ಭಕ್ತಾಭಿಮಾನಿಗಳ ಒಂಜಿ ವಿನಂತಿ ಚಾ ತಿಂಡಿ ಬಾಕಿತ್ತನಾಗ್ಲು ಚಾ ತಿಂಡಿದ ವ್ಯವಸ್ಥೆ ಆವೊಂದುಂಡು ಬತ್ತನಂಚಿನ ಭಕ್ತರು ಮಾತೆಲ್ಲ ಚಾ ತಿಂಡಿ ವ್ಯವಸ್ಥೆ ಮಾಡ್ಕೊಡ್ಬಂತ ನೋಡೋಣ ಅಂಚೆ ಕೆಲವೇ ನಿಮಿಷಡು ಭರತನಾಟ್ಯ ಕಾರ್ಯಕ್ರಮ ಶುರುವಾಯರುಂಡು ವಿಶ್ವಮೋಹನ ನೃತ್ಯ ಶಾಲೆ ಕಡಬ ಮೆಕ್ಲೆಡ್ದು ನೃತ್ಯ ವೈಭವ ನಡಬೇರುಂಡು ಈ ಕಾರ್ಯಕ್ರಮಕ್ಕೂ ಮಾತೆರ್ಲ ದೂರ ದೂರ ಇತ್ತನಗಳು ಮುಟ್ಟಬತ್ತದು ವೇದಿಕೆಗೆ ಆಸೀನರಾವಡು ಇತ್ತ ಕೆಲವೇ ನಿಮಿಷಡು ಭರತನಾಟ್ಯ ಕಾರ್ಯಕ್ರಮ ನಡಪೆರುಂಡು ವಿಶ್ವಮೋಹನ ನೃತ್ಯ ಶಾಲೆ ಕಡಬ ಮೆಕ್ಲೆಡ್ದು ನೆತ್ತ ಸಂಯೋಜನೆ ಮಾಡಿದರು ವಿದೇಶಿ ಮಾನಸ ಪುನೀತ್ ರೈ ನನ್ನ ಪ್ರಾಯೋಜಕನು ಪ್ರವೀಣ್ ಚೆನ್ನವರ ಸುದ್ದಿ ವಾಹಿನಿಯ ಪ್ರಾಮಿಕೆರೆ ಪ್ರಾಯೋಜಕನ ಪಡೆದಿರು ಭಕ್ತಾದಿಗಳು ವಿನಂತಿ ಚಾ ತಿಂಡಿದ ವ್ಯವಸ್ಥೆ ಆವೊಂದುಂಡು ಚಾ ತಿಂಡಿ ಮಲ್ಪಂದನಾಗ್ಲು ಚಾ ತಿಂಡಿ ಮಲ್ತದು ಮಾತೆರ್ಲ ವೇದಿಕೆಗೆ ಆಸೀನರಾದ ಈ ಕಾರ್ಯಕ್ರಮಕ್ಕದು ಪೂರ್ಣ ಸ್ವಾಗತ ಕೊರಡು ಮಣ್ಣದು ಬ್ರಹ್ಮಕಲ ಸಮಿತಿ ಬರಬಾದು ಎಂಗ್ಲ ಹೃತ್ಪೂರ್ವಕವಾದ ನಿಗಡ ಕೇನೊಂದುಳ್ಳು ಕೆಲವೇ ನಿಮಿಷಡು ಭರತನಾಟ್ಯ ಕಾರ್ಯಕ್ರಮ ಶುರುವಾಯರುಂಡು ವಿಶ್ವಮೋಹನ ನೃತ್ಯಶಾಲಾ ಕಲಾಶಾಲೆ ಕಡಬ ಮಕ್ಳೆಡ್ದು ದೂರ ಇತ್ತಿನ ಭಕ್ತಾಭಿಮಾನಿಗಳು ವೇದಿಕೆಗೆ ತುಂಬು ಬತ್ತದು ಭರತನಾಟ್ಯ ಕಾರ್ಯಕ್ರಮಗೂ ಅಗ್ಲಿಗೂ ಕುಲ್ದು ಸ್ವಾಗತ ಕೊರಡು ಮಂಡದು ಕೇನೊಂದುಳ್ಳು ಕೆಲವೇ ನಿಮಿಷಡು ಭರತನಾಟ್ಯ ಕಾರ್ಯಕ್ರಮ ಶುರುವಾಯರುಂಡು
ಮಾತಾ ಭಕ್ತರೊಂದು ವಿಜ್ಞಾಪನೆ ಚಾ ತಿಂಡಿ ಆಹ್ವಾನಗಳು ಚಾ ತಿಂಡಿ ಮಲ್ತದು ವೇದಿಕೆಡು ಮಾತಾ ಬತ್ತದು ಆಸೀನರಾದ ಈ ಕಾರ್ಯಕ್ರಮಗ ಅಗಲಿಗ ಪೂರ್ಣ ರೀತಿಯ ಸಹಕಾರ ಕೊರಡು ಬಣ್ಣದಕ್ಕೇನು ಒಂಜಿ ಪ್ರಕಟಣೆ ತೀರ್ಥ ಮೈದಾನ ಗಾಡಿದಾಗಲು ಪೂರ ಬ್ಲಾಕ್ ಮಲ್ತಿದ್ದರಿಗೆ ದಯಮಲ್ತು ಮಿತ್ತ ಮೈದಾನಗ ಅಗಲು ಬರ್ಪುನಂಜನ ವ್ಯವಸ್ಥೆ ಉಂಡು ಮಿತ್ತು ಪಾರ್ಕಿಂಗ್ ದ ವ್ಯವಸ್ಥೆ ಉಂಟು ದಯಮಲ್ತದ ಗಾಡಿದಾಗಲು ಮಿತ್ತ ಮೈದಾನಗ ಬತ್ತು ಗಾಡಿನ ಪಾರ್ಕಿಂಗ್ ಮಲ್ಪಡ್ಬಂದ್ ನೋಡುವ ತೀರ್ಥ ಸಂಕದವಳು ವಾಹನ ಅಲ್ಲಿ ಬ್ಲಾಕ್ ಆತನಿಗೆ ದಯಮಲ್ತದ ಸಹಕಾರ ಕೋರುಡು ಇನ್ನು ನಮ್ಮ ಮಾತೇರ್ನಲ್ಲ ಪುಣ್ಯ ರೀತಿಯ ಒಂಜಿ ಕಾರ್ಯಕ್ರಮ ನಿಖಿಲ ಪೂರ್ಣ ರೀತಿಯ ಸಹಕಾರ ಎಂಕ್ಲಿಗೆ ಕೋರುಡು ಅಂಚನೆ ಗಾಡಿನ ಆಯ್ನ ಮಿತ್ತು ಬತ್ತದ ಸಹಕಾರ ಮಾಡ್ಬೋದು ಮಿತ್ತು ಪಾರ್ಕಿಂಗ್ ದ ಬಾರಿ ಸೋಕದ ವ್ಯವಸ್ಥೆ ಉಂಡು ಬಾರಿ ಪೊರ್ಲದ ಒಂಜಿ ಮೈದಾನ ಉಂಡು ಅವಳು ಪಾರ್ಕಿಂಗ್ ದ ವ್ಯವಸ್ಥೆ ಎಲ್ಲ ಉಂಡು ದಯಮಾಡ್ತದ ನಿಖಿಲ ಗಾಡಿನ ಮಿತ್ತದ ಮೈದಾನ ಪಾರ್ಕಿಂಗ್ ಮಲ್ಪಡಕ್ಕೆ ನೋಡುವ ಕೆಲವೇ ನಿಮಿಷ ಕಾರ್ಯಕ್ರಮ ಶುರುವಾಯರಂಡು ಮಾತಾ ದೂರ ಇತ್ತನಗ್ಲು ಎದುರು ವೇದಿಕೆಗೆ ಬರ್ತದೆ ಕುಳ್ಳುದು ಈ ಭರತನಾಟ್ಯ ಕಾರ್ಯಕ್ರಮಗ ನಮ್ಮ ಮಾತಿರ್ಲ ಪ್ರೋತ್ಸಾಹ ಕೊರಡು ಕೇಂದ್ರಗಳು ಇತ ಕೆಲವೇ ನಿಮಿಷಡು ವಿಶ್ವ ಮಹಾನ ನೃತ್ಯಶಾಲ ಕಲಾಶಾಲೆ ಕಡಬ ಮೇಘಲಡ್ದು ನೃತ್ಯ ವೈಭವ ನಡಪೇರಂಡು
ಕಾರ್ಯಕ್ರಮ ನೀಡಲು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಸೇರಿದ ಎಲ್ಲ ಕಲಾರಸಿಕರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪುಷ್ಪಾಂಜಲಿಯೊಂದಿಗೆ ಆರಂಭಿಸಲಿದ್ದೇವೆ. ನಾಗಸ್ವರಾಳಿ ಮಿಶ್ರ ಛಾಪು ಜಂಪೆ ತಾಳದಲ್ಲಿ ಮಧುರೈ ಮುರಳೀಧರನ್ ಇವರ ರಚನೆಯಲ್ಲಿ ಪುಷ್ಪಾಂಜಲಿ ಈಗ ನಿಮ್ಮ ಮುಂದೆ. ಒಂಜಿ ಪ್ರಕಟಣೆ. ಅವಳು 3300 ಒಂಜಿ ಓಮಿನಿ ಕಾರು ಸಂಕ ತಲ್ಪನೆ ಉಂಡಿಗೆ ದಯಮಲ್ತು ಐನು ಒಂಜಿ ಮಿತ್ತು ಬರ್ಪನ ಒಂಜಿ ವ್ಯವಸ್ಥೆ ಮಲ್ಪೋಡು. 3300 ನಂಬರ್ 1 ಓಮಿನಿ ಗಾಡಿ ಸಂಕ ತಲ್ಪನೆ ಬ್ಲಾಕ್ ಉಂದಾತನಿಗೆ ಅಂಚಿಂಚಿ ಪೋಯರಾಬ್ಜಿಗೆ ಗಾಡಿಗೆ ದಯಮಲ್ತದು ಆ ಗಾಡಿ ನಿಂಜಿ ತೆರವು ಮಲ್ತದು ಮಿತ್ತ ಮೈದನ ಬರ್ಪನಲ್ಕ ವ್ಯವಸ್ಥೆ ಮಲ್ಪೋಡು. ದಯಮಲ್ತು ಎಂಗ್ಲಿಕ್ಕೆ ಏನೊಂದುಳ್ಳು.
ಗಣೇಶ ಸ್ತುತಿ, ಗಜಮುಖನು ಹೇಗೆ ಆನೆ ಮುಖವನ್ನು ಹೊಂದಿದನು ಎಂಬ ಕಥೆಯನ್ನು ಸಂಚಾರಿ ರೂಪದಲ್ಲಿ ಅಭಿನಯಿಸುತ್ತಾ ಮುಂದೆ ಗಂ ಗಣಪತೆ, ರಚನೆ ಮುತ್ತಯ್ಯ ಭಾಗವತರು, ರಾಗ ಹಂಸಧ್ವನಿ, ತಾಳ ಆದಿ.
gabari gani bagari sari ga sari sa gari sari bagari gani bagaba sari gabani sari sa sari bagabani gabari gani bagari sari ga sari sa gari sari bagari gani bagaba sari gabani sari gari ni bagaba sani sani ni bagari gani bani ni ba gari sani bagabani ba gaba sani bani gari sari gam ganapate namo namo पंकजासनादिवंदित भक्ताति हरण मुदित पंकजासनादिवंदित भक्ताति हरण मुदित कुंकुमाप गुणनिधे कुंकुमाप गुणनिधे हरिकेश कुमार मरार कुंकुमाप गुणनिधे हरिकेश कुमार मरार कुंकुमाप गुणनिधे हरिकेश कुमार मरार सा सानी भगवनी गबरी गनी बगरी सरी ग सरी सा गरी सरी बगरी गनी भगव सरी गबनी सरी सा सानी भगवनी गबरी गनी बगरी सरी ग सरी सा गरी सरी बगरी गनी भगव सरी गबनी सरी गरी नी भगव सनी सनी नी बगरी गनी बनी नी ब गरी सनी भगवनी ब गव सनी बनी गरी सरी गम गणपते नमो नमो गम गणपते नमो नमो शंकरी रणया नमो नमो गम गणपते नमो नमो गम गणपते नमो नमो गम गणपते नमो नमो ಮುಂದೆ ಗಣೇಶ ಪಂಚರತ್ನ ನಮ್ಮ ಸಂಸ್ಥೆಯ ಮುಂದೆ ಗಣೇಶ ಪಂಚರತ್ನ जय गणेश पाहि मां जय गणेश रक्ष मां जय गणेश पाहि मां जय गणेश रक्ष मां मोदकं तदा विमुक्तिसाधकं कदा धरावतं सकं विलासिलोकरक्षकम् अनायकैकनायकं विनाशिते भदैत्यकं नाथाशुभाशुनाशकं नमामि तं विनायकम् जय गणेश
गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां न पेतरातिभीकरं न बोधितार्कभास्वरं न मत्सुरारिनिर्जरं न ताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्करम् जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां नितान्तकान्तदन्तकान्तिमन्तकान्तकात्मज अचिन्त्यरूपमन्तहीनमन्तराय चिन्तदन्तरे निरन्तरं वसन्तमेव योगिना तमेकदन्तमेव तं विचिन्तयामि सन्ततम् जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां महागणेश पञ्चरत्नमादरेण योन्वहं प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिरात् जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश रक्ष मां जय गणेश रक्ष मां जय गणेश रक्ष मां ಮುಂದೆ ಜಗಜ್ಜನನಿ ಆದಿಶಕ್ತಿಯನ್ನು ಆರಾಧಿಸುವಂತಹ ನೃತ್ಯ ದೇವಿ.
ह्रीं श्रीमात्रे शिवप्रियायै नमो नमः। ॐ हैं ह्रीं श्रीं श्रीमात्रे शिवप्रियायै नमो नमः। ॐ हैं ह्रीं श्रीं श्रीमात्रे शाम्भवी चन्द्रमौळिरबलाभरणा उमा पार्वते काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा चित्रूपी परदेवता भगवती श्री राजराजेश्वरी रूपं देहि जयं देहि यशो देहि द्विषो जहि। 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 अर्धनारीश्वरम्
द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि da kuda ta kuda 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 da kuda tam takda dim takda 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 शिवा रूढा महाभीमां घोरं शान्तसन्मुखी चतुर्भुजां खड्गमण्डलवरां भयकरां शिवां कुण्डमालाधरां देवीं जलज्जिह्वां दिगम्बरां देवं सञ्चिन्तये काली स्मराता देवासिनी स्मराता देवासिनी नित्यानन्दकरी पराभयकरी सौन्दर्य रत्नाकरी क्षमाहेश्वरी प्रालेयाचन वंश पावन करी काशी पुराधीश्वरी भिक्षा कृपावलम्बन करे माता अन्नपूर्णेश्वरी ಮುಂದೆ
ಸ್ಥಳ ಸಾನ್ನಿಧ್ಯದ ದೇವರಾದ ಶ್ರೀ ಸುಬ್ರಹ್ಮಣ್ಯನನ್ನು ಆರಾಧಿಸುವಂತಹ ಸುಬ್ರಹ್ಮಣ್ಯ ಕೌತ್ವಂ. ಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ತಾಂ ತದ್ಧರಿ ಧೀಂ ತದ್ದಣ್ಣ ತುಂ ತಚ್ಚುಣ್ಣು ನಂ ತದ್ಧಿಂಗಿ ತಕ್ಕಿಟ್ಟತ್ತುಂ ತದ್ದಿಂಗಿಣ್ಣತ್ತುಂ ತದ್ದಿಂಗಿಣ್ಣತ್ತುಂ ತದ್ದಿಂಗಿಣ್ಣತ್ತುಂ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ಹರಿ ತಜ್ಜುಂ ದಣ್ಣ ತಜ್ಜುಂ ಜುಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ಹರಿ ತದ್ದಣ್ಣ ತಣ್ಣ ತಜ್ಜುಣ್ಣು ತದ್ದಿಂಗಿಣ್ಣತ್ತುಂ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಕಾರ್ತಿಕೇಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ತಕ್ಕ ತರಿಕಿಟ ತಕ ತಕ್ಕ ದನಕಿಟ ತಕ ತಕ್ಕ ಚುರುಕಿಟ ತಕ ತಕ್ಕ ತೆಮಿಕಿಟ ತಕ ತಾಂ ತಜ್ಜುಂ ತಕತಿಕು ತದಿಗಿನ ತುಂ ತಕತಿಕು ತದಿಗಿನ ತುಂ ತಕತಿಕು ತದಿಗಿನ ತುಂ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ಸೇನಾಧಿಪತಿಯೇ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪತಿ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪತಿ. ತಾಂ ತದ್ದರಿ ಧೀಂ ತದ್ದಣ್ಣ ತೂಂ ತಜ್ಜುಣ್ಣು ನಂ ತದ್ಧಿಮ್ಮಿ ತಕ್ಕಿಟ್ಟತ್ತುಂ ತದ್ದಿಂಗಿಣ್ಣತ್ತುಂ ತದ್ದಿಂಗಿಣ್ಣತ್ತುಂ ತದ್ದಿಂಗಿಣ್ಣತ್ತುಂ. ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ. ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ. ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ. ಹರಿ ತಜ್ಜುಂ ದಣ್ಣ ತಜ್ಜುಂ ಜುಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ಹರಿ ತದ್ದಣ್ಣ ತಣ್ಣ ತಜ್ಜುಣ್ಣು ತದ್ದಿಂಗಿಣ್ಣತ್ತುಂ. ಶಿವನಿಗೆ ಓಂಕಾರ ತತ್ವವನ್ನು ಬೋಧಿಸಿದ ಮಹಾಚತುರ ಜ್ಞಾನ ನಿಧಿಯು ನೀನೆ. ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ. ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ. ತಕ್ಕ ತರಿಗಿಟ ತಕ ತಕ್ಕ ದನಕಿಟ ತಕ ತಕ್ಕ ಚುಣುಕಿಟ ತಕ ತಕ್ಕ ತಿಮಿಗಿಟ ತಕ ತಾಂ ತಜ್ಜುಂ ತಕತಿಕು ತದಿಗಿಟ ತುಂ ತಕತಿಕು ತದಿಗಿಟ ತುಂ ತಕತಿಕು ತದಿಗಿಟ ತುಂ. ಇಷ್ಟಾರ್ಥ
ಗಳನೆಲ್ಲ ನೀಡಿ ನೀ ಕಾಯೋ ಮಯೂರವನೇರಿ ಕುಳಿತ ಸುಬ್ರಹ್ಮಣ್ಯ. ಇಷ್ಟಾರ್ಥಗಳನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ. ಇಷ್ಟಾರ್ಥಗಳನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸ್ಕಂದ ಮಯೂರವಾಹನನೇ ಪಾರ್ವತಿ ಕುಮಾರನೇ ವಲ್ಲಿ ದೇವಸೇನಾ ನಾಯಕನೇ ಮುಂದೆ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಕುರಿತಾದ ಸೀತಾರಾಮ ಕಲ್ಯಾಣ ಎಂಬ ನೃತ್ಯ ರೂಪಕ. ಅಯೋಧ್ಯಾಪತಿ ದಶರಥನು ಸಂತಾನ ಭಾಗ್ಯವಿಲ್ಲದ ಕಾರಣ ಪುತ್ರ ಕಾಮೇಷ್ಟಿ ಯಾಗ ನಡೆಸಿ ಕೈಕೇಯಿಯಿಂದ ಭರತ, ಶತ್ರುಘ್ನರನ್ನು, ಸುಮಿತ್ರೆಯಿಂದ ಲಕ್ಷ್ಮಣನನ್ನು, ಕೌಸಲ್ಯೆಯಿಂದ ಶ್ರೀರಾಮನನ್ನು ವರಪ್ರಸಾದವಾಗಿ ಪಡೆದನು. ಶ್ರೀರಾಮಲಾಲಿ ಲಾಲಿ ಮುನಿ ವಂದ್ಯಲಾಲಿ ಜಾನಕಿ ರಮಣ ಶ್ರೀರಾಮಲಾಲಿ ಲಾಲಿ 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 ಲಾಲಿ
లాలి గోవింద లాలి కౌసల్య బాల శ్రీరామ లాలి లాలి ముని వంద్య లాలి జానకి రమణ శ్రీరామ లాలి 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 గోవింద లాలి కౌసల్య బాల శ్రీరామ లాలి లాలి ముని వంద్య లాలి జానకి రమణ శ్రీరామ లాలి 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 గోవింద లాలి కౌసల్య బాల శ్రీరామ లాలి లాలి ముని వంద్య లాలి జానకి రమణ శ్రీరామ లాలి 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 రామ 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 జయ రామ 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 జయ రామ 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 జయ రామ 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 జయ రామ 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 దశరథ నందన రామ రామ దశముఖ మదన రామ రామ దశరథ నందన రామ రామ దశముఖ మదన రామ రామ పశుపతి రంజన రామ రామ పాద విమోచన రామ రామ పశుపతి రంజన రామ రామ పాద విమోచన రామ 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 జయ రామ 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 జయ రామ 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 జయ రామ 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 జయ రామ 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 జయ రామ 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 జయ రామ 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 గురుకుల भक्तजन परिपाल भरित शरजाल भुक्ति मुक्ति दलील भूदेव पाल झम झम तत झम तत झम तत झम तत झम झम तत झम तत झम तत झम तत झम तत झम 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 तत झम कीर्तक परिकिरतो झम झम तत झम कीर्तक परिकिरतो ता कीर्तक परिकिरतो धी कीर्तक परिकिरतो तु कीर्तक परिकिरतो नम कीर्तक परिकिरतो कीर्ततो ಭೂಮಿ ಜಾತೆ ಸೀತೆಯು ಮಿಥಿಲೆಯ ರಾಜಕುಮಾರಿ, ಜನಕನ ಪುತ್ರಿ. ಅಪ್ರತಿಮ ಸುಂದರಿ ಸುಗುಣಿಯಾದ ಜಾನಕಿಯ ಸ್ವಯಂವರವನ್ನು ಜನಕನು ಏರ್ಪಡಿಸಿ ತನ್ನ ವಂಶಕ್ಕೆ ದೊರೆತ ಶಿವಧನಸನ್ನು ಎತ್ತಿ ಹಿಡಿದ ವರನಿಗೆ ಸೀತೆಯನ್ನು ಕೊಡಲು ನಿಶ್ಚಯಿಸಿದನು. ವೀರಾಧಿವೀರರು ಪ್ರಯತ್ನಿಸಿ ಕೊನೆಗೆ ರಾಮನು ಬಂದು ಶಿವಧನುಸನ್ನು ಮುರಿದು ಸೀತೆಯನ್ನು ವರಿಸುತ್ತಾನೆ.
ಶುಕಭಾಷಿಣಿ ಸುದ್ದಿಯೇನೆ ಮನೋಲಾಸಿನಿ ಶುಕಭಾಷಿಣಿ ಸುದ್ದಿಯೇನೆ ಮನೋಲಾಸಿನಿ ಶುಕಭಾಷಿಣಿ ಆರಾರ ಪೊಗಳುತ್ತ ಆರಾರನೆಗಳುತ್ತ ಗಾಳಿ ಕುಸಿರಿತ ಮಾರಾಟ ರಂಗಗಯನೆ ಶುಕಭಾಷಿಣಿ ಸುದ್ದಿಯೇನೆ ಮನೋಲಾಸಿನಿ ಶುಕಭಾಷಿಣಿ
ಸರ್ವಲೋಕಾಧಾರ ಸಮರೈಕ ವೀರ ಗರ್ವಮಾನ ಸರೋರ ಕನಕಾಗಧೀರ ಸರ್ವಲೋಕಾಧಾರ ಸಮರೈಕ ವೀರ ಗರ್ವಮಾನ ಸರೋರ ಕನಕಾಗಧೀರ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪದ ಕಲಸೆ ಬಾಯಿ ಚಪ್ಪರಿ ಸೇವೋ ಬಾಯಿ ಚಪ್ಪರಿ ಸೇವೋ ಬೊಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣ ಶಾದಿಗೆ ಮಾಡುತ್ತದೆ ರಾಮನಾಮ ಪಾಯಸಕ್ಕೆ ಕೃಷ್ಣ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣ ಶಾದಿಗೆ ಮಾಡುತ್ತದೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿ ಸೀರು ಬಾಯಿ ಚಪ್ಪರಿ ಸೀರು ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿ ಸೀರು ಬಾಯಿ ಚಪ್ಪರಿ ಸೀರು ಮಾತು ಹೇಳಿದರೆ ಕೇಳಬೇಕಂಬ ಮಗಳೇ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಂಬ ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಂಬ ಮಗಳೇ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಂಬ ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ
ಮುಂದೆ ಸ್ಥಳ ಸಾನ್ನಿಧ್ಯದ ಶ್ರೀ ಸುಬ್ರಹ್ಮಣ್ಯ ದೇವರ ಕುರಿತಾದ ಷಡಕ್ಷರ ಕೌತ್ವಂ ನಿಮ್ಮ ಮುಂದೆ. சிவன் மகன் முருகன் 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 அருபெரும் குருபரன் குமரன் 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 அறுபடை அருமுகன் பரதன் 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 சரவண பவகுகன் அழகன் 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 ஹர ஹர சிவன் மகன் முருகன் 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 அருந்தரும் குருபரன் குமரன் 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 அறுபடை அருமுகன் மரடன் பரதன் மரடன் சரவண பவகுகன் அழகன் 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 ஹர ஹர சிவன் மகன் முருகன் 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 அருந்தரும் குருபரன் குமரன் 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 அறுபடை அருமுகன் வரதன் 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 தாம் தாம் தக தகம் தீம் தீம் தக தகம் தும் தும் தக தகும் நம் நம் தக ததீம் தகிததாம் 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 தகதரிகிடும் தகதாம் 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 தகதரிகிடும் தத்தாம் 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 தகதரிகிடும்
முருக 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 மலராறு கலிலாறு மகவாக மலர்ந்திருந்தவன் குமரா 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 மயிலேறி விளையாடி திருவாக தவழ்ந்துயர்ந்தவன் மலையாறு தனி சேவ கொடியேந்தி மகிழ்ந்த மந்தவன் மறையோடும் அடியாறு மனதேந்தி உகந்தருதவன் மலராறு கலிலாறு மகவாக மலர்ந்திருந்தவன் மயிலேறி விளையாடி திருவாக தவழ்ந்துயர்ந்தவன் மலையாறு தனி சேவ கொடியேந்தி மகிழ்ந்த மந்தவன் மறையோடும் அடியாறு மனதேந்தி உகந்தருதவன் எரிக்கும் நெருப்பின் பொடியன உதித்தவன் நீ மயக்கும் மலைத்தேன் வள்ளிய மணந்தவன் நீ வியக்கும் விதத்தில் சூரனை அளித்தவன் நீ மனத்தால் நினைத்தார் வினையற அருள்பவன் நீ எரிக்கும் நெருப்பின் பொடியன உதித்தவன் நீ மயக்கும் மலைத்தேன் வள்ளிய மணந்தவன் நீ வியக்கும் விதத்தில் சூரனை அழித்தவன் நீ மனத்தால் நினைத்தார் வினையற அருள்பவன் நீ தொம் கிட்டத்தட்ட தொம கிட்டத்தட்ட தாரதி நம் கிட்டத்தட்ட நம கிட்டத்தட்ட தாரதி தோ கிட்டத்தட்ட தாரதி காக்குதி குத்தாரதி காக்குதி குத்தாரதி தொம் கிட்டத்தட்ட நம் கிட்டத்தட்ட தாத்தித்தா தாத்தித்தா ಮುಂದೆ ಪುರಂದರದಾಸರ ರಚನೆ ಹರಿಸ್ಮರಣೆ ಮಾಡು ನಿರಂತರ. ಹರಿಸ್ಮರಣೆ ಮಾಡೋ ನಿರಂತರ ಹರಿಸ್ಮರಣೆ ಮಾಡೋ ನಿರಂತರ ಹರಿಸ್ಮರಣೆ ಮಾಡೋ ನಿರಂತರ
ಕೊನೆಯದಾಗಿ ಕರ್ನಾಟಕದ ಜನಪದ ಕಲೆಗಳಲ್ಲಿ ಹೆಸರುವಾಸಿಯಾದ ಕಂಸಾಳಿಯೊಂದಿಗೆ ನಮ್ಮ ನೃತ್ಯ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ. ಗಂಡುಗಲೆ ಎಂದು ಹೆಸರುವಾಸಿಯಾದ ಈ ಕಲೆಯನ್ನು ನಮ್ಮ ನೃತ್ಯ ಶಾಲೆಯ ಹೆಣ್ಣು ಮಕ್ಕಳು ನರ್ತಿಸುವುದು ವಿಶೇಷವಾಗಿದೆ. ಈಗ ಕಂಸಾಳೆ. ನೆರೆದಿರುವ ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಂತಿ, ಅಲ್ಲಿ ಭೋಜನ ಶಾಲೆಯಲ್ಲಿ ಯಾರೊಬ್ಬ ಭಕ್ತರ ಮೊಬೈಲ್ ಕಳೆದು ಹೋಗಿರ್ತದೆ. ದಯಮಾಡಿ ಯಾರಿಗಾದರೂ ದೊರೆತಲ್ಲಿ ಕಚೇರಿಗೆ ಅಥವಾ ಮೈಕ್ ಪಾಯಿಂಟ್ ಬಳಿ ತಂದುಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಒಬ್ಬರ ಮೊಬೈಲ್ ಫೋನು ಕಾಣೆಯಾಗಿದೆ, ದಯಮಾಡಿ ಸಿಕ್ಕಿದಲ್ಲಿ ಅದನ್ನು ಮರಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ತಂದನ್ನ ತಾನಾನ ತನ್ನನ ತಾನಾನ ತಂದನ್ನ ತಾನಾನ ತನ್ನನ ತಾನಾನ ತಂದನ್ನ ತಾನಾನ ರಾಯಣ ತನ್ನನ್ನ ನಾರಾಯಣ ತಂದೇನ ತನ್ನನ್ನ ತಾನಾನ ತನ್ನನ ತಾನಾನ ತನ್ನನ್ನ ತಾನಾನ ತನ್ನನ ತಾನಾನ ತಂದನ್ನ ತಾನಾನ ರಾಯಣ ನಾರಾಯಣ ತಂದೇನ
ನೋಡಿನಿ ಮನೆಲು ಬುದ್ಧಿ ಇಲ್ಲ ಕಂದನ್ನ ನಾರಾಯಣ ತಂದೇನ ಕಂದನ್ನ ತಾನನ ಕಂದನ ತಾನನ ಕಂದನ್ನ ತಾನನ ಕಂದನ ತಾನನ ಕಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಮೆಟ್ಟಾರಂತೆ ಮಗಳೆಯ ನಾಡಿ ಬರಂತೆ ಮೆಟ್ಟಾರಂತೆ ಮಗಳೆಯ ನಾಡಿ ಬರಂತೆ ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದಲ್ಲ ನಾರಾಯಣ ತಂದೇನ ಕುಂಕಂಡ್ರೆ ನಿಂಕಣ್ಣಾರ ನಿಂಕಂಡ್ರೆ ಕುಂಕಣ್ಣಾರ ಇಲ್ಲ ತಂದನ್ನ ನಾರಾಯಣ ತಂದೇನ ಮೆಟ್ಟಾರಂತೆ ಮಗಳೆಯ ನಾಡಿ ಬರಂತೆ ಮೆಟ್ಟಾರಂತೆ ಮಗಳೆಯ ನಾಡಿ ಬರಂತೆ ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದಲ್ಲ ನಾರಾಯಣ ತಂದೇನ ಕುಂಕಂಡ್ರೆ ನಿಂಕಣ್ಣಾರ ನಿಂಕಂಡ್ರೆ ಕುಂಕಣ್ಣಾರ ಕುಂಕಂಡ್ರೆ ನಿಂಕಣ್ಣಾರ ನಿಂಕಂಡ್ರೆ ಕುಂಕಣ್ಣಾರ ದಾಸೈನ ಬೇಡಗು ಕಡು ಬೇಡಗು ಮೆಟ್ಟಾರಂತೆ ಮಗಳೆಯ ನಾಡಿ ಬರಂತೆ ಮೆಟ್ಟಾರಂತೆ ಮಗಳೆಯ ನಾಡಿ ಬರಂತೆ ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದಲ್ಲ ನಾರಾಯಣ ತಂದೇನ ಕುಂಕಂಡ್ರೆ ನಿಂಕಣ್ಣಾರ ನಿಂಕಂಡ್ರೆ ಕುಂಕಣ್ಣಾರ ಕುಂಕಂಡ್ರೆ ನಿಂಕಣ್ಣಾರ ನಿಂಕಂಡ್ರೆ ಕುಂಕಣ್ಣಾರ ದಾಸೈನ ಬೇಡಗು ಕಡು ಬೇಡಗು ತಂದನ್ನ ನಾರಾಯಣ ತಂದೇನ ಕಂದನ್ನ ತಾನನ ಕಂದನ ತಾನನ ಕಂದನ್ನ ತಾನನ ಕಂದನ ತಾನನ ಕಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಕಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ. ವಿದ್ಯಾರ್ಥಿಗಳೆಲ್ಲ ವೇದಿಕೆಗೆ ಬೇಗ ಬೇಗ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಆತ್ಮೀಯರೇ, ಸಂಜೆಯಿಂದ ಇಲ್ಲಿಯವರೆಗೂ ಈ ಒಂದು ವೇದಿಕೆಯಲ್ಲಿ ನೃತ್ಯ ವೈಭವವನ್ನು ತೋರ್ಪಡಿಸಿದವರು ವಿಶ್ವಮೋಹನ ನೃತ್ಯ ಶಾಲೆ ಕಡಬ. ಇದರ ಸಂಯೋಜನೆ ವಿದುಷಿ ಮಾನಸ ಪುನೀತ್ರೈ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀ ಪ್ರವೀಣ್ ಚನ್ನವಾರ. ಈಗ ವಿಶ್ವಮೋಹನ ನೃತ್ಯ ಕಲಾಶಾಲೆ ನರ್ತಿಸಿದ ವಿದ್ಯಾರ್ಥಿಗಳ ಸಣ್ಣ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಅಂಶಿಕಾ, ಧಾತ್ರಿ, ಇಂಚರ, ದ್ವಿಜ, ಜಾಹ್ನವಿ, ಆಪ್ತಿ, ಆದ್ಯ ಪಾರ್ವತಿ, ಶ್ರದ್ಧಾ, ಮೋಕ್ಷ, ಹರ್ಷಿತಾ, ಆದ್ಯ ಬಿ, ಪ್ರಣವ, ಪ್ರಣಮ್ಯ, ಪ್ರಸಿದ್ಧಿ, ಭಾಗ್ಯಶ್ರೀ, ಮನ್ವಿತಾ, ತ್ರಿಷರೈ, ಅಮೃತ, ಸ್ನೇಹ, ಅನ್ವಿತಾ, ಧ್ರುವ, ಕೃತಿ. ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟಂತಹ ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿಯ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ಇದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿವರೆಗೆ ನಮ್ಮನ್ನು ವೀಕ್ಷಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೆ ಶರಣು. ಧನ್ಯವಾದಗಳು. ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ಇದರ ಮೂಲಕ ನೃತ್ಯ ವೈಭವವನ್ನು ತೋರ್ಪಡಿಸಿದಂತಹ ವಿದುಷಿ ಮಾನಸ ಪುನೀತ್ರೈ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿಯ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಸಮಿತಿಯ ಡಾಕ್ಟರ್ ವೀಣಾ ಸಂತೋಷ್ ರೈ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀ ಪ್ರವೀಣ್ ಚನ್ನವಾರ ಇವರು ಈ ತಂಡದ ಎಲ್ಲ ವಿದ್ಯಾರ್ಥಿಗಳಿಗೆ
ಶ್ರೀದೇವರ ಪ್ರಸಾದವನ್ನ ನೀಡುವುದರ ಮೂಲಕ ಅವರಿಗೆ ಶುಭ ಹಾರೈಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಲೋ ಹಲೋ. ಇಲ್ಲಿಯವರೆಗೆ ಬಹಳಷ್ಟು ಆಕರ್ಷಕವಾದಂತಹ ನೃತ್ಯವನ್ನ ತೋರ್ಪಡಿಸಿ ಎಲ್ಲ ಭಕ್ತರಿಗೆ ಸಂತೋಷವನ್ನುಂಟು ಮಾಡಿದಂತಹ ವಿಶ್ವಮೋಹನ್ ನೃತ್ಯ ಶಾಲೆ ಕಡಬ, ಇದಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಸಿಗಲಿ. ಶ್ರೀದೇವರ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಗಳ ಮೇಲಿರುವಂತಹ ಹಾರೈಕೆಗಳೊಂದಿಗೆ ಮತ್ತೊಮ್ಮೆ ತಮಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಲೋ ಹಲೋ ಮೈಕ್ ಚೆಕ್. ಹಲೋ ಹಲೋ. ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಯುತ ಪ್ರವೀಣ್ ಚನ್ನವರ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನ ಡಾಕ್ಟರ್ ವೀಣಾ ಸಂತೋಷ್ ಇವರು ಶಾಲನ್ನ ನೀಡುವುದರ ಮೂಲಕ ಮತ್ತು ಶ್ರೀದೇವರ ಭಾವಚಿತ್ರವನ್ನು ಅರ್ಪಿಸುವುದರ ಮೂಲಕ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು ಹಾಗೂ ಈ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕು. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಅವಕಾಶ ತಮಗೆಲ್ಲರಿಗೂ ಸಿಗಲಿ, ನಿಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅನ್ನುವಂಥ ಹಾರೈಕೆಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಾಯೋಜಕರಿಗೂ ಹಾಗೂ ವೀಣಾ ಸಂತೋಷ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಕೆಲವೇ ಕ್ಷಣಗಳಲ್ಲಿ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮೊಂದಿಗೆ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಇದರ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಸೇರಿಕೊಂಡಿದ್ದಾರೆ. ದಯಮಾಡಿ ವೇದಿಕೆ ವ್ಯವಸ್ಥೆಯ ಸ್ವಯಂ ಸೇವಕರು ವೇದಿಕೆಯನ್ನ ಸಿದ್ಧಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಕುರ್ಚಿಗಳನ್ನ ವ್ಯವಸ್ಥೆ ಮಾಡಬೇಕು. ದಯಮಾಡಿ ಸಹಕರಿಸಿ. ಸಮಯಾವಕಾಶ ಬಹಳ ಕಡಿಮೆ ಇದೆ. ಹಾಗೆ ಇಲ್ಲಿ ನೆರೆದಿರುವಂತಹ ಭಕ್ತಾಭಿಮಾನಿಗಳ ಗಮನಕ್ಕೆ ಈಗಾಗಲೇ ಒಂದು ಮೊಬೈಲ್ ಫೋನ್ ಕಳೆದು ಹೋಗುವುದರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೆವು. ಈಗ ಗ್ರೀನ್ ರೂಮ್ ನಲ್ಲಿ ಒಂದು ಮೊಬೈಲ್ ಫೋನ್ ಸಿಕ್ಕಿದೆ. ದಯಮಾಡಿ ಯಾರಾದರೂ ಕಳ್ಕೊಂಡಿದ್ರೆ ದಯಮಾಡಿ ಒಮ್ಮೆ ಆ ಮೊಬೈಲ್ ಫೋನ್ ನ ಗುರುತವನ್ನು ಹೇಳಿ ಮೈಕ್ ಪಾಯಿಂಟ್ ಬಳಿ ಬಂದು ಅದನ್ನ ಪಡ್ಕೊಳ್ಬಹುದು. ಸ್ಟೇಜಿನ ಹಿಂಭಾಗದ ಗ್ರೀನ್ ರೂಮ್ ಬಳಿ ಒಂದು ಮೊಬೈಲ್ ಸಿಕ್ಕಿರ್ತದೆ. ದಯಮಾಡಿ ಯಾರಾದರೂ ಕಳೆದುಕೊಂಡದಿದ್ರೆ ದಯಮಾಡಿ ಬಂದು ಆ ಮೊಬೈಲ್ ಫೋನ್ ನ ಗುರುತನ್ನ ತಿಳಿಸಿ ಅದನ್ನ ಪಡ್ಕೊಳ್ಬೇಕು. ದಯಮಾಡಿ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ದಯಮಾಡಿ ಸುಬ್ರಾಯಗೌಡ ಮಾಡಾವ್ ಎಲ್ಲಿದ್ದು ಒಮ್ಮೆ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಹಾಗೆ ಇಲ್ಲಿ ಒಂದು ದಾರಿಯಲ್ಲಿ ರಿಕ್ಷಾವನ್ನು ನಿಲ್ಲಿಸಿದ್ದಾರೆ. KA 210124 ನಂಬರಿನ ಶ್ರೀ ಹೊಸಮ್ಮ ಎನ್ನುವ ಹೆಸರಿನ ರಿಕ್ಷಾ. ದಯಮಾಡಿ ಅಲ್ಲಿ ದಾರಿಯಲ್ಲಿ ಅದು ಅಡ್ಡವಾಗಿ ನಿಂತಿದೆ. ದಯಮಾಡಿ ಅದನ್ನು ತೆರವುಗೊಳಿಸಬೇಕು, ಸಹಕರಿಸಬೇಕು. KA 210124 ನಂಬರಿನ ರಿಕ್ಷಾ.
ಮತ್ತೆ ಕೆಲವೇ ನಿಮಿಷಡು ಸಭಾ ಕಾರ್ಯಕ್ರಮ ಪ್ರಾರಂಭ ಆಯರಂಡು ಮಾತಾ ದೂರಡಿತಿನ ಭಕ್ತರು ಮಾತಾ ಸಭಾಂಗಣ ಬದ್ದು ಆಸೀನರಾದ ಈ ಸಭಾ ಕಾರ್ಯಕ್ರಮ ಭಾಗವಹಿಸೋಡು ಬಂದ್ಕೇನೊಂದಳು ಅಂಚನೆ ಕೌಂಟರ್ಡ್ ಸೇವಾ ರಸೀದಿದ ನಡ್ತೊಂದುಂಡು ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿನ ಸೇವೆ ಮಲ್ಪುನ ಸೇವಾಡ್ತಿಲು ಸೇವಾ ರಸೀದಿ 5,000 ಕಲಸ 2,000 ಕಲಸ ಅಂಚನೆ 500 ರೂಪಾಯಿದ ಶಾಶ್ವತ ಪೂಜೆದ ಸೇವಾ ರಸೀದಿಲ್ಲ ಕೌಂಟರ್ಡ್ ಬತ್ ಮಲ್ಪೊಲಿ ಮಲ್ತದ ಶ್ರೀ ಸುಬ್ರಹ್ಮಣ್ಯನ ದೇವರನ ಕೃಪೆಗೆ ಪಾತ್ರ ಬಂದು ಕೇನು ಒಂಜಿ ಪ್ರಕಟಣೆ ನಮ್ಮ ಉಲೈ ಚಂಡೆ ಬಟ್ಟನಾರ್ನೊಂಜಿ ಮೊಬೈಲ್ ಮಿಸ್ ಆತಂಡು ಏರನ್ಲ ಚಿಕ್ಕಣ ದಯಮಂತದ್ದು ಕೌಂಟರ್ ಅದನ್ನ ಮೈಕ್ ಪಾಯಿಂಟ್ ಬತ್ತು ಕೊರಡು ಬಣ್ಣದಕ್ಕೇನು ಒಂಜಿ ಮೊಬೈಲ್ ಚೆಂಡದಾರನ ಮಿಸ್ ಆತಂಡು ದಯಮಂತದ್ದು ಏರನ್ಲ ತಿಕ್ಕಂಡ ಒಂದು ಕೌಂಟರ್ ದೋಲದಂಡ ಮೈಕ್ ಪಾಯಿಂಟ್ ದೋಲ ಬತ್ತು ಒಪ್ಪಿಸೋಡು Hello, hello, mic check, hello.
ಕ್ಷೇತ್ರದಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ನಡೀತಾ ಇವೆ. ಹಾಗೆ ಪ್ರಾಮಾಣಿಕತೆಯೂ ಕೂಡ ಕಂಡು ಬರ್ತಾ ಇದೆ. 2 ಮೊಬೈಲ್ಗಳು ಕಳೆದದ್ದು ಸಿಕ್ಕಿದೆ. ಅದನ್ನ ಪ್ರಾಮಾಣಿಕತೆಯಿಂದ ಮರಳಿಸಿದಂತಹ ಜನರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ. ಇಂದಿನ ಸಭಾ ಕಾರ್ಯಕ್ರಮದ ಪ್ರಾರಂಭ ಕೆಲವೇ ನಿಮಿಷಗಳಲ್ಲಿ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಹಾಜರಿರಬೇಕಂತ ವಿನಂತಿ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿದ್ದಾರೆ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಕಾವು ಹೇಮರಾಜ್ ಶೆಟ್ಟಿ, ಸಂಚಾಲಕರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಕಡಮಜಲು ಸುಭಾಸ್ ರೈ, ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಪುರಸ್ಕೃತರು, ಡಾಕ್ಟರ್ ಧೀರಜ್ ಕಲ್ಲಿಮಾರು, ಮಂಗಳೂರು, ಶ್ರೀ ಕಳೆಂಜ ವಿಶ್ವನಾಥ ರೈ, ಹಿರಿಯ ಸಹಕಾರಿ ಧುರೀಣರು, ಶ್ರೀ ವೆಂಕಟರಮಣ ಕೆಎಸ್, ಅಧ್ಯಕ್ಷರು, ಕೊಳ್ತಿಗೆ ಸಿಐ ಬ್ಯಾಂಕ್, ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ, ನಿವೃತ್ತ ಉಪನ್ಯಾಸಕರು ಮತ್ತು ಖ್ಯಾತ ಸಾಹಿತಿಗಳು, ಶ್ರೀಮತಿ ಅಕ್ಕಮ್ಮ, ಮಾನ್ಯ ಅಧ್ಯಕ್ಷರು, ಕೊಳ್ತಿಗೆ ಗ್ರಾಮ ಪಂಚಾಯತ್, ಶ್ರೀ ಪ್ರಮೋದ್ ಕೆಎಸ್, ಮಾನ್ಯ ಉಪಾಧ್ಯಕ್ಷರು, ಕೊಳ್ತಿಗೆ ಗ್ರಾಮ ಪಂಚಾಯತ್, ಶ್ರೀಮತಿ ಶುಭಲತಾ ಜಯರೈ, ಸದಸ್ಯರು, ಕೊಳ್ತಿಗೆ ಗ್ರಾಮ ಪಂಚಾಯತ್, ಶ್ರೀ ಪಿ.ಬಿ. ಸುಂದರ, ಸದಸ್ಯರು, ಕೊಳ್ತಿಗೆ ಗ್ರಾಮ ಪಂಚಾಯತ್. ಅದೇ ರೀತಿಯಾಗಿ ಶ್ರೀ ಸುನಿಲ್ ರೈ ಪಾಲ್ತಾಡು, ಅಧ್ಯಕ್ಷರು, ಸಂಚಾಲಕರು, ಸ್ವಾಗತ ಸಮಿತಿ, ಶ್ರೀ ಕ್ಷೇತ್ರ ನಳಿಲು. ಹಾಗೆ ಶ್ರೀ ಸುರೇಶ್ ರೈ ವಿಟ್ಲ, ನಿವೃತ್ತ ಎಎಸ್ಐ ಹಾಗೂ ಕಾರ್ಯಾಲಯ ಸಂಚಾಲಕರು. ಈ ಎಲ್ಲ ಮುಖ್ಯ ಅತಿಥಿಗಳನ್ನ ನಾವು ವೇದಿಕೆ ಮೇಲೆ ಕಂಡುಕೊಳ್ಳಲಿಕ್ಕಿದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯರಾದ ಶ್ರೀಮತಿ ಎನ್ ಗಿರಿಜಾ ರೈ ನಳಿಲು, ಹಾಗೆ ಡಾಕ್ಟರ್ ಸತೀಶ್ ಕಲ್ಲಿಮಾರು, ಖ್ಯಾತ ವೈದ್ಯರು, ಮಂಗಳೂರು, ಇವರಿಗೆ ಅಭಿನಂದನೆಯನ್ನು ಕೂಡ ನಡೆಸಲಾಗುತ್ತದೆ. ಅದೇ ರೀತಿಯಾಗಿ ಈ ಕ್ಷೇತ್ರದ ವತಿಯಿಂದ ಶ್ರೀ ಶ್ರೀನಿವಾಸ್ ಹೆಬ್ಬಾರ್, ಪ್ರಧಾನ ಅರ್ಚಕರು, ಜಲದುರ್ಗಾ ದೇವಸ್ಥಾನ ಪೆರುವಾಜೆ, ಹಾಗೂ ಶ್ರೀ ಪ್ರಸಾದ್ ಭಟ್ ಅರ್ನಾಡಿ, ಇವರನ್ನು ಕೂಡ ಅಭಿನಂದಿಸಲಾಗುತ್ತದೆ. ದಯಮಾಡಿ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಹಾಜರಿರಬೇಕು. ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ದಯಮಾಡಿ ಸುಬ್ರಾಯ ಗೌಡ ಮಾಡೋ ಮತ್ತು ವಸಂತ್ ರೈ ದಯಮಾಡಿ ಒಮ್ಮೆ ವೇದಿಕೆ ಹತ್ರ ಬರಬೇಕು. ಕ್ಷೇತ್ರ ನಡೆಯಲು ಇದರ ಬ್ರಹ್ಮಕಲಶೋತ್ಸವ ಪ್ರಯುಕ್ತ 2ನೇ ದಿನದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿದ್ದಾರೆ
ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಕಡಮಜಲು ಸುಭಾಷ್ ರೈ, ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ವಿಜೇತರು ಹಾಗೂ ಚಿನ್ನದ ಪದಕ ವಿಜೇತ ಕೃಷಿಕರು. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಡಾಕ್ಟರ್ ಧೀರಜ್ ಕಲ್ಲಿಮಾರು ಮಂಗಳೂರು, ಶ್ರೀ ಕಳೆಂಜ ವಿಶ್ವನಾಥ ರೈ ಹಿರಿಯ ಸಹಕಾರ ಧುರೀಣರು, ಶ್ರೀ ವೆಂಕಟರಮಣ ಕೆಎಸ್ ಅಧ್ಯಕ್ಷರು ಕೊಳ್ತಿಗೆ ಸಿಎ ಬ್ಯಾಂಕ್, ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ ನಿವೃತ್ತ ಉಪನ್ಯಾಸಕರು ಮತ್ತು ಖ್ಯಾತ ಸಾಹಿತಿಗಳು, ಶ್ರೀಮತಿ ಅಕ್ಕಮ್ಮ ಅಧ್ಯಕ್ಷರು ಕೊಳ್ತಿಗೆ ಗ್ರಾಮ ಪಂಚಾಯತ್, ಶ್ರೀ ಪ್ರಮೋದ್ ಕೆಎಸ್ ಉಪಾಧ್ಯಕ್ಷರು ಕೊಳ್ತಿಗೆ ಗ್ರಾಮ ಪಂಚಾಯತ್, ಶ್ರೀಮತಿ ಶುಭಲತಾ ಜೆ ರೈ ಸದಸ್ಯರು ಕೊಳ್ತಿಗೆ ಗ್ರಾಮ ಪಂಚಾಯತ್, ಶ್ರೀ ಬಿಬಿ ಸುಂದರ ಸದಸ್ಯರು ಕೊಳ್ತಿಗೆ ಗ್ರಾಮ ಪಂಚಾಯತ್, ಹಾಗೆಯೇ ಶ್ರೀಯುತ ಸುನಿಲ್ ರೈ ಪಾಲ್ತಾಡು ಸಂಚಾಲಕರು ಸ್ವಾಗತ ಸಮಿತಿ, ಶ್ರೀ ಸುರೇಶ್ ರೈ ವಿಟ್ಲ ನಿವೃತ್ತ ಎಎಸ್ಐ ಹಾಗೂ ಕಾರ್ಯಾಲಯ ಸಂಚಾಲಕರು, ಇವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಇಂದಿನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಪ್ರಾರ್ಥನೆಯನ್ನು ನಡೆಸಿಕೊಂಡಿದ್ದಾರೆ ಪುಟಾಣಿಗಳಾದ ಟಿವಿ ಮತ್ತು ಅನ್ಯ ಟಿವಿ.
ದೇವರ ಸ್ತುತಿಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪ್ರತಿಯೊಬ್ಬರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಸಂತೋಷ್ ಕುಮಾರ್ ರೈ ನಳೀಲು. ಕ್ಷೇತ್ರಾಧಿಪತಿಯಾದ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸುತ್ತಾ ಬ್ರಹ್ಮಕಲಶೋತ್ಸವ ನಡೆಸಿದರು. ಆಗ ಕೆಮ್ಮಿಂಜೆ ಬ್ರಹ್ಮಶ್ರೀ ನಾಗೇಶಂತ್ರಿಯವರ ತಂದೆಯಾದವರು ಇಲ್ಲಿ ಬಂದು ಬ್ರಹ್ಮಕಲಶೋತ್ಸವವನ್ನು ನಡೆಸಿಕೊಟ್ಟಿದ್ದರು. ಆ ನಂತರ ನಾವೆಲ್ಲ ಸೇರಿ 1997ರಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿ 2004ರಲ್ಲಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ನಡೆಸಿ, ಅಂದರೆ ನಮ್ಮ ಕ್ಷೇತ್ರದ ಗರ್ಭಗುಡಿ, ಪ್ರಸಾದ ಮಂಟಪ ಹಾಗೂ ಸುತ್ತುಪೌಳಿಯನ್ನು ನಿರ್ಮಿಸಿ ಸುಮಾರು 7 ಕಿಲೋಮೀಟರ್ ದೂರದ ನೆಟ್ಟಾರು ಕಡೆಯಿಂದ ಈ ರಸ್ತೆಗಳನ್ನು ನಿರ್ಮಿಸಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಬ್ರಹ್ಮಕಲಶೋತ್ಸವ ನಡೆಸಿದೆ. ಈ ಸಂದರ್ಭದಲ್ಲಿ ನಮಗೆ ಮುಂದಾಳತ್ವವನ್ನು ವಹಿಸುವುದು ಯಾರು ಎಂಬ ನಮಗೆ ಒಂದು ಜಿಜ್ಞಾಸೆ ಇತ್ತು. ಆಗ ನಮ್ಮ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಗಳು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನಮ್ಮ ಕ್ಷೇತ್ರದ 2004ರ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾಗಿ ಒಪ್ಪಿಕೊಂಡು ಇಡೀ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಿದಂಥ ಕೀರ್ತಿ ನಮ್ಮ ಸ್ವಾಮೀಜಿಗಳು. ಅವರು ಸುಮಾರು 5 ಸಲ ಆ ಹೊತ್ತಿಗೆ ಈ ಕ್ಷೇತ್ರಕ್ಕೆ ಬರುವುದೇ ದೊಡ್ಡ ಕಷ್ಟದ ಕೆಲಸ. ಆ ಕಷ್ಟದ ರಸ್ತೆಯಲ್ಲಿ ಕೂಡ ಸುಮಾರು 5 ಸಲ ಈ ಕ್ಷೇತ್ರ ನಮ್ಮ ಹಿರಿಯವರು ಕಡಮಜಲ್ ಸುಭಾಶ್ರಯ್ಯವರು ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಪುರಸ್ಕೃತ ಚಿನ್ನದ ಪದಕ ವಿಜೇತ ಕೃಷಿಕರು ಹಾಗೂ ನಮ್ಮೆಲ್ಲರ ಆತ್ಮೀಯರು. ಅವರು ನಮಗೆ ಯಾವಾಗಲೂ ಅವರು ನಮ್ಮೊಟ್ಟಿಗೆ ಸಿಕ್ಕಿದ ಸಮಯದಲ್ಲಿ ನಮಗೆ ಏನಾದರೂ ಅವರ ಒಂದು ಅನುಭವವನ್ನು ಅವರು ತಿಳಿಸ್ತಾರೆ. ನಮ್ಮ ಜೀವನದಲ್ಲಿ ಹೆಚ್ಚಿನ ಅವರ ಅನುಭವಗಳನ್ನು ನಮಗೂ ದಾರಿ ಕೊರೆದುಕೊಟ್ಟವರು. ಅವರು ನಮ್ಮ ಕಳೆದ ಸಲದ ಬ್ರಹ್ಮಕಲಶೋತ್ಸವ 2004ರಲ್ಲಿ ನಡೆದಿರುವಾಗಲೂ ಈ ಕ್ಷೇತ್ರದ ಸಭೆಯಲ್ಲಿ ಅವರು ಪಾಲ್ಗೊಂಡು ಅವರು ನಮಗೆ ತುಂಬ ರೀತಿಯ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಅವರು ಹಿರಿಯರಾಗಿ ಇವತ್ತಿನ ಈ
ನಮ್ಮ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಅವರನ್ನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪ್ರೀತಿಯ ಕಲಂಜ ವಿಶ್ವನಾಥರಯ್ಯವರು ಹಿರಿಯ ಸಹಕಾರಿ ಧುರೀಣರು, ನಮ್ಮ ಬಾಲ್ಯ ಸ್ನೇಹಿತರು, ಪ್ರತಿ ಹೆಜ್ಜೆಯಲ್ಲೂ ನಮ್ಮೊಟ್ಟಿಗೆ ಇದ್ದವರು, ನಮ್ಮ ಅಣ್ಣನಿಗೆ ಸಮಾನವಾದಂಥ ಕಲಂಜ ವಿಶ್ವನಾಥರಯ್ಯವರನ್ನು ನಾನು ತುಂಬು ಹೃದಯದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ. ಹಾಗೆಯೇ ವೆಂಕಟರಮಣ KS ಅಧ್ಯಕ್ಷರು, ಕೊಳ್ತಿಗೆ CA ಬ್ಯಾಂಕ್. ಅವರು ಕೊಳ್ತಿಗೆಯಲ್ಲಿದ್ದರೂ ಈ ಪಾಲ್ತಾಡನ್ನು ಯಾವಾಗಲೂ ಕಡೆಗಣಿಸಲಿಲ್ಲ. ಅವರು ಪಾಲ್ತಾಡ್ನ ಯಾವುದೇ ಅಭಿವೃದ್ಧಿಗೆ ಆಗಲಿ, ಅವರು ಸಹಕಾರಿ ಸಂಘದಿಂದ ಯಾವುದೇ ಕೆಲಸ ಆಗಬೇಕಾದರೂ ಅವರು ತಮ್ಮೊಟ್ಟಿಗಿದ್ದವರು. ಈಗಲ್ಲ, ಕಳೆದ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಅವರು ನಮ್ಮೊಟ್ಟಿಗಿದ್ದವರು. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ತಮ್ಮ ಹಿರಿಯವರು ನಾರಾಯಣ ರೈ ಕುಕ್ಕುವಲ್ಲಿ, ಇವರು ನಿವೃತ್ತ ಉಪನ್ಯಾಸಕರು, ಖ್ಯಾತ ಸಾಹಿತಿಗಳು, ಹಾಗೂ ನಾವು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಈ ಕ್ಷೇತ್ರದಲ್ಲಿ. ಅದರ ಪ್ರಧಾನ ಸಂಪಾದಕರಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಇಂದು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಹಾಗೂ ಈ ಕ್ಷೇತ್ರದ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಕೊಳ್ತಿಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಅಕ್ಕಮ್ಮ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಈ ಕ್ಷೇತ್ರದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ತಮ್ಮ ಭಾರಿ ಪ್ರೀತಿಯ ಪ್ರಮೋದ್ KS ಉಪಾಧ್ಯಕ್ಷರು, ಕೊಳ್ತಿಗೆ ಗ್ರಾಮ ಪಂಚಾಯತ್. ಇವರು ಈ ಕ್ಷೇತ್ರದ ಬ್ರಹ್ಮಕಲಶ ನಡೆಯುವ ಮೊದಲೇ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಬೇಕು, ತಾನು ಇದ್ದೇನೆ ನಿಮ್ಮ ಜೊತೆ ಅಂತ ನಮಗೆ ಅವರು ಭರವಸೆ ಕೊಟ್ಟು, ಹಾಗೆಯೇ ಪೆರ್ಲಂಪಾಡಿ ಆ ಸುತ್ತಮುತ್ತಲಿನ ಜನರನ್ನು ಎಲ್ಲ ಸೇರಿಸಿ ನಮ್ಮ ಈ ಬ್ರಹ್ಮಕಲಶೋತ್ಸವದ ಆಮಂತ್ರಣವನ್ನು ಇಡೀ ಕೊಳ್ತಿಗೆ ಗ್ರಾಮಕ್ಕೆ ಸುಮಾರು 1400 ಮನೆಗಳಿಗೆ ವಿತರಿಸುವಂಥ ಕೆಲಸದಲ್ಲಿ ಭಾಗಿಯಾದವರು. ತಮ್ಮ ಈ ಕ್ಷೇತ್ರಕ್ಕೆ ಏನು ಬೇಕಾದರೂ ಫೋನ್ ಮಾಡಿದ ಕೂಡಲೇ ಅವರ ಸಹಾಯವನ್ನು ಕೊಟ್ಟಿದ್ದಾರೆ ಅಂತ ಪ್ರಮೋದ್ KS ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಈ ಕ್ಷೇತ್ರದ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಶುಭಲತಾ J. ರೈ ಅಂತ ನಾವು ಕರೆಯುವಾಗ ಒಟ್ಟಿಗೆ ಜಗನ್ನಾಥ್ ಅಂತ ಅವರ ಪತಿಯವರನ್ನು ಕೂಡ ನಾವು ಕರಿಬೇಕಾಗ್ತದೆ. ಸದಸ್ಯರು ಕೊಳ್ತಿಗೆ ಗ್ರಾಮ ಪಂಚಾಯತ್. ಅವರ ಇಬ್ಬರು ಈ ಕ್ಷೇತ್ರದ ಎಲ್ಲ ಕಾರ್ಯಗಳಲ್ಲಿ ತುಂಬು ಹೃದಯದ ಸಹಕಾರವನ್ನು ಕೊಟ್ಟವರು. ಹಾಗೂ ಎಲ್ಲ ಕಡೆ ಯಾವುದೇ ಆಮಂತ್ರಣ ವಿತರಣೆ ಇರಲಿ ಅಥವಾ ಈ ದೇವಸ್ಥಾನದಲ್ಲಿ ಯಾವುದೇ ಕೆಲಸಗಳಿರಲಿ ಫೋನ್ ಮಾಡಿದ ಕೂಡಲೇ ಅವರು ನಮ್ಮ ಜೊತೆಗಿದ್ದರು ಅಂತ ಶ್ರೀಮತಿ ಶುಭಲತಾ J. ರೈ ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಕ್ಷೇತ್ರದ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಶ್ರೀ PB ಸುಂದರ ಸದಸ್ಯರು, ಕೊಳ್ತಿಗೆ ಗ್ರಾಮ ಪಂಚಾಯತ್ ನಮ್ಮವರೇ. ಅವರನ್ನು ಕೂಡ ತಾನು ತಮ್ಮೆಲ್ಲರ ಪರವಾಗಿಯೂ ಈ ಕ್ಷೇತ್ರದ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ನಾವು ನೋಡುವಾಗ ನಮ್ಮ ಜೊತೆಗಿರುವವರು ಅಂದರೆ ಪ್ರತಿ ಎಲ್ಲ ಕೆಲಸದಲ್ಲಿಯೂ ಅದು ಪ್ರತಿ ವರ್ಷದ ಯಾವುದೇ ಕಾರ್ಯಕ್ರಮ ಇರಲಿ ಅದರಲ್ಲಿ ಎದ್ದು ಕಾಣುವಂಥ ವ್ಯಕ್ತಿ ಇದ್ದರೆ ಅದು ಸುನೀಲ್ ರೈ ಪಾಲ್ತಾಡು. ತಮ್ಮ ಈ ಪಾಲ್ತಾಡು ಇಲ್ಲಿ ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಹಾಗೂ ಈ ಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮ ಜೊತೆಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಕ್ಷೇತ್ರದ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನನ್ನ ಬಹಳ ಆತ್ಮೀಯರು, ಸುಮಾರು 30 ವರ್ಷಕ್ಕಿಂತಲೂ ಜಾಸ್ತಿ ಸಮಯ ನಾವು ಒಟ್ಟಿಗಿದ್ದವರು, ನಾವು ಅಣ್ಣ ತಮ್ಮಂದಿರಾಗಿ ಜೀವನ ನಡೆಸಿದವರು. ನಮ್ಮ ಆತ್ಮೀಯರು ಸುರೇಶ್ ರೈ ವಿಟ್ಲದವರು, ಅವರು ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡಿದವರು, ಈಗ ನಿವೃತ್ತರಾಗಿದ್ದಾರೆ.
ಈ ನಮ್ಮ ಬ್ರಹ್ಮಕಲಶೋತ್ಸವದ ಕಾರ್ಯಾಲಯದ ಪ್ರಧಾನ ಸಂಪಾದಕರಾಗಿ ಅವರು ಸಮಿತಿ ಅಧ್ಯಕ್ಷರಾಗಿ ಅವರು ನಮ್ಮೊಟ್ಟಿಗೆ ಅಂದರೆ ಸುಮಾರು ಈಗ ಒಂದು 5-6 ತಿಂಗಳಿಂದ ಒಂದು ದಿವಸ ಕೂಡ ನಮ್ಮನ್ನು ಬಿಟ್ಟಿರಲಿಲ್ಲ. ಎಲ್ಲ ಕಾರ್ಯಗಳಲ್ಲಿ ನಮ್ಮ ಜೊತೆಗಿದ್ದರೆ ಅವರನ್ನು ನಾನು ಈ ಕ್ಷೇತ್ರದ ಪರವಾಗಿಯೂ ತಮ್ಮೆಲ್ಲರ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಅವರು ನಮ್ಮಲ್ಲಿ ಸೇರ್ಕೊಂಡಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಧೀರಜ್ ಕಲ್ಲಿಮಾರ್ ಇವರು ಕೂಡ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ದಯಮಾಡಿ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು, ಆಸನವನ್ನು ಸ್ವೀಕರಿಸಬೇಕಂತ ವಿನಂತಿ. ನಮ್ಮ ಪ್ರೀತಿಯ ಹೇಮನಾಥ್ ಶೆಟ್ರು ಅಂದರೆ ಯಾರಿಗೂ ಗೊತ್ತಿಲ್ಲದವರಿಲ್ಲ. ಇಡೀ ಪುತ್ತೂರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಆಗಲಿ ನಮ್ಮ ರಾಜ್ಯದಲ್ಲಿ ಹೇಮನಾಥ್ ಶೆಟ್ರ ಹೆಸರು ಎಲ್ಲರಿಗೂ ಗೊತ್ತಿದೆ. ಅವರು ರಾಜಕೀಯದಲ್ಲಿದ್ದರೂ ಧಾರ್ಮಿಕವಾಗಿ ತುಂಬ ಹೆಸರು ಪಡೆದವರು. ಎಲ್ಲ ಕ್ಷೇತ್ರದಲ್ಲಿಯೂ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅವರು. ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದರೆ ಅದರಲ್ಲಿ ಒಂದು ಮಾತಿಲ್ಲ. ಅವರು ಈಗ ನಮ್ಮ ವೇದಿಕೆಯಲ್ಲಿದ್ದಾರೆ, ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿಯೂ ಈ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಡಾಕ್ಟರ್ ಧೀರಜ್ ಕಲ್ಲಿಮಾರ್ ಅಂದರೆ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ನಮ್ಮ ಬಹಳ ಆತ್ಮೀಯರು, ನಾವೆಲ್ಲ ಒಟ್ಟಿಗಿದ್ದವರು. ಅವರು ಇವತ್ತು ನಿಜವಾಗಿಯೂ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರಲಿಕ್ಕಿತ್ತು, ಅವರಿಗೂ ನಾವು ಸನ್ಮಾನ ಮಾಡಲಿಕ್ಕಿತ್ತು. ಅಂದರೆ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಮಂಗಳೂರಿನಲ್ಲಿ ಸಮಾಜ ಸೇವಕರಾಗಿ ಇಡೀ ಮಂಗಳೂರಿನಲ್ಲಿ ಅವರ ಆರೋಗ್ಯದ ಬಗ್ಗೆ ಆಗಲಿ, ಜನರ ಆರೋಗ್ಯದ ಬಗ್ಗೆ ಆಗಲಿ, ಅವರ ಉದ್ಯೋಗದ ಬಗ್ಗೆ ಆಗಲಿ ಅವರು ತುಂಬ ಜನರಿಗೆ ಉಪಕಾರ ಮಾಡಿದಂಥ ವ್ಯಕ್ತಿ. ಅವರು ನಿಜವಾಗಿ ಇವತ್ತು ಬರಬೇಕಿತ್ತು, ಆದರೆ ಯಾವುದೇ ಒಂದು ಕಾರಣಕ್ಕಾಗಿ ಅವರ ಮಗ ಧೀರಜ್ ಕಲ್ಲಿಮಾರ್ ಇವರನ್ನು ಕರೆಸಿಕೊಟ್ಟಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಈ ಕ್ಷೇತ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿಯೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕೊನೆಯದಲ್ಲ, ಆ್ಯಕ್ಚುಲಿ ಪ್ರಾರಂಭ. ತಾವು ಭಕ್ತಾಭಿಮಾನಿಗಳು, ಕ್ಷೇತ್ರದ ಊರಿನಾಗಲಿ ಪರವೂರಿನ ಎಲ್ಲ ಭಕ್ತಿ ಅಭಿಮಾನಿಗಳು ನೀವು ಈ ಕ್ಷೇತ್ರದ ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಗಿದ್ದೀರಿ. ನೀವೆಲ್ಲ ಇಲ್ಲಿ ಆಸೀನರಾಗಿದ್ದೀರಿ ಹಾಗೂ ಇನ್ನೂ ಬರಲಿಕ್ಕಿರ್ಬೋದು. ನಾನು ಎಲ್ಲರನ್ನು ಕೂಡ ಈ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪತ್ರಕರ್ತ ಮಾಧ್ಯಮದವರು ಇರ್ಬೋದು, ಅಥವಾ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ಅಥವಾ ವೈದಿಕದವರು, ಎಲ್ಲರನ್ನೂ ನಾನು ಈ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಜೈ ಹಿಂದ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಸ್ವಾಗತಿಸಿದ ಶ್ರೀಯುತ ಸಂತೋಷ್ ಕುಮಾರ್ ನಳಿಲು ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದೆ ಇಂದಿನ ಆಶೀರ್ವಚನವನ್ನು ನೀಡಲಿರುವಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಇವರಿಗೆ ಕಿಶೋರ್ ಕುಮಾರ್ ರೈ ಮತ್ತು ಮಂಜುಳಾ ಕಿಶೋರ್ ಕುಮಾರ್ ರೈ ಇವರು ಫಲಪುಷ್ಪವನ್ನ ಸಮರ್ಪಿಸಿ ಗೌರವಾರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಶ್ರೀ ಕಿಶೋರ್ ಕುಮಾರ್ ರೈ ಮತ್ತು ಶ್ರೀಮತಿ ಮಂಜುಳಾ ಕಿಶೋರ್ ಕುಮಾರ್ ರೈ ಅವರು ಫಲಪುಷ್ಪವನ್ನು ಸಮರ್ಪಿಸಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಕಿಶೋರ್ ಕುಮಾರ್ ಹಾಗೂ ಶ್ರೀಮತಿ ಮಂಜುಳಾ ಕಿಶೋರ್ ಕುಮಾರಿ ಅವರಿಗೆ. ಹಾಗೆ
ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನ ಶಾಲು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಂತ ಶ್ರೀಯುತ ಸುಬ್ರಾಯಗೌಡ ಮಾಡಾವು ಸದಸ್ಯರು ಸ್ವಾಗತ ಸಮಿತಿ ಹಾಗೆ ಶ್ರೀ ವಸಂತರೈ ಕೆಯೂರು ಸದಸ್ಯರು ಸ್ವಾಗತ ಸಮಿತಿ ಇವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯ ಅತಿಥಿಗಳನ್ನ ಸ್ವಾಗತಿಸಿದಂತ ಶ್ರೀಯುತ ಸುಬ್ರಾಯಗೌಡ ಮಾಡೋ ಹಾಗೆ ಶ್ರೀಯುತ ವಸಂತರೈ ಕೆಯೂರು ತಾವು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನೆರೆದಂತಹ ಎಲ್ಲ ಭಕ್ತ ಜನರಿಗೆ ಆಶೀರ್ವಚನ ಮಾಡಬೇಕನ್ನ ಅಂತ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಇವರನ್ನ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸ್ಯೇಚ್ಛ. ಕಾತ್ಯಾಯನಿ ಸುತಃ ವನ್ನಿವರ್ಣ ಷಣ್ಮುಖ ಉಜ್ವಲಃ ಧನುಃಶಕ್ತಿಧರಃ ಧ್ಯೇಯಃ ಕಾಮದೋ ಭಯನಾಶನಃ. ಮಸ್ತ್ ಪುರಾಕದ ದೇವಸ್ಥಾನ, ಸಾವಿರ ಕಟ್ಲೆ ವರ್ಷದ ಇತಿಹಾಸ ಇತ್ತಿನ ದೇವಸ್ಥಾನ. ಈ ನಳಿಲೆ ಸುಬ್ರಹ್ಮಣ್ಯ ದೇವಸ್ಥಾನ ಪಂಪನ ನಮಕ್ ಗೊತ್ತುಂಟು. ಪರಶುರಾಮ ದೇವರಿನ ಸೃಷ್ಟಿಡ್ ಅವೇತೋ ಕಾರ್ಣಿಕದ ಸ್ಥಳ ಜಾಗಲು ಕೆಲವು ಸರ್ತಿ ಜನಕ್ಕೆಲ್ಲ ಭಕ್ತಿಗೆ ಗೋಚರಾದಿತ್ತೊಂದು, ಕೆಲವು ಸರಿ ಕಾಲಘಟ್ಟದ ಪರಿಣಾಮವಾದ ಅಗೋಚರವಾದ ಪೋಪನ ಮಸ್ತ್ ದಿಕ್ಕಡ ನಮ್ಮ ತೂತ ಅಂಚ ಇಪ್ಪನಗ ಅಗೋಚರವಾಯಿನಂಚಿತ್ತಿನ ಶಕ್ತಿ ಹಿಡಿದವರ ನಮ್ಮ ಊರ್ದಗ್ಲಿಗೆ ಮಾತ ಬ್ಯಾತೆ ಬ್ಯಾತೆ ರೀತಿಯ ತೊಂದರೆ ಬರ್ಕೊಂಡು ಪಂಪನ ಕಾರಣದಿ ಒಂದು ನಮ್ಮ ಶಕ್ತಿನ ಬೊಕ್ಕ ಸಮೃದ್ಧಿ ಮಲ್ತಿಜಿಯಿಂದ ಅಂಡ ನಮ್ಮ ಕೈಡಿದ ಅವರ ಬಾಧೆ ಬರ್ಕೊಂಡು ಪಂಪನಲ್ಲ ಸತ್ಯನೇ. ಈ ಪ್ರಪಂಚಡ್ ನಮ್ಮ ಎಣ್ಣಲಕ್ಕನೇ ಪೂರಲ ಆಪನು ಅಂದ ನಮ್ಮದು ಮೀರಿದನಂಚಿತ್ತಿನ ಶಕ್ತಿಗೆ ತರೆತಕ್ಕಾದ ಬದುಕನ ಅಗತ್ಯ ಬರಂದ ಇತ್ತುಂಡು. ಆಣ ನಮಗೂ ಗೊತ್ತುಂಡು ನಮ್ಮ ಎಂಚಿನ ಆವೋಡೆ ಎಂದೆಣ್ಣುವ ನಾವು ಆವಂದನೆ ಪೋವು, ನಮ್ಮ ಎಂಚಿನ ಆವರೆಗೆ ಬಲ್ಲಿಂದೆಣ್ಣುವ ನಾವು ಆದು ಪೋವುಂದ ಐಬೊಕ್ಕ ನಮ್ಮದು ಮೀರಿದನಂಚಿತ್ತಿನ ಶಕ್ತಿಗೆ ನಮ್ಮ ಉಲಾಯದಿಲ್ಲ. ಆ ಶಕ್ತಿಗೆ ಸರಿಯಾದ ಈ ಜಗತ್ತು ನಡತೊಂದುಂಡು ಪಂಪನ ವಿಚಾರ ನಮಕ್ಕೆ ಏತೋ ಸರ್ತಿ ಅನುಭವಕ್ಕೆ ಬರ್ಪನ ಸಂಗತಿ. ಅಂಚೆ ಇಪ್ಪನಗ ನಮ್ಮ ಭಾರತದ ಪರಂಪರೆಯ ಒಂಜಿ ವಾದ ಬತ್ತಿತ್ತಂದು ದಾನಿ ಪಂಡ ಕಣ್ಣಿಗೆ ತೋಜಂದನ, ಕೆಮಿಕೆ ತೋಜಂದ ಕೇಣಂದನ, ನಾಲಾಯಿಗೆ ರುಚಿ ಆವಂದನ, ಮೂಕುಗೂ ಪರಿಮಳ ಬರಂದನ, ಮೈಗೆ ತಾಗಂದನ, ಅತೀಂದ್ರಿಯವಾಯಿನಂಚಿತ್ತಿನ ವಸ್ತು ಎವುಲ ಇಜ್ಯ ಐಡ್ದವರ ಧರ್ಮ ದೇವೇರೆ ಪುಣ್ಯ ಪಾಪ ನೆಕ್ಕೋಸ್ಕರಾದ ಬದುಕುರ ಅಗತ್ಯ ಇಜ್ಜಿ. ನಮ್ಮ ಎಂಚಲ ಬದುಕೋಲಿ ಋಣಂಕೃತ್ವ ಘೃತಂ ಪಿಬೇತ್ ಸಾಲ ಮಾಡ್ದಂಡ ನೇಯ್ತಿನ ಆರಾಮಡ್ ಬದುಕಲ
ಗುರು ಹಿರಿಯರಿಗೆ ನಮಸ್ಕಾರ ಮಲ್ಪನು ಎಡ್ಡೆ ಬೇಲೆ ಮಲ್ತಿರ ಪುಣ್ಯನ ಪಡೆತೊಣ್ಣು ಹಾಳು ಬೆಲ್ತಿರ ಪಾಪ ಪಡೆತೊಣ್ಣ ಒಂದು ಆಲ ಎಂಚಿನ ಬಡ್ಡ ಮಲ್ಪೊಲಿ ಪಂಪನ ಒಂಜಿ ಸಿದ್ಧಾಂತ ಈ ಪ್ರಪಂಚ ಇತ್ತಿಂಡು. ನಮ್ಮ ಹಿರಿಯರು ಪಂಡೇರು ಒಂಜಿ ವೇಳೆ ಇಂಚನೆ ಈ ಜಗತ್ತು ಇತ್ತುಂಡ ಈ ಪ್ರಪಂಚದ ಮಾತೆರ್ಲ ಸುಕುಟು ಬದುಕರೆ ಸಾಧ್ಯನೇ ಇತ್ತು ಜಿ. ಒಂಜಿ ಪಾತೆರ ಉಂಡು ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ದದ್ಯಾತ್ ದೈವೋ ದುರ್ಬಲ ಘಾತಕ ಪಂಡ್ರ ಒಂಜಿ ಪಾತೆರ ಉಂಡು. ಪಂಡ ನಮ್ಮ ಒಂಜಿ ದುಮ್ಮುಡು ಇಚ್ಚಿನ ಒಂಜಿ ಕ್ರಮ ನಮ್ಮ ಜಗತ್ತಡು ತುವಂದುಲ್ಲ ಮತ ಧರ್ಮಡ್ಲ ಇತ್ತಿನ ಒಂಜಿ ಕ್ರಮ ದಾನಿ ಪಂಡ ತಾನು ನಂಬುದನ ಒಂಜಿ ಮಾಮಲ್ಲ ಶಕ್ತಿಗೆ ಬಲಿ ಕೊರ್ಪುನ ಆ ಮೂಲಕ ಆ ಶಕ್ತಿನ ನಮ್ಮ ಮೆಚ್ಚಾವನ ಒಂಜಿ ಕ್ರಮ ಉಂಡು. ಅದಕ್ಕೋಸ್ಕರ ಬಲಿ ಕೊರ್ಪುನ ಸಂಪ್ರದಾಯ ನಮ್ಮ ಕನ್ನಡ ತುವಂದುಲ್ಲ. ಅಂಡ ಬಲಿ ಕೊರ್ಪುನ ಎವೇನು ಪಂಡ ವಿಚಾರ ಮಲ್ಪಲೆ ಅಶ್ವಂ ನೈವಾಗೆ ಕುದುರೆನ ಬಲಿ ಕೊರ್ಕ ಪಂಡ ಏರ್ಲ ಆಯ್ತ ವಿಷಯ ಮನಸ್ಸೇ ಮಲ್ತಿಜೇರಿದೆ ಆಯ್ಕೆ ಪಂಡ ಕುದುರೆ ಬಾರಿ ಬೀಸಡು ಪಾರುಂಡು ಅದು ಸುಲಭಡು ತಿಕ್ಕು ಜಾನಡ್ದ ನನ್ನ ಕಡ್ದು ಬಲಿ ಕೊರ್ಪುನ ಅದು ಸುಲಭ ಹತ್ತು ಪಂಪನ ವಿಷಯ ಹಿಡ್ದ ಅವರ ಬುಡ್ದೇ ಬಡಿಯರಿಗೆ ಬುಡ್ಚೆ ಬಡಿತೈತೆ ವಿಷಯನೇ ಬಡ್ಚಿ ಇಂದು ನನ್ನ ಆನೆನ ಬಲಿ ಕೊರ್ಕ ಬಾರಿ ಮಲ್ಲವು ತನ್ನ ದೈವಗೆ ದೇವರಿಗೆ ಬಾರಿ ಖುಷಿಯಾವುಂದು ಏರಾಂಡಲ ಮನಸ್ಸು ಮಲ್ತೇರ ಹಾಕಿಂಡ ವೀರಪ್ಪಲ್ಲ ಕಿತ್ತನಗುಲ್ಲ ಪಿರಾವುಡು ಗುಂಡು ಏರತ್ತ ಒಂದೇ ತನ್ನ ದೇವಿಗೆ ದೇವರಿಗೆ ತೃಪ್ತಿ ಆವಡು ಪಂಪನ ಉದ್ದೇಶದಿಂದ ಆನೆಲೆ ತಂದು ಬತ್ತ ಬಲಿ ಕೊರ್ಪನ ವಿಷಯಕ್ಕೆ ಬತ್ತನೇ ಇಜ್ಜೇರಿದಾಗಿ ಪಂಡ ಅಗುಲೇ ಬಲಿ ಆಪೇರಿಂದ ಅಗ್ಲೆಗೆ ಪೋಡ್ಗೆ ಇತ್ತಂಡು. ನನ್ನ ವ್ಯಾಘ್ರಂ ನೈವಚ ನೈವಚ ತನ್ನ ದೈವ ಪಿಲ್ಚ ಉಂಡಿ ಪಿಲಿನೇ ಬಲಿ ಕೊರಂಡ ದೇವಿಗೆ ಬಾರಿ ಖುಷಿ ಆಪುಂಡು ಪಂಪನ ವಿಷಯ ಇದಿ ಒಂದು ಏರಂಡ ಪಿಲಿನ ಬಲಿ ಕೊರ್ಪರೆ ಸುರುಮಲ್ತೇರ ಪಂಡ ಇಜ್ಜಿಗೆ ದೇಹಕ್ಕೆ ಪಂಡ ಹಿಡಿದು ಅಗುಲು ಬಲಿ ಆಪೇರೆ ಅಂತ ಗೊತ್ತುಂಡು. ಓಕ ಇವೇನು ಬಲಿ ಕೊರ್ಪನ ಹೋಕೆಂಡ ಅಜಾಪುತ್ರಂ ಬಲಿಂ ದದ್ಯತ್ ಏಡ್ದ ಮರಿನ ಬಲಿ ಕೊರ್ಪನಿಗೆ ದಾಯಿಗೆ ಪಂಡ ಐಕ್ ಉರುಡಾಡುನ ತಾಕತ್ತಲ ಇಜ್ಜಿ ತಾಡುನ ಕೊಂಬುಲ ಇಜ್ಜಿ ಬಜಿ ಪಾಪದ ಅಂದ್ ಇಂಚನೆ ಎಲ್ಲ ನರಮನಿನ ಬದುಕಂಡ ಇಂಚನೆ ಆದಂಡ ದಾನಿ ಆದುಬೋದು ಲೆಕ್ಕ ಬಾಡ್ಲೆ ನೀವು ಬಲ ಇತ್ತಿನ ಬಲದಾಂತಿ ನಾನು ಬಲಿದೆತ್ತೊಂದು ಬದುಕಿನ ಪ್ರಸಂಗ ಬತ್ತುಂಡ ಈ ಪ್ರಪಂಚದ ಸಾಮಾನ್ಯ ನರಮನಿ ಬದುಕರಕ್ಕೆ ಸಾಧ್ಯ ಇತ್ತಿಂಡ ಯೋಚನೆ ಮಲ್ಪಡು ನಮ್ಮ ಕಷ್ಟ ಇತ್ತಂಡು ಬದುಕರ ಆವಂದಿತ್ತಿಜ್ಜಿ. ನಮ್ಮ ಹಿರಿಯರು ಪಂಡೇರು ವೇದವ್ಯಾಸರೇ ಧರ್ಮೋಧಾರಯತಿ ಪ್ರಜಾಹ ಧರ್ಮದ ಅಗತ್ಯ ಏರಿಗೆ ನರಮನಿಕೆ ಮಾತ್ರಗೆ ಪ್ರಾಣಿಲಿಗೆ ಮಾತ್ರ ಧರ್ಮದ ಅಗತ್ಯ ಇಜ್ಜಿಗೆ ದಯಗೆ ಬಂಡ ಆಗಲು ನಿಯತ್ತಿಡಿದ್ರೆ ಬದುಕು ನಾ ಪ್ರಾಣಿಲು ನಿಯತ್ತು ಮೀರಿದ ಬದುಕುನೇ ಇಜ್ಜಿ ತನಕ ಬಡವಾಂಡ ಸ್ವಂತ ಬೆಂದದ ಯವು ಮಾತ ಪ್ರಾಣಿಲಿಲ್ಲ ಪ್ರಾಣಿನೇ ಬಲಿದೆ ತಂದು ಬದುಕುಜ ಕೆಲವು ಸಸ್ಯಾಹಾರಿ ಪ್ರಾಣಿಲೂ ಇಲ್ಲ ಮಾಂಸಾಹಾರಿಯಿಂದ ಆಂಡಲ ತನಕ ಬಡವಾಂಡ ತಾನೇ ಬೊಂಟೆಗೊಬ್ಬದು ಬದುಕುಂಡತ್ತ ಒಂದೇ ಏರಾಂಡಲ ತನ್ನ ಕಾರ ಮುದೆಲ್ಲ ಪಾಡ್ದು ಕೊಣತರಿದಿಂದ ನಾನು ಸರಿಟ್ಟು ಆರಾಮಾಡ ತಿಂದ್ರಿ ಜಪ್ಪೆ ಪಡೆದು ಇಜ್ಜಿಗೆ ಸ್ವಾಭಿಮಾನ ಉಂಡುಗೆ ಈಕೆ ನರಮನಿ ಲೆಕ್ಕತ್ತು ಏರಾಂಡ ಹಿರಿಯರು ಬೆಂದರು ದಿಯರಡ ನಮಕ್ ಬಾರಿ ಖುಷಿ ನಮ್ಮ ಕುಲು ತಿನ್ಕ ಅಂದ್ರೆ ನಮಕ್ ಖುಷಿ ಸೈಕಲ್ ಇತ್ತಿನ ಈಗ ಕಾರ್ ಬೋರ್ಡು ಕಾರ್ ಇತ್ತಿನ ಈಗ ನನ್ನ ಎಡ್ಡೆ ಆಡಿ ಬೆಂಜ್ ಕಾರ್ ಬೋರ್ಡು ಅವಲ ವರಿಂಡ ನನ್ನಲ್ಲ ಒಂಜಿ ಎಡ್ಡೆ ಕಾಡಿದೆ ತೊಂಗ ಅಂದ ಐಡ್ದಲ್ಲ ಜಾಸ್ತಿ ಇಂದ ಅಂಡ ಒಂಜಿ ಹೆಲಿಕಾಪ್ಟರ್ ಇತ್ತಂಡಲ್ಲ ಬಕ್ಕಲ ಖುಷಿ ಎಂದು ಪಂಡ್ದು ನಮಕ್ ಆಸೆ ಇಪ್ಪು ಪ್ರಾಣಿಲೆಗೆ ಅಂಚೆ ಇಜ್ಜಿ ಆ ಪುರ್ತುಕು ದಾನಿ ತಿಕ್ಕೊಂಡು ಐದು ತೃಪ್ತಿ ಉಂಡು ಅಂಚಾದ ಪ್ರಾಣಿಲೆಗೆ ಧರ್ಮದ ಅಗತ್ಯ ಇಜ್ಜಿಗೆ ಧರ್ಮದ ಅಗತ್ಯ ಇಪ್ಪು ನರಮನೆಗೆ ಆಯ್ಕೆ ಪಂಡ ಆಯ್ಕೆ ಸ್ವಾರ್ಥ ಉಂಟು ಆಯ್ಕೆ ಭಾರಿ ಆಸೆ ಅಂಗಿಲ ಹಾಪುಂಡು ಅಂಚಾದ ಆಯನ ಬದುಕನ್ನು ನಿಯಂತ್ರಣ ಮಲ್ಪುನೆ ಅಂಚ ವೇದವ್ಯಾಸರು ಪಂಡ್ರಿ ಧರ್ಮ ಪಂಪನ ನರಮನ್ನ ಬದುಕುಡು ಬೋಡು ಧರ್ಮ ಪಂಡ ಏರೆಗ್ಲೆ ಹಿಂಸೆ ಮಲ್ಪಂದಲಕ್ಕ ಏರೆಂಡ ಕೆರೆಂದೆ ಏರ್ನ ಸುತ್ತುಲ್ಲ ಕಂಡಂದೆ ಮಾತೆರೆಲ್ಲ ಬದುಕರ ಅವಕಾಶ ಮಲ್ತು ಕೊರ್ಪನ ತನ್ನ ಬದುಕದ ನಡೆ ಉಂಡತ ಅವೇ ಧರ್ಮ ತಾನೆಂಚೆ ಬದುಕೊಡೋದು ತನಕ ಆಸೆ ಉಂಡ ಮಾತ ಜೀವನಗಳು ಅವೇ ಆಸೆ ಇತ್ತು ನಡೆದವರ ಹಗಲ್ನ ಆಸೆಗೆ ಭಂಗ ಕಾಣುತ್ತದೆ ಈ ಬದುಕು ನತ್ತು ನಿಕ್ಕೆಂಚ ಬದುಕರ ಆಸೆ ಉಂಟ ಅಂಚ ಮಾತೆರೆಲ್ಲ ಬದುಕರ ಆಸೆ ಇತ್ತು ನಡೆದವರ ಮಾತೆರೆಗ್ಲೆ ಬದುಕರ ಅವಕಾಶ ಕೊರದು ಈ ಬದುಕಲ ಪಂಪನ ಪಾತೆರ ಧರ್ಮ ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಇನ್ನ ಸ್ವಾರ್ಥಗೋಸ್ಕರ ಇನ್ನ ಬದುಕುಗೋಸ್ಕರ ನನ್ನೂರಿಗೆ ಹಿಂಸೆ ಕೊರದು ಬದುಕುನ ಧರ್ಮ ಅತ್ತು ಪ್ರಭವಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ನಿಕ್ಕೆಂಚ ಈ ಬದುಕಡು ಮಿತಿಮಿತ್ತು ಬದ ಮಲ್ಲ ಜನ ಅವಡೊಂದು ಆಸೆ ಉಂಡ ಮಾತೆರೆಗ್ಲೆ ಇತ್ತು ನಡೆದ ಅವರ ಸಾಧ್ಯ ಅಂಡ ಈ ಮಿತ್ತು ಬದ್ದಲಕ್ಕನೆ 4 ಜನದ ಬದುಕನ್ನು ಉದ್ಧಾರ ಮಲ್ಪನ ಪ್ರಯತ್ನ ಮಲ್ಪನ ಆಯ್ದಿಂದ ಇನ್ನಾತೆ ಕಂಡ ಈ ಪ್ರಭುಪರದ ಕೊರಡ ಅಂತ ನನ್ನೊಂಜಿ ಧಾರಣಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಮಾತೆರೆಗ್ಲೆ ತನ್ನ ಬದುಕನ್ನು ಧಾರಣೆ ಮಲ್ಪಡುವುದು ಆಸೆ ಇತ್ತು ನಡೆದ ಅವರ ಸಮಸ್ತ ಜೀವ ಚರಾಚರ ಜೀವರಾಶಿಲೆಗಳ ಬದುಕರ ಅವಕಾಶ ಕೊರದು ಈ ಬದುಕಲ ಪಂಪನ ಪಾತೆರ ಧರ್ಮದ ಉಲಾಯಿಡು ಬರ್ಕೊಂಡು ಅಂಚ ಅದು ಧರ್ಮ ಪಂಡ ಎಂಜಿನ ಪಂಡ ಎಡ್ಡ ರೀತಿಯ ಬದುಕದ ನಡೆನೇ ಧರ್ಮ ಆಂಡ ಈ ಧರ್ಮ ಗಟ್ಟಿ ಆಪುನಿ ಅಂಚ ನಮ್ಮ ಹಿರಿಯರು ಪಂಡೇರಿ ಧರ್ಮದ ಪಿರಾವುಡು ದೈವದೇವರನಗಳು ಬೋಡು ಅಂತ ಏರಿನ ಹಿಂಸೆ ಮಲ್ಪಂದೆ ಏರಿನ ಕೆರೆಂದೆ ಕಣ್ಣಂದೆ ಬದುಕೊಡು ಪಂಪನಿಗೆ ಎಂಚಿನ ಅರ್ಥ
ಓಲ ತಿಕ್ಕುಬೂರ್ಣ ಪೊಲೀಸ್ದಾಗಲೇ ತಿಕ್ಕುಬೂರ್ಣ ಪೆಟ್ಟಿತಿ ನೋಡು ನ್ಯಾಯಾಲಯ ತಿಕ್ಕುಬೂರ್ಣ ಶಿಕ್ಷೆ ಹಾಕೊಂಡು ಪಂಪನ ಪೋಡಿಗೆಡು ನಮ್ಮ ಓಲಾಣಲಿಂಚ ಬದುಕುನ ಅಂತ ಅಂಡ ಏರೆಲ್ಲ ಗೊತ್ತಾಂದಲ್ಲ ಕೇತನ್ನ ಏಮಲ್ತಾರೆ ದಾನಿ ಹಾಕೊಂಡು ಶಿಕ್ಷೆ ಇವು ಲಾಪುಜಿ ಇನ್ನು ಏತೋ ಜನ ಅಂಚೋ ಉಳ್ಳೇರುತ್ತಾ ಗುಟ್ಟುಡು ಬುಡ್ಚಾಮದ ಮತ್ತ ಮಂತಾರೆ ಆರಾಮಡು ಉಳ್ಳೇರು ಅದಕ್ಕೆ ನಮ್ಮ ಹಿರಿಯರು ಪಂಡೇರಿ ಏತೇ ಅನ್ಯಾಯ ಮಲ್ತಂಡಲ್ಲ ಏರೆಗ್ಲ ತೋಜಂದಲಕ್ಕ ಮಲ್ತ ಅಂದಾಂಡಲ್ಲ ತೂಪಿನ ದೈವ ದೇವರನಗಳು ಸರ್ವಸಾಕ್ಷಾದ ಈ ಪ್ರಪಂಚದ ಉಂಟುದೇ ನಡೆದವರ ಅಗಲ್ಲ ಕಂಡು ತಪ್ಪಾದ ಈ ಬದುಕರ ಆಪಜಿ ಪಂಪನ ಈ ನಂಬಿಕೆ ನಮ್ಮಟ ಉಂಟು ಅದಕ್ಕೋಸ್ಕರ ನಮ್ಮ ಹಿರಿಯರು ಪಂಡೇರು ನಾಸ್ತಿಕವಾದ ಉಂಡತ್ತ ಕಣ್ಣಿಗೆ ತೋಜಂದನ ಇಜ್ಜಿ ಕೆಮಿಗೆ ಕೆಣಂದನ ಇಜ್ಜಿ ಅಂತ ಅವು ಸುಳ್ಳು ನಮಕ್ಕೆ ಕಣ್ಣಿಗೆ ತೋಜಂದನಲ್ಲ ಅಗೋಚರವಾಯಿನ ಶಕ್ತಿ ನಮ್ಮ ಈ ಪ್ರಪಂಚದ ಉಂಡು ಕರೆಂಟ್ದ ವೈರ್ ಮುಟ್ಟುಂಡ ಹಾಕೊಂಡು ಕಣ್ಣಿಗೆ ತೋಜಿ ಪಂಪನ ಕಾರಣಕ್ಕೋಸ್ಕರ ಅದು ಕರೆಂಟ್ ಇಜ್ಜಿನ ಪಂಪನ ನಮ್ಮ ಭಾರಿ ಜಾಗೃತಿನ ಮುಟ್ಟುವ ದಾಯಿಗೆ ಬಂಡ ಅವು ಹಾಕೊಂಡ ಲಗಡಿ ಬೋಪೆದು ಗೊತ್ತುಂಡು ಕಣ್ಣಿಗೆ ತೋಜಿದ್ದಿಂದ ಅಂಡಲ್ಲ ಶಕ್ತಿ ಉರಾಡಿಗೆ ಇಂಜಿದುಂಡು ಪಂಪನ ಉಂಡತ ಅವು ಉಂಡೆ ಈ ಪ್ರಪಂಚದ ಆನೆಡ್ದವರ ಈ ಪ್ರಪಂಚದ ಏರೆಗಳ ತೋಜಂದಲಕ್ಕೆ ಎಂಚಿನ ಮಲ್ತ ಅಂದ ಅಂಡಲ್ಲ ಸರ್ವಸಾಕ್ಷಾತ್ ಉಪನ ದೈವದೇವರಗಳು ಈ ಪ್ರಪಂಚದ ಇಲ್ಲೆಡ್ದವರ ಧರ್ಮದ ಪೀಠ ದೇವರನ್ನ ನಂಬಿಕೆ ಬೋಡು ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರ ಅಚ್ಯುತಃ ಧರ್ಮಾಧಿಕಾರಿಯರು ಪಂಡ ಅವು ಭಗವಂತೆ ಅಂಚಾದು ಈ ಬದುಕಡು ಪೊರ್ಲುಡದ ನಡೆ ಏತ್ ಸಮಯ ಇಪ್ಪು ಪಂಡ ಧರ್ಮ ಇತ್ತಿನಾದ ಸಮಯ ನಮ್ಮ ಬದುಕು ಪೊರ್ಲಿ ಇಪ್ಪು ಧರ್ಮ ಏತ್ ಸಮಯ ಗಟ್ಟಿ ಇಪ್ಪು ಪಂಡ ದೈವದೇವರನ ಬಗ್ಗೆ ನಂಬಿಕೆ ಏತ್ ಸಮಯ ಉಂಡ ಆ ಸಮಯ ಧರ್ಮ ಗಟ್ಟಿಡಿಪ್ಪು ಅಂಚಾದೆ ನಮ್ಮ ಬದುಕುಗೋಸ್ಕರ ಧರ್ಮ ಬೋಡು ಧರ್ಮ ಪೊರ್ಲುಡಿಪ್ಪಡು ಅಂತ ಅಂಡ ದೈವದೇವರನ ಬಗ್ಗೆ ನಂಬಿಕೆ ಬೋಡು ಪಂಪನ ವಿಚಾರ ಮುಂದೆ ನಮ್ಮ ಹಿರಿಯರ ನಗಲು ಪಂಪನ ಪಾತೆರ ದ್ರೌಪದಿ ಮಹಾಭಾರತದ ಪಂಪನ ಪಾತೆರ ನಿಗಲೇ ಗೊತ್ತುಂಡು ಧರ್ಮವು ರಕ್ಷತಿ ರಕ್ಷಿತ ಏತ್ ಸಮಯ ನಮ್ಮ ಧರ್ಮನ ಕಾಪನ ಆ ಸಮಯ ಧರ್ಮ ನಮನ ಕಾಪುಂಡು ಪಂಪನ ಪಾತೆರ ಉಂಡು ಎಂಚ ಮರಕ್ಲ ಇರೇಕೆ ಇಲ್ಲಿನ ಸಂಬಂಧ ಒಂಜಿ ಮರಟ ಇರೆ ಪೊರ್ಲುಡು ಬೋಡು ಅಂದ ಮರ ಬೋಡು ಆತ ಅಂದೆ ಮರ ನಮ್ಮ ಕರ್ತದಕ್ಕದಂಡ ರೈಟ್ ಇರೆ ಪೊರ್ಲುಡಿ ಪರೆ ಸಾಧ್ಯನೇ ಇದ್ದಿ ಮರ ಪೊರ್ಲುಡತ್ತನ ಸಮಯ ಇರೆ ಪೊರ್ಲುಡಿಪ್ಪುಂಡು ಅಂಚ ಬಂದು ಇರೆ ಇಜ್ಜಡ ಮರಕ್ಲ ಪೊರ್ಲತ್ತವು ಇರಡ್ದಾಬರನೆ ಮರಕ್ಕೆ ಬೋಡಿತಿನ ಗಾಳಿ ದೊಂಬು ಮಾತು ತಿಕ್ಕಿರಡ್ದಾರ ಮರ ಪೊರ್ಲುಡಿಪ್ಪುಂಡು ಮರಡ್ದಾವರ ಇರೆ ಇತ್ತಿಲಕ್ಕ ಇರಡ್ದಾವರ ಮರ ಇತ್ತಿಲಕ್ಕ ನಮ್ಮಡ್ದಾವರ ಧರ್ಮ ಈ ಪ್ರಪಂಚಡಿಪ್ಪುಡು ಧರ್ಮಡ್ದಾವರ ನಮ ಇಪ್ಪುಡು ವಾ ಇಲ್ಲಡು ಕಾಂಡಲೆಕ್ಕದೆ ಮೈಕೆ ಏಮಾನದಕ್ಕದೆ ದೇವರಿಗೆ ತುಡರು ಪತ್ತಾದು ದೇವರಿಗೆ ಒಂಜಿ ರಡ್ಡು ದೇವರ ಎದುರಿನ ಒಂಜಿ ರಡ್ಡು ಭಜನೆ ಮೀನಿ ಬಂಡದು ದೇವರಿಗೆ ಅಡ್ಡಪುಡಾಡದು ಎಡ್ಡ ರೀತಿಯ ಪ್ರಾರ್ಥನೆ ಮಲ್ತದೆ ಅಂಚನೆ ತಡ್ಡೆ ಬೆರೆದು ತಡ್ಡೆಗಿಲ ಅಡ್ಡಪುಡಾಡದು ತುಳಸಿ ಕಟ್ಟೆ ಹೋದು ಒಂಜಿ ಸಕ್ಕಣ ನೀರು ಮೈತದೆ ಪ್ರದಕ್ಷಿಣೆ ಪತ್ರ ಅಡ್ಡಪುಡಾಡ್ನ ಕೈಕಂಜಲಿ ತಿಂಡ ಕೈಕಂಜಲಿಗೆ ನೀರು ಕೊರದು ಗೋಗ್ರಾಸ ಕೊರದು ಅಡ್ಡಪುಡಾಡ್ನ ಒಂದು ನಮ್ಮ ಹಿರಿಯರ ನಗಲು ಕೊಡ್ತಾನೆ ಒಂಜಿ ಪರಂಪರಾಗತವಾಯಿನಂಚಿತ್ತಿನ ಸಂಪ್ರದಾಯ ಒಂದೇ ಧರ್ಮ ಒಂದೇ ಸಂಸ್ಕಾರ ನಮ್ಮನ್ನು ಕಾಪುಂಡಿಗೆ ಎಂಚ ಪಂಡ ಮರನ ಇರೆ ಕಾತಲಕ ಇರೆನ ಮರ ಕಾತಲಕ ವಾ ಇಲ್ಲಡ ಇಂಚಿನ ಸಂಸ್ಕಾರ ಉಂಡ ವಾ ಇಲ್ಲಡ ನಮ್ಮ ಹಿರಿಯರಿಗೆ ನಮಸ್ಕಾರ ಮಲ್ಪನ ನಮ್ಮ ಅಪ್ಪಮ್ಮಗೆ ನಮಸ್ಕಾರ ಮಲ್ಪನ ಅವೇನು ತೂದುರು ಜೋಕುಲು ನಮಕೆಲ್ಲ ನಮಸ್ಕಾರ ಮಲ್ಪೇರು ಓ ಹಿರಿಯರು ಪಂಡ ಒಂದು ಗೌರವದ ಸ್ಥಾನ ಅಗ್ಲು ದೇವರಿಗೆ ಸಮಾನ ಅಂದ ನಮ್ಮ ಜೋಕುಲೆ ಎದುರು ಧರ್ಮನ ಆಚರಣೆ ಮಲ್ತ ಅಂದಂಡ ಅವೇ ಧರ್ಮನ ಜೋಕುಲ್ಲ ಆಚರಣೆ ಮಲ್ಪೇರು ಅಪಂಡ ವಾ ಸಂಸ್ಕಾರ ವಾ ಧರ್ಮ ನಮ್ಮ ಇಲ್ಲಡ ಅವೇನು ಕಾತೊಂದು ಬತ್ತನ ಅವೇ ಸಂಸ್ಕಾರದ ಪ್ರಜ್ಞೆಡ್ದ ಅವರ ಜೋಕುಲು ನಮಕ ಪರಬ್ಬೆರ ಅನಗ ವೃದ್ಧಾಶ್ರಮ ಕಡಪುಟ್ಟು ಬುಡ್ಚಿ ತೋಜುಂಡಾಗಲಿಗಿದೆ ಹಾಗೆ ಬಂಡ ಅಡ್ಡಪುಡಾದ ದೇವರಿಂದ ನಂಬುದಾಗಲಿ ನಿಮ್ಮ ವೃದ್ಧಾಶ್ರಮ ಕಡಪುಟ್ಟು ಸರಿ ಅತ್ತತ ಅಂತ ತೋಜುಂಡಾಗಲಿ ಅಪಂಡ ವಾ ಸಂಸ್ಕಾರ ವಾ ಧರ್ಮ ನಮ್ಮ ಕಾತದ ನಾವೇನೆ ಅವೇ ಧರ್ಮ ಸಂಸ್ಕಾರ ಜೋಕುಲು ಬಾಲ್ಯದ ಮೂಲಕ ನಮ್ಮನ್ನು ಕಾಪುಂಡು ಅವೇ ಧರ್ಮ ಅವೇ ಸಂಸ್ಕಾರ ಅಂಚಾದೆ ಧರ್ಮೋ ರಕ್ಷತಿ ರಕ್ಷಿತ ಏತ್ ಸಮಯ ನಮ್ಮ ಧರ್ಮನ ನಮ್ಮ ಸಂಸ್ಕಾರ ನಮ್ಮ ಆಚರಣೆ ನಮ್ಮ ಕಾಪುವನ ಆ ಸಮಯ ಅವೇ ಆಚರಣೆ ಅವೇ ಧರ್ಮ ಅವೇ ಸಂಸ್ಕಾರನು ಜೋಕುಲ ಮೂಲಕ ನಮ್ಮನ್ನ ಕಾಪುಂಡು ಪಣ್ಣ ಕಾರಣಕ್ಕೋಸ್ಕರ ಅದು ಈ ಪ್ರಪಂಚದ ಧರ್ಮ ಪೊರ್ಲು ಬದುಕೋದು ಇಪ್ಪಡು ಧರ್ಮನ ಮೀರಿದು ಬದುಕರೆ ಬಲ್ಲಿ ನಮ್ಮ ಅಧಾರ್ಮಿಕರಾದಿಪ್ಪರೆ ಬಲ್ಲಿ ಧಾರ್ಮಿಕವಾಗಿ ನಂಚಿತನ ನಡಟೆ ನಮ್ಮ ಬದುಕೊಂದು ಇಪ್ಪಡು ಪಂಪನ ವಿಚಾರ ಹೆಂಚಿನ ಉಂಡ ಇಂದು ನಮ್ಮ ಹಿರಿಯರನಗಳು ಕೊಡ್ತಾನೆ ಸಂದೇಶ ಈ ಸಂದೇಶನ ನಮ್ಮ ವರಿಪಾಯನದ ಸಮಯ ನಮ್ಮ ಬದುಕು ಬರಲಿಪ್ಪಡು ಅಂಚಾದೆ ಸಾಮಾಜಿಕ ವಾಯಿನಂಚಿತ್ತನ ಪರಸ್ಪರ ವಾಯಿನಂಚಿತ್ತನ ಹೊಂದಾಣಿಕೆದ ಬದುಕುಗೋಸ್ಕರ ಅದು ಧರ್ಮದ ನಡಟೆ ನಮ್ಮ ಬದುಕೊಡು ಧರ್ಮ ಪೊರ್ಲುಡಿಪ್ಪಡು ಅಂದಾಂಡ ಧರ್ಮದ ಪಿರಡು ದೈವದೇವರನ ಬಗ್ಗೆ ನಂಬಿಕೆ ಪೊರ್ಲುಡುಬೋಡು ಆ ನಂಬಿಕೆ ಇತ್ತಿನಾದ ಸಮಯ ಪ್ರಪಂಚ ಪೊರ್ಲುಡಿಪ್ಪುಡು ಅಂಚಾದ ವೇದವ್ಯಾಸರಿ ಪಂಡರೆ ಧರ್ಮನ ಕಾಪುನ ಕೆಲಸ ನಮ್ಮ ಜವಾಬ್ದಾರಿ ಅಂಚೆ ಇಪ್ಪನಾಗ ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಭಕ್ತಿದ ಕೇಂದ್ರ ನಮ್ಮ ಪೊರ್ಲುಡು ದೀವಂದೆ ನಮ್ಮ ಧರ್ಮನ ಕಾಪರೆ ಆಪುಜಿ ನಮ್ಮ ಎಲ್ಲೇ ಇಪ್ಪನಾಗ ಬಡಪತ್ತನ ಕಾಲ ಏರಗಿಲ ಮಾತೆರಗಿಲ ಮಸ್ತ್ ಬಡಪತ್ತು ಒಂಜಿ ಪುರ್ತು ನೊಪ್ಪಿ ತಿಕ್ಕರನೇ ಬಂಗ ತುತ್ತುನ ಕುಂಟುಗ್ಲ ಬಂಗ ಇಪ್ಪನ ಒಂಜಿ ಕಾಲಡೆ ನಮ್ಮ ಪಿಲತ್ತ ಮರತ ಮುದಿಯಲ್ಡ ಯಾವಣಿ ಮರತ ಅಶ್ವತ್ಥ ಮರತ ಮುದಿಯಲ್ಡ ಒಂಜಿ ಕಲ್ಲು ಇತ್ತಿಂಡಲ್ಲ ಒಂದು ನಮ್ಮ ಹಿರಿಯರು ನಂಬುದಿನ ದೈವ ವರ್ತನ ಕಲ್ಕುಡೆನ ಪಂಡ ನಮ್ಮ ಖಂಡಿತ ಈಗ ಅಡ್ಡಪುಡಾಡ್ದು ದಿಬ್ಬುಲ್ಪು ಪತ್ತಾದು ವರ್ಷಕ್ಕೆ ಒಂಜಿ ಎರಡು ಸರ್ತಿಯ ಪರ್ವನ್ನು ಮಲ್ತೊಂದಿತ್ತ ನಮ್ಮ ಬಾರದ ಕೈಲಿ ನಮ್ಮ ತೋರಡೊಂಜಿ ಹೊಸತಾದ ಬುಂಡ
ನಾಗತನು ಮೈತದು ದೇವರಿಗೆ ಅರ್ಪಣೆ ಮಾಡ್ತಾರೆ ತಿನ್ಪನ ಕ್ರಮ ಇತ್ತಂಡು ಇಲ್ಲದ ಅದನ್ನ ಕಜಿಪಕಾಯಿ ಪೊಸತ್ತಾದ ಬುಲೆಂಡ ಬುಲೆ ಕಾಣಿಕೆ ಪಂಡ ದೇವರಿಗೆ ಊರದ ಭಟ್ರಿಗೆ ಹಾಕೊಡ್ದು ನಮ್ಮ ತಿನ್ಪನ ಒಂಜಿ ಸಂಪ್ರದಾಯ ನಮ್ಮಟ ಇತ್ತುಂಡು. ಇನಿ ಒಂಜಿ ಮರದ ಮಧ್ಯೆ ಎರಡು ಕಲ್ಲಿಗೆ ನಮಸ್ಕಾರ ಮಲ್ಪಲ ಪಂಡ ಜೋಕರು ತಯಾರಜ್ಜ ಮಾತ್ರ ಅತ್ತ ಒಂದು ನಮ್ಮಂಚ ಇಪ್ಪರೆಲ್ಲ ಬಲ್ಲಿ ದಾಯಿಗೆ ಪಂಡ ನಮ್ಮ ಇನಿ ಭಾರಿ ಅನುಕೂಲ ಆತ ಪುರ್ರದ ಇರ್ಲು ಕಂಟದ ಇಲ್ಲು ಕಟ್ಟದ ಅವನ ಟೆರೆಸ್ದ ಮಾಮಲ್ಲ ಇಲ್ಲು ಕಟ್ಟದೆ ನಮ್ಮ ಬಾರಿ ಪುರುಡು ಬದುಕೊಂದಿಲ್ಲ ದೈವದೇವರ ನಗಲು ಪರ ಗುಂಡಡೆ ಇಪ್ಪಡು ಪರ ಮಂಚನೆ ಅಗಲಿಗೆ ಇಪ್ಪಡು ಒಂಜಿ ಪೆರತ ಮರದ ಬುದೆಲ್ಡೆ ಕಲ್ಲೇ ಇಪ್ಪಡು ಪಂಡ ಇನ್ನು ಪ್ರಶ್ನೆ ತು ಎರಡು ತೋಜಿದು ಬರ್ಕೊಂಡು ನಿಗ್ಲೆಗೆ ಎಡ್ಡೆ ಆಪುಜಿ ನಿಗಲು ದೈವದೇವರನ್ನ ಬದುಕೊಂದು ಒಂದಾದ ನಿಗಲು ಪುರುಡು ಬದುಕೊಂದಿಲ್ಲರೆಂದು ಅವೇ ದುಮದ ಕಾಲದಿಂಚೆ ಪ್ರಶ್ನೆ ದಿನ ಬರೋದಿತ್ತಿಜಿ ಪ್ರಶ್ನೆ ದೀಪಲ್ಲ ಇಜ್ಜಿ ಬರೋಂದ್ರೆ ಇತ್ತಿಜಿ ದಾಯ್ಪಣ್ಣ ನಮನೆ ಬಂಗಡಿಪ್ಪನ ದೈವದೇವರಗಳು ಎಂಗ್ಲೆ ಒಂಜಿ ಬಾರಿ ಪೊರ್ಲುದ ಗುಂಡ ಕಟ್ಟದು ಕೊರಲ ಅಂತ ಕೇಳೊಂದಿತ್ತಿಜಿ ಇನ್ನು ನಮ್ಮ ಪೊರ್ಲುಡುಲ್ಲ ನಮ್ಮ ಬದುಕು ಪೊರ್ಲ ಅವರ ಕಾರಣವಾಯಿನಂತಂದ್ರೆ ದೈವದೇವರನಾಗೆಲ್ಲ ಸ್ಥಾನನ ಪೊರ್ಲುಡಾವು ಭಾಗವತರ ಪಂಪೇರೆ ಒಂಜಿ ಮರತ ಗೆಲ್ಲಿಡು ಬೊಡಾಯಿನಾತ್ ಪಚ್ಚೆ ಪಚ್ಚೆ ಇರೇ ಜಿಂಜಿದು ಐಟ್ ಬೊಡಾಯಿನಾತ್ ಪೂಪೋರ್ದು ಪರಂದು ಜಿಂಜುಡು ಅಂದ ಮರತ ಗೆಲ್ಲಿಗೆ ನೀರು ಬೈಪುರತ್ತು ಮರದ ಮೊದಲಿಗೆ ನೀರು ಬೈತಂಡ ತನ್ನಾತಕ್ಕೆ ಗೆಲ್ಲು ಬೊಡಾಯಿನಾತ್ ಪೊರ್ಲುಡು ಬಿಲುಂಡು ಗೆಲ್ಲಿಡು ಪಚ್ಚೆ ಇರೇ ಜಿಂಜಿದು ಪೋಪುಂಡು ಬೊಡಾಯಿನಾತ್ ಪೊರ್ಲುಡು ಪೂ ಬಿಡ್ಕೊಂಡು ಎಡ್ಡೆ ಫಲ ನಮಕ್ಕೆ ತಿಕ್ಕೊಂಡು ಅಂಚಾದೆ ಮರತ ಮೊದಲಿಗೆ ತಾನೇ ನೀರು ಮೈತಂಡ ಐತಾತಕ್ಕೆ ಅವು ಎಂಚ ಸರ್ವತೋಮುಖವಾಯಿನ ಬೆಳವಣಿಗೆನ ಕಾಪುಂಡ ಅಂಚನೆ ನಮ್ಮ ಇಡೀ ಬದುಕದ ಮೂಲಾಧಾರ ಬೇರಿಯವು ಪೆಂಡ ಊರದ ದೇವಸ್ಥಾನ ಆ ದೇವಸ್ಥಾನಕ್ಕೆ ಬೊಡಾಯಿನಾಥ ಸಮೃದ್ಧಿ ಮಲ್ತಂಡ ಮರತ ಗೆಲ್ಲಿ ಇತ್ತಲಕ ನಮನಪೂರ ಪರಿವಾರ ಸಂಸಾರ ಕುಟುಂಬ ಪೂರ ಎಡ್ಡೆಡ್ಡೆ ಫಲ ನಮಗೆ ತಿಕ್ಕೊಂಡು ಪಂಪನ ಭಾಗವತ ಪಂಪನ ಪಾತೆರ ಅಂಚಾದೆ ಊರ್ದ ಒಂಜಿ ಶ್ರದ್ಧಾ ಕೇಂದ್ರ ಯುವ ಕಾಲದ ಬಾಳುಬುಡ್ದಿತ್ತಿನ ಆಯ್ತ ಫಲವಾದ ನಮಕಲ ಬೊಡಾಯಿನಾಥ ಆಪತ್ತು ಮಾತ ಬರ್ಪನ ಕಾಲ ಬಂದಾಗ ನಮ್ಮ ಪ್ರಶ್ನೆ ದೀನಾಗ ನಮಗೆ ತೋಜುಂಡು ಊರ್ದ ಅನಾದಿ ಕಾಲದಿಂದ ಪರಂಪರೆದ ಬತ್ತನ ಒಂಜಿ ಆರಾಧನೆ ಉಂತುದು ಬೋತುಂಡು ದೇವರಿಗೆ ಸರಿಯಾಯಿನ ಚಿತ್ತನ ಉಪಚಾರ ಆವೊಂದಿಜ್ಜಿ ದೈವಲೆಗೆ ಕಾಲ ಕಾಲ ಅಡಪನ ತಂಬಿಲ ಪರ್ಬ ಮತ್ತ ನಡತೊಂದಿಜ್ಜಿ ಕೋಲಬತ ಆವೊಂದಿಜ್ಜಿ ನಿಗಲಿಗೆ ಒಂದೇದಾವರನ್ನೇ ಬಾಧೆ ಅಂತ ತೋಜನಾಗ ನಮ್ಮ ಖಂಡಿತ ಐಕ್ ಬೋಡಿತಲಕ್ಕೆ ಇತರ ವ್ಯವಸ್ಥೆ ಮಲ್ತೊಂದು ಜೀರ್ಣೋದ್ಧಾರ ಮಂತ್ರ ಪೊರ್ಲು ಕಂಟಿಡ ಅಭಿವೃದ್ಧಿ ಮಲ್ತಂಡ ಆಯ್ತ ಫಲ ನಮಗೆ ತನ್ನದೇ ತಿಕ್ಕೊಂಡು ಪಂಪನ ಪುರಾಕದಗನ್ನ ನಂಬಿಕೆ ಅವು ಸತ್ಯವಾಯಿನ ಚಿತ್ತನ ಪಾತೆರ ಅಂಚ ಸಂತೋಷರೇಗರು ಪುರ್ಲು ಕಂಟಿಡಿ ಈ ಜಾಗದ ಪುರಾಕದ ಬೆಳವಣಿಗೆಯನ್ನು ಪಣ್ತೀರು ಏನಮಿತ್ತು ಬಾರಿ ಅಭಿಮಾನ ಪ್ರೀತಿ ಇದೆ ನಡು ದುಂಬುದ ಬ್ರಹ್ಮಕಲಶೋತ್ಸವಡ್ಲ ಎನ್ನಲ್ಲಿ ಎತ್ತರಿತ್ತೀರಾರೆ ಗೌರವ ಗುರಿ ಕಾರ್ಯ ಮಲ್ತೊಂದು ಈ ಕಾರ್ಯಕ್ರಮವನ್ನು ಪುರುಡು ನಡಪಡಾದೆ ಆರೇ ಪಂಡಿಲಕ್ಕ ಆ ಕಾಲಡಿ ಇಡೆ ಬರ್ಪನಲ್ಲ ಒಂಜಿ ಮಲ್ಲ ಸಂಗತಿ ಗಾಡಿ ಒಂಚೂರು ಒಂದುಂಡಲ ತೀರ್ತೆ ಪ್ರಪಾತ ಬುರೋಡು ಆತ್ಲ ಒಂಜಿ ಸಪೂರದ ರಸ್ತೆ ಅವಲ ಐಕ್ ಬೋಡಾನಾಥ ಆಕ್ಷೇಪಲು ಅಂಚಿನ ಒಂಜಿ ಕಾಲ ಇತ್ತಂಡು ಅವೇ ಸಂತೋಷ ರೈಕಲು ಈ ಅವಧಿಡ್ಲ ಬ್ರಹ್ಮಕಲಶೋತ್ಸವದ ಗುರಿ ಕಾರ್ಯ ಅದು ಮಾತ ಪದಾಧಿಕಾರ ನಿಗಲು ಹೆಂಗನ ಮಾತು ಪುದಾರ್ ಗೊತ್ತು ಜಾತಿ ಹೊರತ ಅಂದೆ ನಿಗಲು ಮಾತು ಸೇರಿದೆ ಇದು ಪುರುಳು ಕಂಟಡಿ ಈ ದೇವಸ್ಥಾನದ ಅಭಿವೃದ್ಧಿ ಮಲ್ತಾರೆ ರಸ್ತೆಲ್ಲ ಬಾರಿ ಪುರುಳು ಕಂಟಡು ಉಂಟು ಇದು ಬಂದಾಗ ಬಾರಿ ಖುಷಿ ಬರ್ಪ ಪ್ರಸಂಗ ನಮಗೆ ಬರ್ತೇನೆ ನಮ್ಮ ಎಣ್ಣಂದಲಕ್ಕ ಇತ್ತಿನ ಬೇಲೆನೆ ದೇವೇರೆ ಕಣ್ಣು ಬಿಡಿಯರಡ ಅವು ಏತು ಬೇಗ ಪೂದೆರ್ತಲಕ್ಕ ಸುಖಾಟ ಮಲ್ತು ಕೊಡ್ಪೇರೆ ಪಣಪನಕ್ಕೆ ಜನ ಕೆಲವು ಉದಾಹರಣೆ ನಮ್ಮ ಪ್ರಪಂಚ ದಿನನಿತ್ಯನೇ ನಮ್ಮ ಒಂದಿಲ್ಲ ಅಂಚ ಇಪ್ಪನಾಗ ಈ ದೇವರಿನ ಸನ್ನಿಧಾನ ಸುಬ್ರಹ್ಮಣ್ಯ ದೇವರ ಪಂಡ ನಾಗದೇವರನ ವಿಶೇಷವಾಯಿನ ಚಿತ್ತನ ಸನ್ನಿಧಾನ ಸುಬ್ರಹ್ಮಣ್ಯ ದೇವರ ಸನ್ನಿಧಾನ ನಾಗದ ವಾಸುಕಿನ ಉಂಡು ಪಂಪನ ಪಾತೆರ ಉಂಡು ಅಂಚಾದಿ ನಮ್ಮ ತುಳು ಜಿಲ್ಲೆಡು ಮಾತದಿಕ್ಕಡ್ಲ ಸುಬ್ರಹ್ಮಣ್ಯ ಎಂದು ಪಂಡ ನಮ್ಮ ನಾಗದೇವರನ ಆರಾಧನೆ ಮಲ್ಪುವ ಸುಬ್ರಹ್ಮಣ್ಯ ದೇವರನ ಆರಾಧನೆ ಮಲ್ಪುವ ಅಂಚಾದ ಸುಬ್ರಹ್ಮಣ್ಯ ಪಂಡ ಸುಬ್ಬರಾಯ ಅಂತ ಪಡ್ಪೇರು ಸುಬ್ಬ ಪಂಡ ಸುಬ್ರಹ್ಮಣ್ಯ ದೇವರೇ ರಾಯ ಪಂಡ ನಾಗಪ್ಪೆ ಅಂಚಾದ ಇರ್ವೇರಿನ ಆರಾಧನೆ ಒಟ್ಟುಗು ನಡಪನ ಒಂಜಿ ಸಂಪ್ರದಾಯ ಕುಡುಪುಡು ಸುಬ್ರಹ್ಮಣ್ಯಡು ಕಾಟು ಕುಕ್ಕೆಡು ಬಳ್ಳ ಮಂಜಾಡು ಓಲೋನಿಗಳು ಪೋಪಾರ ಅಲ್ಪ ಪೂರ ನಮ್ಮ ತುಳು ಜಿಲ್ಲೆಡು ಸುಬ್ರಹ್ಮಣ್ಯ ದೇವಸ್ಥಾನ ಪಂಡ ನಾಗದೇವರ ಸನ್ನಿಧಾನ ಅಲ್ಲ ಅಂದು ಸುಬ್ರಹ್ಮಣ್ಯ ದೇವರ ಸನ್ನಿಧಾನ ಅಂದು ವಿಶೇಷವಾದ ಪುಂಚ ಮಾತ ಇತ್ತಂಡ ನಾಗದೇವರ ಸನ್ನಿಧಾನ ಜಿಂಜಿದುಂಡು ಪಂಪನೇಕ ನಮಕ ಅನುಭವೊಂಡು ಬೋಡಾಯನಾಥ ದಿಕ್ಕಡು ಅಂಚೆ ಮುಲ್ಪಲ ಒಂಜಿ ಪುಂಚದ ಸನ್ನಿಧಾನ ಇತ್ತೊಂದು ಆಯ್ತು ಜೀವಂತವಾಯಿನ ನಾಗದೇವರ ಆಗಾಗ್ಯ ನಮ್ಮ ಕಣ್ಣಿಗೆ ತೋಜೊಂದುಲೇರೆ ಪಂಪನ ನಮ್ಮ ಭಕ್ತಿಗೆ ದೇವರ ಬಲಿದೇರೆ ನಮಕ್ಕೆ ಅನುಗ್ರಹ ಮಲ್ಪೇರು ಎಂದು ಅರ್ಥ ಅಂಚಿನ ಈ ಜಾಗಡು ನಮ್ಮ ಮಾತೆರನ ನಮ್ಮದಿತ್ತಿನ ದೇವರಿನ ಸನ್ನಿಧಾನ ಮಸ್ತ್ ಪೊರ್ಲು ಕಂಡು ಮಲ್ಪಡು ಪಂಪ ಉದ್ದೇಶದಿ ಬಂದು ಪುರಾಕದ ಈ ಸನ್ನಿಧಾನ ಬೊಕ್ಕ ಸಮೃದ್ಧಿ ಮಲ್ತದೆ ಎಂಚ ಸಾನಾದಿಗಡಿ ದೀಪ ಬತ್ತಾಯಿದ ಆಯ್ ಬೊಕ್ಕ ಪುರತಾಗ ಕಾಲಕ್ಕೂ ಪೋಂದಿತ್ತಲಕ್ಕನೆ ಆಯ್ತು ಕರಿ ಕಟ್ಟುಂಡು ಬತ್ತಿಡು ಅಥವಾ ಬತ್ತಿಯ ಪೊತ್ತುದು ಪೋಪುಂಡು ಅಥವಾ ಎಣ್ಣೆ ಖಾಲಿಯಾದು ಪೋಂಡ ಬೊಲ್ಪ ಕುಂದುದು ಪೋಪುಂಡು ಬಲ್ಪು ಕುಂದು ಬತ್ತನ ಬಲ್ಪುನು ಬೊಕ್ಕ ಒಂಜಾದ ಅರ್ಲಾವಣಿ ಎಂಚಾಪಂಡ ಒಂಜಿ ಬತ್ತಿಯ ಪೊತ್ತುದು ಪೋಂಡ ಬ್ಯಾತೆ ಬತ್ತಿ ಪಾಡುಡು ಬತ್ತಿ ಎಡ್ಡೆ ಉಂಡು ಕರಿ ಕಟ್ಟುದಂಡ ಕರಿದೆತ್ತುಂಡೆ ಯಾವ ಅಥವಾ ಎಣ್ಣೆನೆ ಖಾಲಿ ಆತಂಡ ಎಣ್ಣೆ ಪಾಡು ಬಯದ ಬರ್ತು ಕರ್ತೀಯಾರ ಬನ್ನಿ ದೀಪದ ಎಣ್ಣೆ ಪಾಡುಡು ಅಪ್ಪನಾಗ ಬಲ್ಪು ಜಿಂಜಿದು ಬರ್ಕೊಂಡು ಅಂಚ ಇಪ್ಪನಾಗ ಮುಲ್ಪ ಅಂಚಿನ ಸನ್ನಿಧಾನ ಇತ್ತರೇ ಉಂಡು ಎಣ್ಣೆ ಖಾಲಿ ಆಯ್ಲಕ್ಕ ಸನ್ನಿಧಾನದ ಪ್ರಭಾವ ಕಡಿಮೆ ಆದುಕೊಂಡು ಒಂದಾಯ್ ಬೊಕ್ಕ ಬ್ರಹ್ಮಕಲಶ ಮಲ್ಪುಡು ಪಂಪನ ಶಾಸ್ತ್ರೀಯವಾದ ಚಿತ್ತನ ವಚನ ಅಂಚ
ಬ್ರಹ್ಮಕಲಶ ಮಲ್ಪನ ಸಂದರ್ಭ ಕುಡವರ ಸಂತೋಷ್ ಕುಮಾರ್ ರೈಕಲ್ನ ಕಾಲಡು ಆರ ನೇತೃತ್ವಡೆ ಮಾತ ಪದಾಧಿಕಾರನೆಲ್ಲ ಉತ್ತಾಸಡು ನಿಗಲ್ನ ಮಾತೇರಿನೆಲ್ಲ ಭಕ್ತರನ್ನ ಸೇವೆ ಬೊಕ್ಕ ಸೇರಿಕೆಡು ಆದು ಬತ್ತನ ಒಂಜಿ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಮ್ಮ ನೋಡಾತಿ ಅಂಚಿನ ಸಂದರ್ಭಡು ಈ ಬ್ರಹ್ಮಕಲಶೋತ್ಸವದಲ್ಲಿ ಹೆಸರು ಸುರುತ ದಿನಟೇ ಗುರುಕುಲು ಪಾಲ ಪಡೆತು ನೋಡು ಪಂಪನ ಸಂತೋಷ್ ಕುಮಾರ್ ರೈಕಲ್ನ ಭಾರಿ ಒತ್ತಾಯ ಎಂಕ್ ಬೇತೆ ಬೇತೆ ಲೇಸಿ ಇತ್ತಿಂಡು ಇನಿಯೇ ಬರುಡು ಪಂಪನೇಕ್ಕೆ ಒಂತೆ ಸಮಸ್ಯೆ ಇತ್ತಿಂಡು ಬೊಕ್ಕ ಆರನ ಪ್ರೀತಿ ಆರನ ಅಭಿಮಾನಗೆ ನಮ್ಮ ಉಪಾಯನಿದ ಅಂತೆ ಬರ್ರೆ ಖುಷಿ ಆಂಡೆ ಇವಳೆಲ್ಲ ದೂರ ಹಿಡಿದು ಬರ್ತೀನಿ ನಾನು ಮಸ್ತ್ ದೂರ ಹಿಡಿದು ಬರ್ತೀನಿ ಅಂಚ ಈ ಪದಾಧಿಕಾರನೇ ನಾನು ಪುದಾರ ಪಂಡ ನಿಗಲೆಲ್ಲ ಬೇಜಾರ ಮೇಲೆ ಪರಿ ಬಲ್ಲಿದೆ ಪಂಡ ಮಸ್ತ್ ಬರ್ತಾ ಐಕೆ ಬೋಪಂಡು ಪಂಡ ದೇಶಕ್ಕೆ ಸರಿ ನಾನು ಸಂತೋಷ್ ಕುಮಾರ್ ರೈಕಲ್ ಪುದಾರ ಪಂಡೆ ಈ ಚಾವೇರಿ ಹಿಡಿತಿನ ಮಾತ ಬಿನ್ನಿರಲ್ಲ ಎಂಕ್ ಹೇಮನಾಥ್ ಶೆಟ್ಟಿಡಿಪ್ಪು ಸುಭಾಷ್ ರೈಕುಲಿಪ್ಪು ಕಾಳಂಜ ವಿಶ್ವನಾಥ್ ರೈಕುಲಿಪ್ಪು ಮಾತಿರ ಎಂಕ್ ಮಸ್ತ್ ಕಾಲಾಡದಿಂಚಿ ಪರಿಚಯದಗಳು ಮಸ್ತ್ ಬೋಡಿತಿನಗಳು ಅಂಚನೆ ನಿಗುಲ್ಲ ಎದುರಿಡಿತನಗಳು ಮಸ್ತನ ಪರಿಚಯದಗಳು ಎಂಕುಲ್ಲಾರು ನಿಗಲು ಶ್ರಮದಾನ ಮಲ್ತಿಪ್ಪರೆ ಯಾವು ನಿಗಲ್ನ ಶಕ್ತಿ ಮೀರಿದ ಸಹಾಯನ ಕುರಿದಿಪ್ಪರೆ ಯಾವು ಉಲ್ಪಡದ ಪರವರು ಕೊಡ್ದು ಅಲ್ಪ ಇತ್ತೊಂದು ಸೇವೆ ಮಲ್ತನಗಳು ಇಪ್ಪರೆ ಯಾವು ನಿಗಲ್ನ ಮಾತೇರಿನಲ್ಲ ಭಕ್ತಿದ ಸಂದಾಯನ ದೇವರ ಖಂಡಿತ ಸಂತೋಷದ ಸ್ವೀಕಾರ ಮಲ್ಪೇರು ಅಂಚ ಇನ್ನಿಡಿದಿಂಚ ನಡಪರೆ ಇತ್ತಿನ ಕೆಲವು ದಿನದ ಲೇಸಿಡು 24ನೇ ತಾರೀಕು ಮುಟ್ಟ ನಡಪರಿತನ ಲೇಸಿಡು ಇಂಚಿನ ಇದೇ ಚಾವಡಿಡೆ ಬೇತೆ ಬೇತೆ ಸ್ವಾಮಿಲ್ನಗಳು ತೆರಿದಿನಗಳು ಮಾತ ಪಾತೆರ ಪಂಡ್ರೆಗುಲ್ಲೇರು ಆ ಪಾತೆರನ ನಿಗಲು ಪೊರ್ಲು ಕಂಟು ಕೇಂಡದು ಬದುಕಡೆ ದಾದಾಂಡಲ ಒಂಜಿ ರೀತಿಯ ಸುಧಾರಣೆ ಮಲ್ತದ್ದು ನಮ್ಮ ಕೊಡದರಕ್ಕನೆ ಇಪ್ಪುನತ್ತೇನಿ ಇನ್ನು ಒಂದೇ ಸುಧಾರಣೆ ಮಲ್ಪಡು ಎಲ್ಲೇ ಬಕ್ಕಲ ಸುಧಾರಣೆ ಆಡುವುದು ನಮ್ಮ ಮನುಷ್ಯನ ಜೀವನದ ಲಕ್ಷಣ ದೇವರು ಕುರಿತನ ಬುದ್ಧಿ ಸದುಪಯೋಗ ಮಲ್ಪಡು ಅಂಚಾದ ನಿಗಲ ಜ್ಞಾನವೃದ್ಧಿನ ಮಲ್ಪರೆ ಓಲೋಲಾ ಪೋದು ಪಾತ್ರೆ ಕಂಡ್ರೆ ಆ ಒಂದೆತ್ತುಂಡಲ್ಲ ನಿಗಲ್ಲ ಆರಂಭದೆರಡೆ ಇಂಚಿನ ಒಂಜಿ ದೊಂಪಾಡು ಚಾವಡಿ ಮಲ್ಲ ಮಿನ್ನೆರಗಳು ಮತ್ತು ಲಾಯ್ಕಿರ ಪಾತ್ರೆ ಪೇರಿಂದ ಅಂಡ ಅವನು ಕೇಳೊಂದು ನಿಗಲು ಮಾತ ಈ ಲೇಸಿನ ಕೊರಡು ಮಲ್ತು ಕೊರಡು ಇನಿ ಧಾರ್ಮಿಕ ಸಭೆಗೆ ನಿಗಲು ಮಾತ ಸೇರಿದನ ಖುಷಿಯಾಂಡು ಸಾಮಾನ್ಯವಾದ ಬಂಗಾತ ನೀನು ಧಾರ್ಮಿಕ ಸಭೆಗೆ ಸೇರೋಡು ಅಂಡ ತುಳು ನಾಟಕ ದೀವಡೆ ಆಯ್ತಾ ಮದ್ದೆಡು ಸಭೆ ಮಲ್ತಡ ನಾಟಕ ಬರ್ಪನ ಅನಿವಾರ್ಯ ಇದ್ದವರು ನಿಗಲು ಅಂತ ಗಂಟೆ ಕೇಳುವಾರ ಪಣಪನ ನಾನು ನಿಗಲು ತುಳು ನಾಟಕ ಬೊಕ್ಕ ಅಂದಾಡಲ್ಲ ಸುರುಗೆ ಬರ್ತದೆ ಈ ಸಭೆಟ್ ಕುಲುದನ್ನ ನಿಗಲಿಗೆ ಅಭಿನಂದನೆ ನನ್ನಲ್ಲ ನಿಗಲು ಮಾತದಿನಲ್ಲ ಬರ್ತದೆ ಸಭೆಟ್ ಸೇರ್ಲೆ ಸಂತೋಷ್ ರೈಕುಲು ಏನನೆ ಮಸ್ತ್ ಬರ್ತು ಮುಲು ಒಡಿಪಾವಡೊಂದು ಉಳ್ಳೇರು ಏನಂತೆ ದೂರಡದ ಬತ್ತ ನಡೆದವರು ಅರಡ ಪಂಡೆ ಮುರು ಏರಗಾಂಡ ಮಾನಾತಿಗೆ ಮಲ್ಪರೆ ಇತ್ತಂಡ ಅವನು ಮಲ್ತದು ಎನ್ನ ನಿತ್ಯ ಅನುಷ್ಠಾನ ಮಾತ ಭಯದ ಬೃತಿಗೆ ಈತೀತೆ ಜಪ ಪೂಜೆ ಮಲ್ಕೊಂಡು ಬಂದು ಹಿಂಗೆಲ್ಲ ಕ್ರಮ ಉಂಟು ಐಕೋಸ್ಕರ ಮಾತ್ರ ಪೋಂದಿಲ್ಲ ಬರುತ್ತೆ ನಿಗಲ್ನ ಅಭಿಮಾನಗೆ ಯಾನು ಸೋಪಡಾತೆ ಅಂಚಾದ ಇನಿತೆ ದಿನೊಟ್ಟು ಯಾನು ನನ್ನವಂತೆ ಬರುತ್ತು ಮಾತ್ರ ಸಮ್ಮಾನಗೋಸ್ಕರ ಮಾನಾತಿಗೋಸ್ಕರ ಇತ್ತೊಂದು ಚಾವಡಿತ್ತಿನ ಬಿನ್ನಿರನಗಳು ತಿರಿದಿನಗುಳ್ಳಿರಿ ಅಗಲ್ನ ಪಾತ್ರೆನಗಳು ಕೇನೋಡು ಸಭೆನ ಪೊರ್ಲುಡು ಮಲ್ಪಾದ ಕೊರಡು ಏನವಂತೆ ದುಂಬ ಕರಬು ಬ್ರಹ್ಮ ಪಾತ್ರೆ ಬಂದು ಎನ್ನ ರಡ್ಡು ಪಾತ್ರೆ ಮಗುಪ್ಪೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಭಗವದ್ಭಕ್ತರಿಗೆ ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಈ ಒಂದು ವೇದಿಕೆಯಲ್ಲಿ ಗೌರವಾರ್ಪಣೆ. ಮೊದಲಿಗೆ ಶ್ರೀಮತಿ ಎನ್ ಗಿರಿಜಾ ರೈ ನಳಿಯಲು ಇವರ ಬಗ್ಗೆ ಪರಿಚಯವನ್ನ ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಯಲು ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಇವರು ಮಾಡಬೇಕಾಗಿ ವಿನಂತಿ. ಹಾಗೆ ಈ ಒಂದು ಅಭಿನಂದನೆಯನ್ನ ಪರಮ ಪೂಜ್ಯ ಸ್ವಾಮೀಜಿಯವರು ನೆರವೇರಿಸಿಕೊಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗಿರಿಜರೈ ಪಂಡ ಎನ್ನ ಅಮ್ಮ ಪಂಡ ಆರು ದೇವರಿಗೆ ಸಮಾನವಾದ ಇತ್ತನಂಚಿನ ಒಂಜಿ ಆರು ವ್ಯಕ್ತಿ ಅಮ್ಮ ಎಂಕ್ಳಿಗೆ ಎಲ್ಲಿರ್ದು ಎಡ್ಡೆ ಬುದ್ಧಿ ಕಲ್ಪಾದು ಎಂಕ್ಳೇನು ಈ ಎತ್ತರದ ಮಟ್ಟಿಗೆ ಕೊನೋಡಾಂಡ ಆರು ಏತು ಕಷ್ಟ ಬತ್ತಿದ್ದರಿಂದ ಅವು ಈ ಊರ್ದಕಳಿಗೆ ಮಾತ ಗೊತ್ತುಂಡು ಅಂಚನೆ ಈ ಕ್ಷೇತ್ರದ ಬತ್ತನ ಭಕ್ತರಿಗಳ ಗೊತ್ತಿಪ್ಪು ಅಮ್ಮ ಈ ಕ್ಷೇತ್ರ ಅಭಿವೃದ್ಧಿ ಆವಡಂದಾಂಡಲ ಆರೆ ಈ 1997 ಹಿಡ್ದು ಏತೋ ಒಂದು ಕಷ್ಟ ಬರ್ತದೆ ಮುಲ್ಪ ಈ ಗರ್ಭಗುಡಿತ ಕೆಲಸ ಮಲ್ಪಡಂಡ ಆ ತಮಿಳದ ಶಿಲೆಕಲ್ಲದ ಬೇಲೆದಕ್ಳಿಗೆ ಬೊಳ್ಪು ಲಕ್ಕದ ಅಡಿಗೆ ಮಾಲ್ತಂದು ಸುಮಾರು 3 ತಿಂಗಳು ನಿರಂತರ ಕೆಲಸ ಮಂತದಕ್ಲೆ ವನಸು ಕೊರುತ ಆ ಗರ್ಭಗುಡಿತ ಕೆಲಸ ಅನಗಾರ ತೋಂದಿತ್ತೇರು ಅಂಚನೆ ಈ ಕ್ಷೇತ್ರದ ಒವೇ ಒಂಜಿ ಕೆಲಸ ವಾಡು ಮೂಲಿ ಏರೇ ಜನ ಬರಡು
ಆರ್ನ ಏತ್ ಬಂಗ ಕಷ್ಟ ಇತ್ತಲ್ಲ ఆయన పొర్లుడు నడపాత కొరనారు ఎన్న అమ్మ ఇంకలా ఆర్న సమకాలీన రాదిత్తనంచిన మాత శీనప్రై కలిపాడు ఇంకలా రాజీవ్ రై కలిపాడు ಅತನ ಕಮಲ ಅತನ ಮಂಜನ್ ರೈಕಲಿತ್ತೇರಿ ಮುಲ್ಪ ಮಾತಾರ್ನ ಪ್ರಾಯೋಗ ಹತ್ತಿರ ಇತ್ತನಕಲಿ ಇನಿ ನಮ್ಮ ಇದ್ದೇರಿ ಮುಲ್ಪ ಅಂಡ ಇನಿ ಅಮ್ಮಗೆ ಈ 2ನೇ ಬ್ರಹ್ಮಕಲಶೋತ್ಸವ ಒಂಜಿ ತೂಪನ ಭಾಗ್ಯ ದೇವಿಯರು ಕೊರ್ತಿತ್ತೇರಿ ಆ ಕೊರ್ನೇಡು ಇನಿ ನಮ್ಮ ಪ್ರೀತಿದ ಸ್ವಾಮೀಜಿಲ್ನ ಒಂಜಿ ಆರೆಗೆ ಒಂಜಿ ಆರ್ನ ಮುಖಾಂತರ ಒಂಜಿ ತಮ್ಮನ ಆರೆಗೆ ಕೊರ್ಪೌಡು ಅನ್ಪಣೆ ನಮ್ಮ ಆಸೆ ಐನಿ ನೀ ನೆರವೇರಿಸಿದ ಸ್ವಾಮೀಜಿಗಳೆಲ್ಲ ತುಂಬ ಹೃದಯದ ಧನ್ಯವಾದವನ್ನು ಕೊರೊಂದುಲ್ಲೆ ಅಂಚನೆ ಎನ್ನ ಅಮ್ಮನ ಬಗ್ಗೆ ಪನೋಡಂಡ ಏತಲ ಪನೋಲಿ ಅವು ಈ ಸಮಯಡು ನಂಗೆ ಪನ್ಪುನಾತ್ ಸಮಯ ಇದ್ದಿ ಅಂಚ ನನ್ನ ಅಮ್ಮನೆ ನನ್ನಲ ಜಿಂಜ ಆರೋಗ್ಯ ಭಾಗ್ಯ ಕೊರತು ಆರೇನು ಕಾಪಾಡು ಸುಬ್ರಹ್ಮಣ್ಯ ದೇವರಿಂದ ಪಂಡಿತ ನಾನು ಪ್ರಾರ್ಥಿಸವನ್ಪೆ ನಮ್ಮ ಮಾತನ ಪರವಾದಲ ಪ್ರಾರ್ಥಿಸ ಹಾಗೆ ಶ್ರೀಮತಿ ಎನ್ ಗಿರಿಜಾರೈ ನಳಿಲು ಇವರ ಪುತ್ರರು ಹಾಗೆ ತಮ್ಮಂದಿರು ದಯಮಾಡಿ ಒಮ್ಮೆ ತಾಯಿಯೊಂದಿಗೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ದಯಮಾಡಿ ಪ್ರವೀಣ್ ಇದನ್ನ ವ್ಯವಸ್ಥೆ ಮಾಡಿ ಕೊಡಬೇಕು. ಪುತ್ರರು ಮತ್ತು ತಮ್ಮಂದಿರು ದಯಮಾಡಿ ವೇದಿಕೆಗೆ ತಾಯಿಯೊಂದಿಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸರಿ ಸರ್, ಓಕೆ. ಮುಂದೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸತೀಶ್ ಕಲ್ಲಿಮಾರು ಇವರನ್ನ ಅಭಿನಂದಿಸುವಂತ ಕಾರ್ಯಕ್ರಮ. ಇವತ್ತು ಅನಿವಾರ್ಯ ಕಾರ್ಯಗಳಿಂದ ಅವರು ನಮ್ಮೊಂದಿಗೆ ಸೇರ್ಕೊಂಡಿಲ್ಲ. ಅವರ ಪರವಾಗಿ ಡಾಕ್ಟರ್ ಧೀರಜ್ ಕಲ್ಲಿಮಾರು ಮಂಗಳೂರು ಇವರ ಸುಪುತ್ರರು ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಈ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಎಲ್ಲರಿಗೂ ನಮಸ್ಕರಿಸುತ್ತಾ ದೇವರಿಗೆ ನಾವು ವಂದಿಸುತ್ತಾ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ ನಾನು ಡಾಕ್ಟರ್ ಸತೀಶ್ ಕುಮಾರ್ ಕಲ್ಲಿಮಾರ್ ಬಗ್ಗೆ 2 ಮಾತನ್ನು ಹೇಳಲಿಚ್ಛಿಸುತ್ತೇನೆ. ಡಾಕ್ಟರ್ ಸತೀಶ್ ಕುಮಾರ್ ಕಲ್ಲಿಮಾರ್ ಶ್ರೀ ಕೆ ಕೃಷ್ಣರಾವ್ ಮತ್ತು ಶ್ರೀಮತಿ ವಸಂತಿ ಕೆ ರಾವ್ ದಂಪತಿಗಳ ಸುಪುತ್ರ. MBBS ಅನ್ನು ಅವರು KMC ಮೆಡಿಕಲ್ ಕಾಲೇಜಲ್ಲಿ ಮಾಡಿ ಸಾಧಾರಣ 35 ವರ್ಷದಿಂದ ಅವರು ಅವರ ಫ್ಯಾಮಿಲಿ ಫಿಸಿಷಿಯನ್ ಪ್ರಾಕ್ಟೀಸನ್ನು ಬೋಂದೇಲ್ನಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಯೇ ಈಗಲೂ ಎಲ್ಲರಿಗೂ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವಂಥ ಒಂದು ಪವಿತ್ರವಾದ ಕೆಲಸವನ್ನು ಮಾಡುತ್ತಿರುವ ಡಾಕ್ಟರ್ ಸತೀಶ್ ಕುಮಾರ್ ಕಲ್ಲಿಮಾರ್ ಅವರು ಯಾಕೆ ನಾವು ಅವರನ್ನು ಇವತ್ತು ಸನ್ಮಾನಿಸ್ತಿದ್ದೇವೆ ಅಂದರೆ ಈ ಕೊರೋನಾ ಟೈಮಲ್ಲಿ ಡಾಕ್ಟರ್ ಹತ್ತಿರ ಹೋಗಲಿಕ್ಕೆ ಪೇಷಂಟ್ ಹೆದರುತ್ತಿರುವಾಗ ಅವರು ನಿಸ್ವಾರ್ಥವಾಗಿ ನಿಸ್ವಂಚನೆಯಿಂದ ಅವರನ್ನು ಎಲ್ಲ ಪೇಷಂಟನ್ನು ಅವರು ನೋಡ್ತಾ ಇದ್ದರು, ಎಲ್ಲರಿಗೂ ಬೇಕಾದ ಸಹಾಯವನ್ನು ಮಾಡ್ತಾ ಇದ್ದರು. ಹಾಗೆ ಅವರು ಇನ್ನೊಂದು ಅವರ ಮುಖ್ಯವಾದ ಸೇವೆ ಅಂದರೆ ಯಾವ ವ್ಯಕ್ತಿ ದೇಹ ಬಿಟ್ಟಾಗ ಅವರ ಮರಣ ಪತ್ರವನ್ನು ಅವರು ಯಾವುದೇ ಒಂದು ಜಾತಿ ಭೇದ ಮಾಡದೆ ಅವರು ಅದರ ದೃಢೀಕರಣ ಪತ್ರವನ್ನು ಉಚಿತವಾಗಿ ನೀಡುತ್ತಿದ್ದರು. ದೃಢೀಕರಣ ಪತ್ರ ಕೊಡಲು ಅವರು ಯಾವುದೇ ಮನೆಗೆ ಏನೋ ತಡ ಮಾಡದೆ ಅಲ್ಲಿ ಹೋಗಿ ದೃಢಪತ್ರವನ್ನು ಧರ್ಮವಾಗಿ ಅವರಿಗೆ ಒಪ್ಪಿಸುತ್ತಿದ್ದರು. ಇದು ಅವರ ನಿಸ್ವಾರ್ಥ ಸೇವೆಯನ್ನು ನಾವು ಅದಕ್ಕೆ ನಾವು ಪುರಸ್ಕರಿಸಿ ನಾವು ಇವತ್ತು ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಅವರಿಗೆ ಸನ್ಮಾನ ಪತ್ರವನ್ನು ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಕೊಡಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಸತೀಶ್ ಕಲ್ಲಿಮಾರು ಇವರ ಪರಿಚಯವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಸುಜೇತಾ ಜೆ ಶೆಟ್ಟಿ ಖಜಾಂಚಿಗಳು ಬ್ರಹ್ಮಕಲಶ ಸಮಿತಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀ ಕ್ಷೇತ್ರದ ದೇವರ ಕಾರ್ಯವನ್ನು ಈ ಹಿಂದೆ ನಡೆಸ್ತಾ ಇದ್ದಂತಹ ಶ್ರೀಯುತ ಶ್ರೀನಿವಾಸ್ ಹೆಬ್ಬಾರ್ ಪ್ರಧಾನ ಅರ್ಚಕರು ಶ್ರೀ ಜಲದುರ್ಗಾ ದೇವಸ್ಥಾನ ಪೆರುವಾಜೆ ದಯಮಾಡಿ ವೇದಿಕೆ ಆಗಮಿಸಬೇಕು. ಪೂಜ್ಯ ಸ್ವಾಮೀಜಿಯವರಿಂದ ಅಭಿನಂದನೆ ಸ್ವೀಕರಿಸಬೇಕಂತ ಸಮಿತಿ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರ ಬಗ್ಗೆ ಪರಿಚಯವನ್ನು ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಲು ಮಾಡಿಕೊಳ್ಳಿದ್ದಾರೆ. ನಮ್ಮ ಶ್ರೀನಿವಾಸ್ ಹೆಬ್ಬಾರ್ ಅಂದರೆ ಸುಮಾರು 40 ವರ್ಷದಿಂದ
ನಮ್ಮ ಕ್ಷೇತ್ರದಲ್ಲಿ ಪೂಜಾ ಕಾರ್ಯದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡವರು. ಈ ಕ್ಷೇತ್ರದಲ್ಲಿ ಅಂದರೆ ಒಮ್ಮೆ ಒಂದು ಕಾಲದಲ್ಲಿ ಪೂಜೆ ನಿಂತಿದ್ದ ಸಮಯದಲ್ಲಿ ಅವರು ಈ ಪೂಜೆ ಮತ್ತೆ ಪ್ರಾರಂಭ ಮಾಡುವಾಗ ಅರ್ಚಕರನ್ನು ನಾವು ಹುಡುಕುವ ಸಂದರ್ಭದಲ್ಲಿ ತಾನು ಬಂದು ಇಲ್ಲಿ ಪೂಜೆ ಮಾಡ್ತೇನೆ ಅಂತ ಹೇಳಿ ಪ್ರತಿ ಶನಿವಾರ ಬಂದು ಪೂಜೆ ನಡೆಸಿದರು. ನಂತರ ನಮ್ಮ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ನಿತ್ಯ ಪೂಜೆ ಆಗುವ ಸಂದರ್ಭದಲ್ಲಿ ಅವರು ನಿತ್ಯ ಪೂಜೆಗೆ ಬೇಕಾದಂಥ ಅರ್ಚಕರನ್ನು ನೇಮಿಸಿಕೊಂಡು ಇಲ್ಲಿಯ ತನಕ ಅವರು ಈ ಕ್ಷೇತ್ರದ ಯಾವುದೇ ಸಂದರ್ಭದಲ್ಲಿಯೂ ಪೂಜೆಗೆ ಯಾವುದೇ ಅಡಚಣೆ ಇಲ್ಲದೆ ಈ ಕ್ಷೇತ್ರದ ಪೂಜೆಯನ್ನು ನಡೆಸಿಕೊಂಡು ಬರಲಿಕ್ಕೆ ಅವರು ಪಟ್ಟ ಶ್ರಮ ತುಂಬ ಶ್ರಮ ಅಂತ ನಮ್ಮ ಶ್ರೀನಿವಾಸ್ ಹೆಬ್ಬಾರು ಅವರ ಬಗ್ಗೆ ನಮಗೆ ತುಂಬ ಹೇಳಲಿಕ್ಕಿದೆ. ಏನಂದರೆ ಅವರು ಇಲ್ಲಿ ಈ ಕ್ಷೇತ್ರದಲ್ಲಿ ಜಾತ್ರೆ ನಡಿಬೇಕಾದರೆ ಅದರ ಮುಖ್ಯ ಕಾರಣ ಶ್ರೀನಿವಾಸ್ ಹೆಬ್ಬಾರ್. ಯಾಕೆಂತೇಳಿದರೆ ನಾನು ಪ್ರಥಮವಾಗಿ ಈ 2004ರಲ್ಲಿ ಆಮಂತ್ರಣ ಪತ್ರವನ್ನು ನಾನು ಒಂದು ಅದರ ಕಾಪಿ ತಂದು ತೋರಿಸುವಾಗ ಅರ್ಚಕರು ಹೇಳಿದರು, ಇದರಲ್ಲಿ ರಂಗಪೂಜೆಯಲ್ಲಿ ನಿಲ್ಲಿಸಿದ್ದಾರೆ, ಹಾಗಾದರೆ ನಾವು ಜಾತ್ರೆ ಮಾಡೋದು ಬೇಡವಾ ಅಂತ. ಅವರ ಒಂದು ಆಸೆಯನ್ನು ನಾವು ನೆರವೇರಿಸಬೇಕಂತೇಳಿ ನಾನು ಮತ್ತೆ ತಂತ್ರಿಯವರಲ್ಲಿ ಹೋಗಿ ವಿನಂತಿ ಮಾಡಿ ಈ ಕ್ಷೇತ್ರದಲ್ಲಿ ಒಂದು ಜಾತ್ರಾ ಮಹೋತ್ಸವ ನಡೆಸಲಿಕ್ಕೆ ಪ್ರಾರಂಭವಾಯಿತು. ಅದೇ ಈ ಸಲ ಒಂದು ದ್ವಾರ ನಿರ್ಮಾಣ ಆಗಬೇಕಾದ್ರೂ ಅದರ ಮುಖ್ಯ ಕಾರಣ ಶ್ರೀನಿವಾಸ್ ಹೆಬ್ಬಾರ್. ಪ್ರತಿ ಸಲ ನನ್ನ ಹತ್ರ ಸಂತಸನ್ನ ಒಂದು ದ್ವಾರ ಆಗಬೇಕು, ಈ ಕ್ಷೇತ್ರ ಎಲ್ಲರಿಗೂ ಪರಿಚಯ, ನಲಿಯಲು ಅಂದರೆ ಎಲ್ಲರಿಗೂ ಪರಿಚಯ, ಆದರೆ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಅದಕ್ಕೆ ಸರಿಯಾದ ಒಂದು ದ್ವಾರ ನಿರ್ಮಾಣ ಆಗಲೇಬೇಕು, ಈ ಪುತ್ತೂರು ಬೆಳ್ಳಾರೆ ರಸ್ತೆಗೆ ಅದು ಕಾಣಬೇಕು ಅಂತ ದ್ವಾರ ನಿರ್ಮಾಣ ಮಾಡಬೇಕಂತ ಅವರ ಆಶಯವನ್ನು ಕೂಡ ನಾವು ಪೂರೈಸಿದ್ದೇವೆ. ಅವರನ್ನು ಇವತ್ತು ಸನ್ಮಾನ ಮಾಡುವುದು ನಮ್ಮ ಎಲ್ಲರ ಭಾಗ್ಯ ಅಂತೇಳಿ ನಾನು ನನ್ನ ಹೃದಯಾಂತರದಿಂದ ಹೇಳಿ ಅವರನ್ನು ನಮಿಸುತ್ತಾ ಈ ಮಾತನ್ನು ಮುಗಿಸ್ತೇನೆ. ಮುಂದೆ ಈ ಭಾಗದ ಪ್ರಸಿದ್ಧ ಪಾಕಶಾಸ್ತ್ರಜ್ಞ ಶ್ರೀಯುತ ಪ್ರಸಾದ್ ಭಟ್ ಅರ್ನಾಡಿ ಈ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಎಲ್ಲ ಊಟ ಉಪಚಾರದ ವ್ಯವಸ್ಥೆಯನ್ನ ನೆರವೇರಿಸ್ತಿರುವಂತಹ ಶ್ರೀಯುತ ಪ್ರಸಾದ್ ಭಟ್ ಅರ್ನಾಡಿ ಇವರನ್ನ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇವರ ಪರಿಚಯವನ್ನ ಶ್ರೀಯುತ ಸಂತೋಷ್ ಕುಮಾರ್ ರೈನಳಿಲು ಮಾಡಲಿಕ್ಕಿದ್ದಾರೆ. ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಭಟ್ ಅರ್ನಾಡಿ. ನಲಿಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಮಾರು 32 ವರ್ಷದಿಂದಲೂ ಅವರು ಇಲ್ಲಿ ನಮ್ಮ ಯಾವುದೇ ಅಡಿಗೆಯನ್ನು ಕೂಡ ತಪ್ಪದೆ ಯಾವುದೇ ಸಣ್ಣ ಸಮಸ್ಯೆ ಕೂಡ ಬರದೆ ನಿರ್ವಹಿಸಿಕೊಂಡು ಬಂದಂಥ ನಮ್ಮ ಅರ್ನಾಡಿ ಪ್ರಸಾದರು ಅವರು ನಿಜವಾಗಿ ಪ್ರಾರಂಭ ಮಾಡಿದ್ದು ಅವರು 18 ವರ್ಷದಲ್ಲಿ ಇರುವಾಗಲೇ ಈ ಕ್ಷೇತ್ರದಲ್ಲಿ ಪೂಜೆಯನ್ನು ಕೂಡ ಅವರು ಮಾಡಿದರು. ಅಂತ ಒಂದು ಮೇರು ವ್ಯಕ್ತಿ ಅವರು. ಈಗ ಇದು 2ನೇ ಸಲದ ಬ್ರಹ್ಮಕಲಶವನ್ನು ಇಡೀ ನಮ್ಮ ಅನ್ನ ಪ್ರಸಾದವನ್ನು ವಿತರಿಸುವಲ್ಲಿ ಅವರ ಮಹತ್ತರ ಪಾತ್ರ. ಯಾಕೆಂದೇಳಿದರೆ ಅವರು ಈ 32 ವರ್ಷದಿಂದಲೂ ಇಲ್ಲಿ ಆ ಸೇವೆಯನ್ನು ಅವರು ದೇವರ ಸೇವೆ ಅಂತ ಇಲ್ಲಿ ಮಾಡಿಕೊಂಡು ಬಂದವರು. ಅವರು ದಿವಂಗತ ಪುರುಷೋತ್ತಮ್ ಹಾಗೂ ಶ್ರೀಮತಿ ರತ್ನಾವತಿ ದಂಪತಿಗಳ ಪುತ್ರ. ಜನಿಸಿದ್ದು ಸರಕಾರಿ ಹಿರಿಯ ಪ್ರಾತಃಶಾಲೆ ನೆಟ್ಟಾರಿನಲ್ಲಿ, ಅವರ ಪ್ರೌಢಶಾಲೆ ಬೆಳ್ಳಾರೆಯಲ್ಲಿ ಪಡೆದುಕೊಂಡಿದ್ದಾರೆ. ಅವರು ಪಾಕಶಾಸ್ತ್ರವನ್ನು ವೃತ್ತಿಗಾಗಿ ಅರಗಿಸಿಕೊಂಡು ತನ್ನದೇ ಆದ ಪಾಕ ಪ್ರವೀಣ್ಯತೆಯಿಂದ ಜನಾನುರಾಗಿ, ಸ್ನೇಹಜೀವಿ, ಸೃಜನಶೀಲ, ಉದಾರಿಯಾದ ತಮ್ಮ ಪ್ರೀತಿಯ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಅರ್ನಾಡಿ ಇವರು ಶ್ರೀ ಕ್ಷೇತ್ರ ನಲಿಲು ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಗಣ್ಯ ಅತಿ ಅಭ್ಯಾಗತರಿಂದ ಹಾಗೂ ಊರ 10 ಸಂಸ್ಥರ ಸಮ್ಮುಖದಲ್ಲಿ ನೀಡುವ ಈ ಸನ್ಮಾನ ಅವರಿಗೆ ಸನ್ಮಾನಿತರೆ ಪಾಕಶಾಸ್ತ್ರವನ್ನು ಪ್ರೀತಿಯಿಂದ ನಿಷ್ಠೆಯಿಂದ ಅನುಸರಿಸಿ ಬೆಳೆದು ಇರುವ ಅವರು ತಾವು ತಮ್ಮ ಕೆಲಸದಲ್ಲಿ ಅರ್ಪಣಾ ಭಾವದಿಂದ ನಿಮ್ಮನ್ನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಯಾವುದೇ ಸಭೆ ಸಮಾರಂಭಗಳಲ್ಲಿ ಪ್ರಸಾದನ್ನ ಇದ್ದರೆ ಊಟೋಪಚಾರದ ವ್ಯವಸ್ಥೆಯಲ್ಲಿ ಸರ್ವವೂ ಸಮಂಜಸ, ಸಂತೃಪ್ತಿ. 6 ಚಾವಡಿ ಬಾಗಿಲು ಸೀತಾರಾಮ ಭಟ್ ಅವರಿಂದ ಎಲ್ಲ ಪಾಕಶಾಸ್ತ್ರದ ವಿಧಗಳನ್ನು ಕಲಿತು ಅಡಿಗೆಯಲ್ಲಿ ಹೆಮ್ಮರವಾಗಿ ನಿಂತಿರುವ ತಾವು ನಲಿಲು ಶ್ರೀ ಕ್ಷೇತ್ರಕ್ಕೆ ದೇವಸ್ಥಾನ ಅರ್ಚಕರಾದ ಶ್ರೀನಿವಾಸ್ ಹೆಬ್ಬಾರರಿಂದ ಪರಿಚಯಗೊಂಡು ಸುಮಾರು ದಶಕಗಳಿಂದ ಶ್ರೀ ಕ್ಷೇತ್ರದ ಸೇವೆ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡವರು ತಾವು. ಕೇವಲ 2 ಜನರಿಂದ ಅರ್ನಾಡಿ ಕ್ಯಾಟರಿಂಗ್ ಸಂಸ್ಥೆಯನ್ನು ನಿಮ್ಮೊಂದಿಗೆ ಹುಟ್ಟುಹಾಕಿ
ಈಗ ಸುಮಾರು 50ಕ್ಕೂ ಮಿಕ್ಕಿ ಜನರ ತಂಡವನ್ನು ಕಟ್ಟಿಕೊಂಡು ಸುಸಜ್ಜಿತವಾಗಿ ಬೆಳೆದು ನಿಂತಿರುವುದು ಸಂತಸದ ವಿಚಾರವಾಗಿದೆ. ನಿಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಹಗಲಿರುಳು ಎನ್ನದೆ ನಿಮ್ಮೊಂದಿಗೆ ಕೈಜೋಡಿಸುವ ಪತ್ನಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಹಾಗೂ ಮಕ್ಕಳಾದ ಅಂಬಾತನಯ ಅರ್ನಾಡಿ, ತನ್ವಿ ಅರ್ನಾಡಿ ಇವರೊಂದಿಗಿನ ನಿಮ್ಮ ಬದುಕು ಹಸನಾಗಲಿ. ಕೇವಲ ವೃತ್ತಿ ಬದುಕಿನಲ್ಲೇ ನಿಲ್ಲದೆ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ನಿಮ್ಮಿಂದ ಸಮಾಜಕ್ಕೆ ದೊರಕಲಿ ಎಂದು ಕ್ಷೇತ್ರದ ಆರಾಧ್ಯ ಮೂರ್ತಿಯಾದ ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸುತ್ತಾ ತಮಗೆ ಧನ್ಯವಾದಗಳು. ಪರಿಚಯ ನಡೆಸಿಕೊಟ್ಟಂತಹ ಸಂತೋಷ್ ಕುಮಾರ್ ಅವರು ಕೂಡ ವಂದನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಶ್ರೀ ಮಿತ್ರಂಪಾಡಿ ಜಯರಾಮ್ ರೈ ಅಬುದಾಬಿ ಉದ್ಯಮಿಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಉಪಸ್ಥಿತರಿರಬೇಕಿತ್ತು. ಆದರೆ ದುಬೈನಲ್ಲಿ ನಡೆಯುತ್ತಿರುವಂತಹ 17ನೇ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸುವ ಕಾರ್ಯಕ್ರಮ ಇರುವುದರಿಂದ ಇವತ್ತು ಅವರು ನಮ್ಮೊಂದಿಗೆ ಸೇರಿಕೊಂಡಿಲ್ಲ. ಶುಭವನ್ನ ಅಲ್ಲಿಂದಲೇ ಹಾರೈಸಿದ್ದಾರೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಇವರು ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಪ್ರಥಮವಾಗಿ ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿ ತೆರಳಿರುವಂಥ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಸಾಷ್ಟಾಂಗಕ್ಕೆ ನಮನಗಳನ್ನು ಸಲ್ಲಿಸಿ, ಬ್ರಹ್ಮಕಲಶೋತ್ಸವದ ಪ್ರಥಮ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳಾದಂಥ ಕಡಮಜಲು ಸುಭಾಷ್ ರೈ ಅವರೇ, ಈಗಾಗಲೇ ಸನ್ಮಾನಿತರಾದಂಥ ಡಾಕ್ಟರ್ ಸತೀಶ್ ಕಳ್ಳಿಮಾರ್ ಅವರೇ, ಕಳಿಂಜ ವಿಶ್ವನಾಥ್ ರೈ ಅವರೇ, ವೆಂಕಟರಮಣಗೌಡ ಕೊಳ್ತಿಗೇರವರೇ, ನಾರಾಯಣ ರೈ ಕುಕ್ಕೋಳಿ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಕ್ಕಮ್ಮರ್ ಅವರೇ, ಉಪಾಧ್ಯಕ್ಷರು ಪ್ರಮೋದ್ರವರೇ, ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶುಭಲತಾ ಜಯರೈ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸುಂದರರವರೇ, ಈ ಒಂದು ಬ್ರಹ್ಮಕಲಶೋತ್ಸವ 2ನೆಯ ಬ್ರಹ್ಮಕಲಶೋತ್ಸವವನ್ನು ಸುಮಾರು 25 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ದೇವಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅತ್ಯಂತ ಒಂದು ಒಳ್ಳೆಯ ರೀತಿಯಲ್ಲಿ ಜೋಡಣೆ ಮಾಡಿರುವಂಥ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಸಂತೋಷ್ ಕುಮಾರ್ ರೈ ಅವರೇ, ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರುಗಳೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನೆರೆದಿರುವಂಥ ಭಗವತ್ ಭಕ್ತರೇ, ಬಹಳ ವಿಶೇಷವಾಗಿ ಸ್ವಾಮೀಜಿಯವರ ಆಶೀರ್ವಚನದಲ್ಲಿ ಧಾರ್ಮಿಕವಾಗಿ ದೇವರ ನಂಬಿಕೆ ಯಾವ ರೀತಿ ಇರಬೇಕು, ದೇವರನ್ನು ನಾವು ಆರಾಧಿಸುವ ವಿಧಗಳಲ್ಲಿ ಯಾವ ರೀತಿ ನಮಗೆ ಅದರಿಂದ ಅನುಕೂಲಗಳಾಗ್ತದೆ ಅಂತೇಳುವ ವಿಚಾರದ ಬಗ್ಗೆ ಸ್ವಾಮೀಜಿಯವರು ನಮ್ಮ ಜೀವನದಲ್ಲಿ ಅದರ ಅಗತ್ಯ ಏನು ಎನ್ನುವುದರ ಬಗ್ಗೆ ಬಹಳ ಸುಂದರವಾದ ಮಾತುಗಳನ್ನು ನಮ್ಮ ಮುಂದೆ ಆಶೀರ್ವಚನದ ಮೂಲಕ ನೀಡಿದ್ದಾರೆ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್ ರೈ ಅವರನ್ನೇ ಮತ್ತೊಮ್ಮೆ ಉಲ್ಲೇಖ ಮಾಡಬೇಕಾಗ್ತದೆ. ಅವರ ಒಂದು ಸ್ನೇಹಾಚಾರ, ಅವರ ಸಂಬಂಧ, ನಾವು ಅವರನ್ನು ಮತ್ತು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು ಕಳೆದ ಅನೇಕ ವರ್ಷಗಳಿಂದ ತಿಳಿದುಕೊಂಡಂತೆ ಒಂದು ದೇವರ ಸೇವೆಯನ್ನು ಮಾಡಿದರೆ ಮನುಷ್ಯನಿಗೆ ಏನು ಪ್ರಯೋಜನ ಆಗ್ತದೆ ಮತ್ತು ಅದನ್ನು ಯಾವ ರೀತಿ ಮಾಡಬಲ್ಲರು ಎನ್ನುವಂಥದ್ದನ್ನು ನಾನು ಈ ಒಂದು ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಗಮನಿಸ್ತಾ ಇದ್ದೇನೆ. ಸಂತೋಷ್ ಕುಮಾರ್ ರೈ ಅವರು ಮತ್ತು ಅವರ ತಂಡ, ಈ ದೇವಸ್ಥಾನಕ್ಕೆ ಭಾಳ ವರ್ಷಗಳ ಇತಿಹಾಸ ಇದೆ. ಆದರೆ ಒಂದು ಸಂದರ್ಭದಲ್ಲಿ ದೇವಸ್ಥಾನ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಿದ್ದರೆ ಒಂದು ರೀತಿಯ ಜವಾಬ್ದಾರಿಗಳು ಬೇಕಾಗಿತ್ತು, ನಾಯಕತ್ವ ಬೇಕಾಗಿತ್ತು, ಅಲ್ಲಿ ಒಂದು ರೀತಿಯ ಅನೇಕ ಕೆಲಸ ಕಾರ್ಯಗಳಾಗಬೇಕಾಗಿತ್ತು. ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಲ್ಲದೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುವಂಥ ನಿಟ್ಟಿನಲ್ಲಿ ಈ ತಂಡ ಕೆಲಸ ಮಾಡಿದೆ ಎನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಂಥ ಸತ್ಯ. ನಾನು ಅದನ್ನೇ ಉಲ್ಲೇಖ ಮಾಡಿದಾಗ
ಧಾರ್ಮಿಕವಾಗಿ ಕೆಲಸ ಮಾಡಿದರೆ ಅದರಿಂದ ನಮಗೇನು ಪ್ರಯೋಜನ ಎನ್ನುವುದಕ್ಕೆ ನಾನು ಸಂತೋಷ್ ಕುಮಾರ್ ರೈ ಅವರನ್ನೇ ಒಂದು ಉದಾಹರಣೆ ಕೊಡ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ನಾವೆಲ್ಲ ಬಹಳಷ್ಟು ಮಂದಿ ಧಾರ್ಮಿಕವಾಗಿ ತೊಡಗಿಸಿಕೊಳ್ತೇವೆ. ಧಾರ್ಮಿಕ ನಂಬಿಕೆಗಳು ಹಿಂದೂ ಭಗವತ್ ಭಕ್ತರಲ್ಲಿ 100ರಲ್ಲಿ 100 ಜನರಿಗೆ ಇಲ್ಲ. ಕೆಲವರು ದೇವರನ್ನೇ ನಂಬದವರು ಇದ್ದಾರೆ, ದೇವಸ್ಥಾನಕ್ಕೆ ಹೋಗದವರೇ ಇದ್ದಾರೆ, ಅಥವಾ ದೇವಸ್ಥಾನಕ್ಕೆ ಹೋದರೂ ಜಾತ್ರೆಯ ಗದ್ದೆಯಿಂದ ಹೊರಗೆ ಬರುವವರು ಇದ್ದಾರೆ, ಅಥವಾ ಹೋದರೂ ಒಂದು ಭಕ್ತಿಯಲ್ಲಿ ಆರಾಧನೆ ಮಾಡುವವರು ಇಲ್ಲ. ಆದರೆ ನಾವು ಇವತ್ತು ಆ ಧಾರ್ಮಿಕ ನಂಬಿಕೆಗಳು ದೇವರು ಎನ್ನುವ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ, ಅದರ ಮಹತ್ವವನ್ನು ತಿಳಿದು ಕೆಲಸ ಮಾಡಿದಾಗ ನಮ್ಮ ವ್ಯಕ್ತಿತ್ವದಲ್ಲಿ ಏನು ವಿಕಸನ ಆಗ್ತದೆ, ನಾವು ಯಾವ ರೀತಿ ಬದಲಾವಣೆ ಆಗಲು ಸಾಧ್ಯ, ನಾವು ಮನುಷ್ಯರಾಗಿ ಬದುಕಲು ಯಾವ ರೀತಿ ಸಾಧ್ಯ ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡುವಂಥದ್ದು ಅದು ವಿಶೇಷವಾಗಿ ಸಂತೋಷ್ ರೈ ಅವರನ್ನೇ ಹೇಳ್ತಾ ಇದ್ದೇನೆ ನಾನು. ಯಾಕೆಂತ ಹೇಳಿದರೆ ಅವರ ನಮ್ಮ ಒಂದು ಸ್ನೇಹಚಾರ ನನಗೆ ಮಾತ್ರ ಅಲ್ಲ, ನನ್ನಂಥ ಸಾವಿರಾರು ಮಂದಿಯ ಸ್ನೇಹಚಾರ, ಎಲ್ಲರಿಂದಲೂ ಮೆಚ್ಚುಗೆ ಗಳಿಸಿದಂಥ ಒಂದು ಸ್ನೇಹಚಾರ ಸಂತೋಷ್ ಕುಮಾರ್ ರೈ ಅವರದು. ಸಂತೋಷ್ ರೈ ಅವರ ಒಂದು ಆತ್ಮೀಯತೆ, ಫ್ರೆಂಡ್ಶಿಪ್ ಅಂತ ಹೇಳಿದರೆ ಅದಕ್ಕೆ ಬಹಳ ಮಹತ್ವ ಇದೆ. ಯಾಕಂದರೆ ಅವರನ್ನು ನಾವು ಗಮನಿಸಿದಾಗೆ ಭಾಳ ಒಂದು ಸರಳವಾದ ಸಜ್ಜನಿಕೆಯ ಮಾತು, ಯಾರಲ್ಲೂ ಮಾತಾಡಿದರೂ ಒಂದು ನೋವು ಯಾರಿಗೂ ಆಗಲಿಕ್ಕಿಲ್ಲ. ಅದರ ಜೊತೆಗೆ ನಾವು ಅವರ ಪರಿವರ್ತನೆಗಳು, ನಾನು ಹೇಳುವಂಥದ್ದು ಕಳೆದ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ಕೆಲಸದಂದಿನಿಂದ ಸಂತೋಷ್ ರೈ ಅವರಿಗೆ ಆದಂಥ ಸಂತೋಷಗಳು ಒಂದೆರಡಲ್ಲ. ಈ ಕ್ಷೇತ್ರದಲ್ಲಿರುವ ಮಹಿಮೆ ಒಂದು ಕಡೆ ಆದರೆ ಅವರು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ದೇವರು ಅವರ ಕೈಯನ್ನು ಹಿಡಿದಿದ್ದಾರೆ. ದೇವರ ಕೆಲಸವನ್ನು ಅವರು ಮತ್ತು ಅವರ ತಂಡ ಇಲ್ಲಿ ಮಾಡಿದರೆ ದೇವರು ಅವರ ಕೈಯನ್ನು ಹಿಡಿದಿದ್ದಾರೆ. ಹಾಗಾಗಿ ಅವರಿಗೆ ಇದನ್ನೆಲ್ಲವನ್ನು ಮಾಡುವಂಥ ಶಕ್ತಿಯನ್ನು ದೇವರು ಒದಗಿಸಿಕೊಟ್ಟ ಕಾರಣ ಇದೆಲ್ಲವೂ ಇಷ್ಟು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಕಾರಣ ಅಂತ ಹೇಳುವಂಥ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇರುವಂಥದ್ದು. ಯಾವ ರೀತಿ ಅವರನ್ನು ಗುರುತಿಸ್ಬೋದು? ಇವತ್ತು ಒಂದು ರೀತಿಯಲ್ಲಿ ಸ್ವಾಮೀಜಿಯವರ ಮೂಲಕ ಸನ್ಮಾನ ಮಾಡುವಂಥದ್ದು, ಭಾಳ ಮುಖ್ಯವಾಗಿ ಜನ್ಮದಾತೆ ಗಿರಿಜಾ ಅವರ ಅಮ್ಮನಿಗೆ, ಅಮ್ಮನನ್ನು ಅವರು ಹೇಳ್ತಾ ಬರ್ತಾರೆ ಅಮ್ಮನ ವಿಶೇಷತೆಯನ್ನು. ಇದು ಮನುಷ್ಯನಿಗೆ ಬೇಕಾದ್ದು ಅಂತ ಹೇಳುವಂಥದ್ದು ಇನ್ನೊಬ್ಬರಿಂದ ಹೇಳಿಸಿದ್ದಲ್ಲ, ಅವರೇ ಹೇಳಿದ್ದು ನನ್ನ ಅಮ್ಮ ಅಂದರೆ ಏನು ಅಂಥೇಳಿ. ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಬಹಳ ಗಂಭೀರವಾದ ವಿಚಾರ. ಅಮ್ಮನಿಗೆ ಯಾವ ಸ್ಥಾನವನ್ನು ನಾವು ಕೊಡ್ತಾ ಇದ್ದೇವೆ, ಅದನ್ನು ನಾವು ಯಾವ ರೀತಿ ಋಣ ಸಂದಾಯ ನಮಗೆ ಮಾಡಲಿಕ್ಕೆ ನಮ್ಮ ಜನ್ಮದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅಮ್ಮನ ಋಣವನ್ನು ಸಂದಾಯ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಆ ಋಣ ಸಂದಾಯ ಮಾಡಲಿಕ್ಕೆ ಆಗದಿದ್ದರೂ ಸಹ ಆ ಅಮ್ಮ ಮಾಡಿದ ಸೇವೆ, ಅಮ್ಮ ನನ್ನನ್ನು ಈ ಸಮಾಜದಲ್ಲಿ ಎಲ್ಲಿಗೆ ಮುಟ್ಟಿಸಿದ್ದಾರೆ, ಈ ಸಮಾಜ ನನ್ನನ್ನು ಇಷ್ಟು ಗೌರವಿಸಲು ಪ್ರೀತಿಸಲು ಈ ದೇವರು ನನ್ನನ್ನು ಕೈ ಹಿಡಿಯಲು ಕಾರಣಕರ್ತರಾದಂಥವರು ನನ್ನ ಅಮ್ಮ. ಆ ಅಮ್ಮನನ್ನು ನಾನು ಈ ಒಂದು ಸಭೆಯಲ್ಲಿ ಗುರುತಿಸಿದರೆ ಅದರಿಂದ ಇಡೀ ನನಗಾಗುವಂಥ ಸಂತಸ ಸಂಭ್ರಮ ಅದೆಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ಅಂಥ ಅಮ್ಮನನ್ನು ಗೌರವಿಸುವಂಥ ಕೆಲಸ ಈ ವೇದಿಕೆಯಲ್ಲಿ ಸ್ವಾಮೀಜಿಯವರ ಮೂಲಕ ಆಗುವುದರ ಮೂಲಕ ನಮಗೊಂದು ರೀತಿಯ ರೋಮಾಂಚನ ಆಯಿತು. ಅಮ್ಮನನ್ನು ಅವ್ರು ಹೇಳಿದರು, ಈ ದೇವಸ್ಥಾನದ ಕೆಲಸ ಆಗುವಾಗ ಅಮ್ಮ ಆ ಅಡಿಗೆ ಮಾಡಿ ಕೊಡ್ತಾ ಇದ್ರು. ಅಮ್ಮ ಅಡಿಗೆ ಮಾಡಿ ಕೊಟ್ಟದ್ದಕ್ಕೆ ದೇವರು ಬಿಡಲಿಲ್ಲ, ಅವರ ಮಕ್ಕಳಿಗೆಲ್ಲರಿಗೂ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸಂಪತ್ತನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಎಲ್ಲ ವಿಚಾರದಲ್ಲಿ ದೇವರು ಕೈ ಹಿಡಿದಿದ್ದಾರೆ. ಇದು ನೋಡಿ, ನಾವು ಏನು ದೇವರಿಗೆ ನಾವು ಸೇವೆ ಮಾಡಿದರೆ ದೇವರ ಸೇವೆಯನ್ನು ಮಾಡುವುದರಿಂದ ನಮಗೇನು ಪ್ರಯೋಜನ ಆಗ್ತದೆ ಅಂತ ಹೇಳಲಿಕ್ಕೆ ಉದಾಹರಣೆಯಾಗಿ ನಾವು ಸಂತೋಷ್ ರೈ ಅವರನ್ನು ಖಂಡಿತವಾಗಿ ಮಾಡ್ಬೋದು. ನಾವು ಎಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲೇ ಸೇವೆ ಮಾಡ್ತಾ ಇರ್ಬೋದು, ಧಾರ್ಮಿಕವಾಗಿಯೂ ಮಾಡ್ತಾ ಇರ್ಬೋದು, ನಮಗೂ ಒಂದು ರೀತಿ ಆತ್ಮ ಸಂತೋಷ ಇರ್ಬೋದು. ಅದನ್ನು ನಾನು ಇಲ್ಲಿ ಭಾಳ ಮುಖ್ಯವಾಗಿ ಒಬ್ಬ ಏನು ಕರ್ತವ್ಯ ಮಾಡ್ತಾನೆ, ಯಾವ ಕೆಲಸವನ್ನು ಮಾಡ್ತಾನೆ, ಇವತ್ತು ಅತ್ಯಂತ ಒಳ್ಳೆಯ ರೀತಿಯ ಬ್ರಹ್ಮಕಲಶೋತ್ಸವವನ್ನು ದೇವರಿಗೆ ಮತ್ತೊಮ್ಮೆ 2ನೇ ಬಾರಿಗೆ ಮಾಡುವಾಗಲೂ ನಮ್ಮನ್ನೆಲ್ಲ ಸೇರಿಸಿಕೊಂಡು ಸುಮಾರು 24ನೇ ತಾರೀಕಿನ ತನಕ ಇಲ್ಲಿ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳ ಮೂಲಕ ದೇವರ ಆ ಸೇವೆಯನ್ನು ಮಾಡುವಾಗ ನಾನು ಆ ಸಮಿತಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಯಾಗಿ ಇವತ್ತು ಒಂದು ವೈದ್ಯರನ್ನು ಸನ್ಮಾನ ಮಾಡುವಂಥದ್ದು, ಇವತ್ತು ಅದು ಹೇಳಿದರು, ಕೊರೋನಾದಂಥ ಕಷ್ಟ ಕಾಲದಲ್ಲಿ ಅವರು ಮಾಡಿದ ಸೇವೆಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಉಲ್ಲೇಖ ಮಾಡಿದರು. ಇದನ್ನು ಸ್ವಾಮೀಜಿಯವರ ಮೂಲಕ ಅವರನ್ನು ಗೌರವಿಸುವಂಥ ಒಂದು ಕೆಲಸ. ಮತ್ತೊಬ್ಬರು ಅನ್ನದಾತ, ಅವರನ್ನು ಇವತ್ತು ಭಾಳ ವಿಶೇಷವಾಗಿ ಗೌರವಿಸಿ ಅವರು ಮಾಡಿದಂಥ ಸೇವೆಯನ್ನು ಗುರುತಿಸುವಂಥದ್ದು. ಮತ್ತೊಂದು ಈ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಪೂಜಾ ಪುರಸ್ಕಾರಗಳನ್ನು 40 ವರ್ಷಗಳ ಕಾಲ ನಡೆಸಿದಂಥ ಅವರನ್ನು ಸಹ
ಸ್ವಾಮೀಜಿಯವರ ಮೂಲಕ ಗೌರವಿಸುವಂಥ, ಸನ್ಮಾನಿಸುವಂಥ, ಅವರನ್ನು ನೋಡಿ ಅವರ ಚಿಂತನೆ, ನಾನು ಆ ಸಮಿತಿ ಮತ್ತು ಸಂತೋಷ್ ಅವರ ಆ ಚಿಂತನೆಯನ್ನು ನೋಡಿ ಎಂಥ ಅದ್ಭುತವಾದ ಚಿಂತನೆಯೊಂದಿಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿಶೇಷವಾದ ಮಹತ್ವವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳೋದು, ಮನುಷ್ಯ ಅಂತ ಹೇಳಿದರೆ ಯಾವ ರೀತಿ ಹೇಗಿರಬೇಕು, ಏನಿರ್ತಾನೆ, ಏನು ಮಾಡ್ತಾನೆ, ಅವು ಯಾವ ರೀತಿಯ ಚಿಂತನೆ ಇರ್ತದೆ ಅಂತ ಹೇಳುವಂಥದ್ದನ್ನು ಇಂಥ ಕಾರ್ಯಕ್ರಮಗಳ ಮೂಲಕ ತನ್ನನ್ನು ತಾನು ತೋರಿಸಿಕೊಳ್ಳುವಂಥದ್ದು ಮತ್ತು ಇಡೀ ಎಲ್ಲರನ್ನು ಅದರಲ್ಲಿ ಸೇರಿಸಿಕೊಳ್ಳುವಂಥದ್ದು ಬಹಳ ಒಂದು ಒಳ್ಳೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ನನ್ನ ಮಾತುಗಳನ್ನು ಅದಕ್ಕೆ ಪೂರಕವಾಗಿ ಮಾತಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಈಗಾಗಲೇ ಹೇಳಿದರು, ಸ್ವಾಮೀಜಿಯವರು ಹೇಳಿದರು, ಇದು ರಾಜರಸ್ತೆಯ ಬದಿಯಲ್ಲಿಲ್ಲ, ಸರಿಯಾದ ರಸ್ತೆಗಳಿರಲಿಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ದೊಡ್ಡ ಸವಾಲುಗಳಾಗಿತ್ತು, ದೊಡ್ಡ ಆದಾಯ ಬರುವ ದೇವಸ್ಥಾನಗಳು, ಭಾಳ ಭಕ್ತರು ಇರುವಂಥ, ಬಹಳಷ್ಟು ಭಕ್ತರ ಸಹಕಾರ ಇರುವಂಥ ದೇವಸ್ಥಾನಗಳನ್ನು ಅಭಿವೃದ್ಧಿ ಪಡಿಸುವುದು ದೊಡ್ಡ ಕೆಲಸ ಅಲ್ಲ. ಅದು ಯಾರಿಗೂ ಮಾಡ್ಬೋದು, ಎಲ್ಲರ ಸಹಕಾರ ಸಿಗ್ತದೆ. ಆದರೆ ನಳಿಲು ಸುಬ್ರಹ್ಮಣ್ಯ ದೇವಸ್ಥಾನ ನಾವು ಬಹಳಷ್ಟು ವರ್ಷದಿಂದ ಗಮನಿಸಿದಾಗೆ ಭಾಳ ಕಷ್ಟದಲ್ಲಿ, ಇಂಥವರೊಬ್ಬರು ಇದರ ಮುಂದೆ ಬರದಿದ್ದರೆ ಇದನ್ನು ಈಗಲೂ ಜೀರ್ಣೋದ್ಧಾರ ಮಾಡಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಹಾಗಾಗಿ ಇದನ್ನು ಸಹ ಇವತ್ತು ಸರ್ಕಾರ ಸಹ ಧಾರ್ಮಿಕ ದತ್ತಿಗೆ ಸೇರಿಸಲಿಲ್ಲ. ಯಾಕೆ ಸೇರಿಸಲಿಲ್ಲ? ಇಲ್ಲಿ ಸೇರಿಸಿದರೆ ಏನು ಪ್ರಯೋಜನ ಇಲ್ಲ, ಯಾರು ಮುಂದೆ ಬರೋರಿಲ್ಲ, ಇವರೇ ಅದನ್ನು ಮಾಡಬೇಕು ಹೊರತು ಯಾರಿಂದಲೂ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಅಂಥ ಒಂದು ಕ್ಷೇತ್ರದ ಕೆಲಸವನ್ನು ಇವತ್ತು ಶ್ರೇಷ್ಠ ರೀತಿಯಲ್ಲಿ ಅವರು ಮಾಡಿಕೊಂಡು ಬರುವಂಥದ್ದು ನಮಗೆಲ್ಲ ಒಂದು ರೀತಿಯ ಭಾಳ ಸಂತೋಷವನ್ನು ಕೊಟ್ಟಿದೆ. ನಾನು ಇವತ್ತು ಈಗಾಗಲೇ ಬರುವಾಗ, ನಾನು ನೆಟ್ಟಾರಿಂದ ಪೆರ್ಲಂಪಾಡಿಯಿಂದ ಬರುವಾಗ ನೆಟ್ಟಾರಿಂದ ಒಳ ರಸ್ತೆಗಾಗಿ ಇಲ್ಲಿ ಬಂದೆ. ನನಗೆ ಭಾಳ ಹತ್ತಿರದಲ್ಲಿರ್ಬೋದು, ನನಗೆ ಗೊತ್ತಿಲ್ಲ, ಈ ರಸ್ತೆಯಲ್ಲಿ ಬರಲಿಲ್ಲ. ನನಗೆ ಒಂದು ರೀತಿಯ ಅದ್ಭುತ ಆಯಿತು. ಯಾಕಂದರೆ ಅಲ್ಲಿಂದ ಇಲ್ಲಿಯ ತನಕದ ಮುಖ್ಯ ರಸ್ತೆ ಬೇರೆ ಇದೆ, ಆದರೆ ಆ ರಸ್ತೆಯನ್ನು ಸಮೇತ ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಡ್ರಸ್ತೆ ಆಗಿದ್ರೂ ಸಹ ಭಾಳ ಒಳ್ಳೆ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅದು ಎಷ್ಟು, ಸುಮಾರು ನನ್ನ ಅಂದಾಜು 3 ರಿಂದ 4 ಕಿಲೋಮೀಟರ್ಗಳಿರ್ಬೋದು. ನಾನು ಇಲ್ಲೇ ಇದೆ ಅಂತೇಳಿ ಭಾವಿಸಿದರೆ ಇಲ್ಲಿ ತನಕನೂ ಆ ರಸ್ತೆಯನ್ನು ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರಲ್ವಾ. ಇದು ಒಬ್ಬ ಮನುಷ್ಯನಿಗೆ ಇರುವಂಥ ಬದ್ಧತೆ ಅಂತೇಳಿ. ಅಂದರೆ ಒಂದು ಕೆಲಸವನ್ನು ಮಾಡುವಾಗ ಒಂದು ಬದ್ಧತೆ. ಇವತ್ತು ಬ್ರಹ್ಮಕಲಶೋತ್ಸವವನ್ನು ಮಾಡುವಾಗ ಇವತ್ತು ಮುಖ್ಯ ರಸ್ತೆಯಲ್ಲಿ ಬರಲಿ, ಬೈಕಾದರೆ ಬರ್ತಾರೆ, ಏನಾದರೂ ಮಾಡಲಿ ಅಂತ ಹೇಳುವಂಥದ್ದಲ್ಲ. ಪ್ರತಿಯೊಂದು ಕಡೆಯಿಂದಲೂ ಪ್ರತಿಯೊಂದು ಭಕ್ತರಿಗೂ ಮತ್ತು ಈ ರೀತಿಯ ಈಗಾಗಲೇ ನಳಿಲು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅಂತ ಹೇಳಿದರೆ ಎಲ್ಲರ ಬಾಯಲ್ಲಾಗಿದೆ. ರಾಜ ರಸ್ತೆಯಲ್ಲಿ ಹೋಗುವಾಗಲೂ ಶೃಂಗಾರ ಆಗಿದೆ, ಭಾಳ ದೊಡ್ಡ ಮಹಾದ್ವಾರ ನಿರ್ಮಾಣ ಆಗಿದೆ. ಪ್ರತಿಯೊಂದು ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆ ಒಂದು ಬದ್ಧತೆಯಿಂದ ಸಂತೋಷ್ ಕುಮಾರ್ ರೈ ಅವರು ಮತ್ತು ಅವರ ತಂಡ ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಅವರನ್ನು ಒಂದು ಮುಕ್ತವಾಗಿ ನಾವೆಲ್ಲ ಹೊಗಳಿಸುವಂಥದ್ದು ನಮ್ಮ ಯೋಗ. ಯಾಕಂತ ಹೇಳಿದರೆ ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದವರನ್ನು ಖಂಡಿತವಾಗಿ ದೇವರು ಹರಸ್ತಾರೆ. ನಾವು ಅವರನ್ನು ಪ್ರೋತ್ಸಾಹಿಸಬೇಕು. ಇನ್ನಷ್ಟು ಶಕ್ತಿಯನ್ನು ಪರಮಾತ್ಮನವರಿಗೆ ಅವರೆಲ್ಲರಿಗೂ ನೀಡಲಿ ಅಂತ ಹೇಳುವ ಆಶಯದ ಮಾತುಗಳೊಂದಿಗೆ ಒಟ್ಟು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಬ್ರಹ್ಮಕಲಶದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂಥ ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಅವರಿಗೆ ವಂದನೆಗಳು. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ, ನಿವೃತ್ತ ಉಪನ್ಯಾಸಕರು ಮತ್ತು ಖ್ಯಾತ ಸಾಹಿತಿ, ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪತ್ತೋರ್ದ ದೇವರು ಶ್ರೀ ಮಹಾಲಿಂಗೇಶ್ವರದ ತಲೆದಗ್ಗಾದ ಈ ಒಂಜಿ ಪರಮ ಪವಿತ್ರವಾಯಿನಂಚಿನ ನಡಿಲು ಶ್ರೀ ಕ್ಷೇತ್ರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ತಲೆದಗ್ಗಾದ ಈ ಒಂಜಿ ಪೊರ್ಲು ಪಳ್ಳಿಗೆದ ಸಭಾ ಕಾರ್ಯಕ್ರಮದ ಗುರುಕಾರ್ಮೆನ್ ವಹಿಸೋನ್ನಾರು ಶ್ರೀ ಕಡಮಜಲು ಸುಭಾಷ್ ರೇಕ್ಲು ಅಂಚನೆ ವೇದಿಗಿಡಿಪುಣ ಮಾತಿರಲ್ಲ ನೆನವರಿಕೆ ಮಲ್ತೊಂದು ಇನಿ ಈ ಕ್ಷೇತ್ರ ವಾರ ಪರಮ ಪವಿತ್ರವಾದ ಉಂಡು ಅನ್ಪನೆಗೆ 2003 ಯಾನ ಎನ್ನ ಬಂಧು ಆಯ್ನ ಶ್ರೀ ನಾರಾಯಣ ರೈ ಮುದಲಕಾಡಿ ನಡಿಯಲು ಆರನೊಟ್ಟಿಗೆ ಪಾಲ್ತಾಡ್ದ ಅವಳೆ ಬಯಲ್ಡೆ ಬತ್ತದು ಈ ಕ್ಷೇತ್ರ ಬಂದಾಗ ಯಾನ ತೂಯಿನಂಚಿನ ಒಂಜಿ ಸತ್ಯ ಪಂಡ ಸ್ವರ್ಗ ಅವು ಮೂಲೆ ಉಂಡು ನಮನ ನಮ್ಮ ವಾವಂಜಿ ಮಣ್ಣಡು ಉಂತುದನ ನಮ್ಮ ವಾವಂಜಿ ನಮ್ಮನ ರಡ್ಡು ಪಾದ ಓಡ್ದುಂಡ ಅವೇ ಸ್ವರ್ಗ ಸಮಾನ ಅಂಚಿನ ಸ್ವರ್ಗಂತ ಉಪ್ಪಿನಂಚಿನ ಒಂಜಿ ಭಾಗ್ಯ 2003 ಎಂಕ ತೆಗೆದಂಡು 2004
ಬ್ರಹ್ಮ ಕಲಶ ಅನಗ ಮೂಲ ಕೆಲಸ ಕಾರ್ಯ ಅನಗ ಎಂಕ್ ಈ ತೋಟನು ತೂಪಿನ ಈ ಕೆರೆನ ತೂಪಿನಂಚಿನ ಒಂಜಿ ಮನಸ್ಸು ಆ ಪುಷ್ಕರಣಿನಿ ಕೆರೆನ ತೂದು ಅಪಗ ಎಂಚ ನೀರು ಇತ್ತುಂಡು ಇನ್ನಿಲ್ಲ ಅಂಚನೆ ಉಂಡು ಸುತ್ತಮುತ್ತಲ ನೀರದ ಸೆಲೆ ಉಂಡು ಆ ಕಾಲಡು ಭಾರಿ ಒಂಜಿ ಬರಗಾಲಡು ಸಮಯಡು ನಳಿಲುಡು ನೀರಿತ್ತಂದು ಅಣ್ಣೆಲ್ಲ ಯಾನ್ಲ ಮೂಲ ಬಣ್ಣಾಗ ತಂಪದ ಗಾಡಿ ಬೀಜ ನಿಂತಂದು ಯಾನ್ ನೆನ್ನ ಅಪಗನೆ ಬರುತ್ತೆ ಅಪಗನೆ ಬರೆಯಣಂಚಿನ ವಿಷಯ ಇನಿ ಉಂಡು ಇನಿ ಸಂತೋಷ್ ಕುಮಾರ್ ರೈ ನಳಿಲು ಆರು ಆ ಒಂಜಿ ಕೆಲಸವನ್ನು ಮಲ್ತೊಂದುಳಿರ ಬಂಡ ಆರ್ನ ಅಮ್ಮ ಆರ್ನ ಹಿರಿಯಾಕಳು ಆರ್ನ ಪೂರ ಆರ್ನ ಬಂಧು ಬಳಗ ಆರ್ನ ಕುಟುಂಬ ಈ ಊರು ಇನ್ನು ಪಾಲ್ತಾಡು ಅದ ಕೊಳ್ತಿಗೆ ಕೆಯ್ಯೂರು ನಳಿಲು ಇಡೀ ಊರು ಒಂಜಾದ ನಮನ ಒಂಜಿ ಕ್ಷೇತ್ರ ನಮನವನ ಪಡ್ಲಿಕ್ಕೋಡು ಆರು ಈ ಕೆಲಸವನ್ನು ಮಾಡ್ತಿರು ಉವೇ ಒಂಜಿ ಪುದರ್ಗ ಬಡದ ಕೆಲಸ ಮಾಡ್ತಿದ್ದೀರು ಮಾಧ್ಯಮೋಡು ಕೇಳಿದಾಗ ಪ್ರತಿ ಒಂಜಿ ಪಾತ್ರಗಳ ಆ ಪಾತ್ರದ ಒರಟು ಇಂಚ ಉಂಡು ಬಂಡ ದೇವರ ನಡಪಾಪೇರು ಇನ್ನಿಲ್ಲ ಆರು ಪನ್ಪುಣೆ ಯಾನ ದಾಲ ಮಾಡ್ತೀಜಿ ದೇವರ ನಡಪಾತಿರಂದು ಅಪ್ಪೆ ದೇವರು ಉಳ್ಳಿರು ಈ ಊರ್ದ ಜನಕ್ಕೊಳ್ಳಿಡ ದೇವರ ನಮ್ಮ ತೂಪ ಅಂಚನೆ ಸ್ವಾಮೀಜಿಲ ನಮ್ಮನ ಬದುಕದ ಪೂರ ಎಡ್ಡೆ ಕಥೆನ ಪಂಡಿರು ಈ ವೇದಿಕೆಡಿತನ ಮಾತೆರ್ಲ ಅವೇ ದೃಷ್ಟಿನಕ್ಕೆ ದೇವರನ್ನ ಅಗಲ ಮೋರಡಿನ ಮತ್ತು ಉಂಡುಲ್ಲ ಇನ್ನು ಹೇಮನತರಣಿ ಅರ್ಲ ಪಂಡಿರು ವಾರೀತಿ ಸಮಾಜದ ಕ್ಷೇತ್ರಗಳು ನಮ್ಮ ವಾರೀತಿ ಕೆಲಸ ಮಲ್ಪಡು ನಾನಾ ಕ್ಷೇತ್ರ ನಮ್ಮ ಕೆಲಸ ಮಲ್ಪುವ ಆ ಕೆಲಸವನ್ನು ವಾರೀತಿ ಮಲ್ಪಡು ಅನ್ಪಡ್ಲಿಕ್ಕೋಡು ಆರ್ನ ಪಾತ್ರ ಅಂಚನೆ ಮಾತ್ರನ ಪಾತ್ರದ ಹೊರಡು ಇನಿ ನಳಿಲು ಕ್ಷೇತ್ರ ಬನ್ಪುಣವು ಇಡೀ ವಿಶ್ವಗೆ ಒಂದು ಮಾದರಿಯಾದ ಬೆಳಗೊಂಡು ಅನ್ಪುಣ ಸಂತೋಷದ ಒಟ್ಟಿಗೂ ಮನಸ್ಸದ ಉಳೈಲ ಕತ್ತಲೆ ಮನಸ್ಸದ ಪಿದೈಲ ಕತ್ತಲೆ ಏಪೋ ನಮ್ಮ ಕತ್ತಲೆ ಅಂದ ಪೂರ ಎನ್ನನಗ ಊರಿಡೀ ಕತ್ತಲೆ ಆಂಡ ನಮ್ಮನುಳ್ಳೈ ಈ ಸಾಹಿತ್ಯ ಕಲೆ ಸಂಸ್ಕೃತಿ ಆರಾಧನೆ ಪೂಜೆ ನೈವೇದ್ಯ ಅತಿಥಿ ಸತ್ಕಾರ ಒಂಜಿ ಪ್ರೀತಿದ ಬೊಳ್ಪು ಅವು ಬೆಳಗಂಡ ಮನಸ್ಸದ ಉಳೈಲ ಬೊಳ್ಪು ಮನಸ್ಸದ ಪಿರೈಲ ಬೊಳ್ಪು ಎಂಚ ಬಂಡ ಈ ನಳಿಲು ಕ್ಷೇತ್ರಡು ನಮ್ಮ ತೋಂದಿತನ ಈ ಬೊಳ್ಪು ದಂಚ ಅಂತ ಪಣ್ಣೊಂದು ನಾವು ಹೆಜ್ಜೆ ಇಡುವ ಹಾದಿಯಲ್ಲಿ ಕಲ್ಲುಂಟು ಮುಳ್ಳುಂಟು ನಿಜದ ನೇರಕ್ಕೆ ನಡೆದಾಗಲ್ಲಿ ಹಸಿರುಂಟು ನಿತ್ಯ ಗೆಲುವುಂಟು ನಮ್ಮ ನಳಿಲು ಅದು ಶಾಶ್ವತವಾಗಿ ನಮ್ಮನ್ನು ಹರಸಲಿಕ್ಕೆ ಇದೆ ಆ ನಳಿನ ಆಶೀರ್ವಾದ ಆ ಸುಬ್ರಹ್ಮಣ್ಯ ಸ್ವಾಮಿಯವರ ಆಶೀರ್ವಾದ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಮಗೆ ಆಗಾಗ ಕಾಣಸಿಗುವಂತಹ ನಾಗದೇವರು ನಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಮತ್ತು ಈ ಕ್ಷೇತ್ರದ ಹಾಗೆ ನಾವೆಲ್ಲೆಲ್ಲ ಸೇವೆಯನ್ನು ಮಾಡ್ತಾ ಇದ್ದೀವಿ ಊರಿನಲ್ಲಿ ಸೇವೆ ಮಾಡ್ತೇವೆ ವಿದೇಶದ ಸೇವೆ ಮಾಡ್ತೇವೆ ಎಲ್ಲ ಕಡೆಯಲ್ಲಿ ಕೂಡ ನಮಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹಾರೈಸಿ ಮತ್ತು ಬಹಳಷ್ಟು ಮುಖ್ಯವಾಗಿ ನಾನು ಹೇಳುವಂಥದ್ದು ಈ ಮಣ್ಣಿನ ಮಕ್ಕಳು ಇವತ್ತು ದೇಶಾದ್ಯಂತ ಬೆಳಗುತ್ತಾ ಇದ್ದಾರೆ 21 ವರ್ಷಗಳ ಹಿಂದೆ ಯಾವ ರೀತಿ ಇದ್ದಂತಹ ಆ ಮಕ್ಕಳು ಯುವಕರಾಗಿ ವಿದ್ಯಾವಂತರಾಗಿ ವೈದ್ಯರಾಗಿ ಸಮಾಜದ ಬೆಳಕುಗಳಾಗಿ ಬೆಳಗ್ತಾ ಇದ್ದಾರಲ್ಲ ಅದನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ಸುಬ್ರಹ್ಮಣ್ಯ ದೇವರು ನಾಗದೇವರು ನಮಗೆ ಆಯುರಾರೋಗ್ಯ ಭಾಗ್ಯ ಕೊಡಲಿ ಎಂದು ಹಾರೈಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ವಂದನೆಗಳು ಕ್ಷೇತ್ರದ ಬಗ್ಗೆ ಅತ್ಯಂತ ಪ್ರೀತಿಯ ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂತ ಶ್ರೀಯುತ ನಾರಾಯಣ ರೈ ಕುಕ್ಕೋಳಿ ಅವರಿಗೆ ವಂದನೆಗಳು ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಕಳೆಂಜ ವಿಶ್ವನಾಥ ರೈ ಹಿರಿಯ ಸಹಕಾರಿ ಧುರೀಣರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ ಸ್ವಾಮಿ ನಲ್ಲಿಲು ಸುಬ್ರಹ್ಮಣ್ಯ ದೇವರನ್ನು ಮನಸಾರೆ ಸ್ಮರಿಸ ಒಂದು ವೇದಿಕೆಡಿತ್ತನ ಇನ್ನಿತ್ತ ಈ ವೇದಿಕೆದ ಗುರಿಕಾರ್ ಹಿರಿಯರಾಯನಂಚನ ಸುಭಾಸ್ ರೈಕ್ಲೆ ವೇದಿಕೆಡಿತ್ತನ ಮಾತ ಅತಿದಿಲೆ ವೇದಿಕೆದ ಮುಂಭಾಗೋಡಿತ್ತನಂಚನ ಈ ಸ್ವಾಮಿ ನಲ್ಲಿಲು ಸುಬ್ರಹ್ಮಣ್ಯ ದೇವರನ್ನ ಭಕ್ತಾದಿಲೆ ಏನು ಸಂತೋಷ್ ರೈಕಲ್ನ ವಿಷಯ ಪನ್ನೋಡ ಅತ್ತ ಗೌರವಾಧ್ಯಕ್ಷರನ್ನ ಅಶೋಕ್ ರೈಕಲ್ನ ವಿಷಯ ಪನ್ನೋಡ ಒಂದು ಬಾರಿ ದೊಂದಡುಲ್ಲೆ ನಮ್ಮ ಸಂತೋಷ್ ರೈಕಲ್ನ ಈತನಡೆ ಪಾತಿರ್ನ ಸ್ವಾಮೀಜಿಲ್ಲ ಕುಕ್ವಲ್ಲಿ ಇರಲ
ಮಾತ ಧಾರ್ಮಿಕ ವಿಷಯದ ಬಗ್ಗೆ ಪಾತಿರಿಯರು ಅಂಡ ಯಾನೊಂಜಿ ಎನ್ನ ಮನಸ್ಸದ ಅನಿಸಿಕೆಯನ್ನು ಪಂಡೊಂದುಲ್ಲೇ ಸಂತೋಷ್ ರೈಕಲ್ಲ ಗೌರವಾಧ್ಯಕ್ಷರಾಯನ ಅಂಚನ ಅಶೋಕ್ ರೈಕಲ್ಲ ಈ ಸುಮಾರು ಮಸ್ತ್ ಜನಕ್ಕಲಿನ ಏಳಿಗೆಗೋಸ್ಕರ ಮಸ್ತ್ ವರ್ಷಡೊಂಜಿ 10-15 ಸಂತೋಷ್ ರೈಕಲ್ಲ ಮಲ್ಲ ಮಲ್ಲ ಇಲ್ಲಿ ಕಟ್ಟೊಂದು ಕೊರೊಂದುಲ್ಲೇರು ಅಂಚನೆ ಅಶೋಕ್ ರೈಕಲ್ಲ ಗೌರವಾಧ್ಯಕ್ಷರಲ್ಲ ಇಲ್ಲದ ಜನಕ್ಕಲಿಗೂ ಆಗಲ್ನ ಪೂರ್ಣ ಸಂತೋಷಗೋಸ್ಕರ ಇಲ್ಲಿ ಕಟ್ಟೊಂದುಲ್ಲೇರು ಆಂಡ ಇತ್ತೆ ನಮ್ಮ ಬಹುಶಃ ಸುಳ್ಯ ಪುತ್ತೂರು ತಾಲೂಕುದ ಮಾತ ಇಲ್ಲದಾಗ್ಲಿಗೆ ಒಂಜಿ ಮಿತ್ತದ ಸಂತೋಷ ಪಡೆಯುವಂಚನ ಒಂಜಿ ಕ್ಷೇತ್ರ ನಿರ್ಮಾಣ ಮಲ್ತದು ಕೊರೊಂದುಲ್ಲೇರಿಂದ ಪನ್ಯರ ಸಂತೋಷ ಪಡೆಯೊಂದುಲ್ಲ ನಮ್ಮ ಸಂತೋಷ ರೈಕಲ್ನ ಒಂಜಿ ಅನಿಸಿಕೆ ನಂಡ ಎನ್ನ ಮನಸ್ಸದ ಅನಿಸಿಕೆ ನಮ್ಮ ಮಸ್ತ್ ಕರೆನ್ಸಿದ ಬಗ್ಗೆ ನಮ್ಮ ಇಂಡಿಯನ್ ಕರೆನ್ಸಿ ದ ಬಗ್ಗೆ ನಮ್ಮ ತೆರೆಯುವಂಥ ಅಂಚನೆ ಪಿದ ದೇಶ ಪೋನಾಗ ಡಾಲರ್ದ ಕರೆನ್ಸಿದ ಬಗ್ಗೆ ನಂಗೊಂಜಿ ಪಿದ ದೇಶ ಪೋನಾಗ ಆ ಕರೆನ್ಸಿ ಬೋಡಾಪಂದು ಆಂಡ ಐದು ಮಿತ್ತ ಕ್ಷೇತ್ರಕ್ಕೆ ಪೋನಾಗ ಯಾವ ಕರೆನ್ಸಿಲ ಅವಕ್ಕೆ ವ್ಯಾಲ್ಯೂ ಇಚ್ಚಿ ಅವು ನಮ್ಮ ಧರ್ಮ ಮಲ್ತನಂಚನ ಕರೆನ್ಸಿ ಮಾತ್ರ ಅವು ನಂಗೆ ವ್ಯಾಲ್ಯೂ ಬರ್ಪುಣ ನನ್ನ ನಂಬಿಕೆ ಇನ್ನು ತೋಜದ ಕೊರನಂಚನ ಸಂತೋಷ ರೈಕಲ್ಲ ಈ ಮೂಲು ಈ ಅರ್ನ ಒಟ್ಟು ಇತ್ತನ ಸಂಘದ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿದ ಮಾತು ಸದಸ್ಯರೆಲ್ಲ ಶ್ರಮ ವಹಿಸತ್ ನಮ್ಮ ಮಾತೆರೆಗಳ ನಮ್ಮ ಒಂಜಿ ಏನು ಈ ಪಾತ್ರ ದಯಪ ಅನ್ಪಂಡ ನಮ್ಮ ಮುಗಿಯಂದನ ಸಂಪತ್ತು ಆ ಕರೆನ್ಸಿ ನಂಡ ನಮ್ಮ ಶಾಶ್ವತ ಆತು ನಮ್ಮ ಒಂಜಿ 70 ವರ್ಷ ಒಂಜಿ 100 ವರ್ಷ ಹೆಚ್ಚಿಗೆ ಅಂಡ ಬದುಕದು ಮಿತ್ತು ಪೋಪ ಆ ಪೋನಾಗ ನಂಗೆ ಕರೆನ್ಸಿ ಬೋಡಾಂಡ ನಮ್ಮ ಈ ಮೂಲ ಮಲ್ತನಂಚಿನ ಸೇವೆಗೆ ನಮ್ಮ ಆಗ್ಲಿಗೆ ಉದಾರ ಸಹಾಯ ಕೊರನಂಚಿನ ಕರೆನ್ಸಿ ಮಾತ್ರ ನಂಗೆ ತಿಕ್ಕೊಂಡು ಒಂಜಿ ಅನುಭವ ನನ್ನ ಎನ್ನ ಅನಿಸಿಕೆ ಅಂಚನೆ ನಮ್ಮ ಮಾತೆರ್ಲ ನಮ್ಮ ಜೀವನಡು ಮೂಜಿ ಒಂಜಿ ಸಂಘ ನೀತಿಲ ದೇವರನ ಮಿತ್ತು ಪ್ರೀತಿಲ ಪಾಪದ ಭೀತಿ ಇತ್ತಿಲ್ಲ ನಮ್ಮ ಜೀವನ ಸುಸಂಸ್ಕೃತವಾದ ನಡಪೆರ ಸಾಧ್ಯತೆ ಉಂಡೊಂದು ನಮ್ಮ ಹಿರಿಯಾಗಲು ನಂಗೆ ತೆರಿಪದ ಕೊಡ್ತೇರು ಆ ಸಂಘದ ನೀತಿ ಈ ನಲಿಲ್ಡ್ ತೋಜೊಂದುಂಡು ನಂಡ ಬಹುಶಃ ಯಾನು ತೆರಿನ ಮಟ್ಟಿಗೆ ಒಂದು ಆಜಿ ತಿಂಗಳೊಡ್ದು ಬುಕ್ಕ ಈ ಪರಿಸರದ ಸಾಧಾರಣ 5 ಗ್ರಾಮ ಆಜಿ ಗ್ರಾಮದ ಜನಕ್ಕಲು ಬೈಯಾಗ 6 ಗಂಟೆಗೆ ಸೇರ್ದು ಒಂದು 10 ಗಂಟೆ ಮುಟ್ಟ ಹೊಸ ಆಲೋಚನೆ ಅಗ್ಲ ವೈಯಕ್ತಿಕ ಆಲೋಚನೆ ಸೇರಿಸತ್ ಈ ಬ್ರಹ್ಮಕಲಶದ ಬಗ್ಗೆ ಚಿಂತನೆ ಮಲ್ತೊಂದು ಆ ನೀತಿನ ಅನುಸರಿಸ ಹೊಂದುಲ್ಲೇರು ಅಂಚನೆ ಪಾಪದ ಭೀತಿ ಅಂಡ ಮೂಲ ಬಹುಶಃ ಈ ಸುಳ್ಯ ತಾಲೂಕು ಪುತ್ತೂರು ತಾಲೂಕದ 2 ತಾಲೂಕುದಾಗ್ಲಿಗೆಲ್ಲ ಈ ನೆತ್ತ ಈ ಸುಬ್ರಹ್ಮಣ್ಯ ದೇವರನ್ನ ಬಗ್ಗೆ ಚಿಂತನೆ ಮಲ್ತೊಂದು ನಮ್ಮ ಪಾಪ ಮಲ್ತನ ವಾಮಾತ ದೋಷ ತಿಕ್ಕೊಂಡು ಅನ್ಪಣ ಅನುಭವ ಮಾತೆರೆಗಳ ತೆರೆದು ಈ ನಮ್ಮ ದೋಷ ಇತ್ತಿಲ್ಲ ಆ ವಿಮುಕ್ತಿ ಮಲ್ಪಣಂಚನ ಶ್ರಮ ವಹಿಸಪ್ಪನಂಚನ ಕಾರ್ಯನು ಸುಬ್ರಹ್ಮಣ್ಯ ಸ್ವಾಮಿ ಕೊರಿಯರ ಮಾತ ಚಿಂತನೆ ಮಲ್ತೊಂದುಲ್ಲೇರ ಚಿಂತನೆ ಮಲ್ಪಣಂಚನ ವ್ಯವಸ್ಥೆ ಮಲ್ತೇರ ಅನ್ಪಣ ಪಾತ್ರನೇನು ಪಂಡೊಂದುಲ್ಲೆ ಅಂಚನೆ ದೇವರನ ಮಿತ್ತು ಪ್ರೀತಿ ನಂಡ ನಮ್ಮ ಏಪಲ ನಮ್ಮ ದುಡ್ಡು ಮಾತು ಏತಲ ಮಲ್ಪೊಳಿ ಆಂಡ ದೇವರನ ಮಿತ್ತು ಇತ್ತೆ ಸ್ವಾಮೀಜಿ ಪಣ್ಣಂಚನೆ ದೇವರನ ಮಿತ್ತೊಂಜಿ ಭಕ್ತಿ ಪ್ರೀತಿ ನಮ್ಮ ಸ್ಮರಣೆ ಮಲ್ತೊಂಡ ನಮ್ಮ ಜೀವನ ಶಾಶ್ವತವಾತ್ ಸಂತೋಷ ಹೊಡಿಪ್ಯರ ಸಾಧ್ಯತೆ ಉಂಡು ಒಂದು ನಂಗೆ ದುಡ್ಡು ಐಶ್ವರ್ಯ ಏತಿತ್ತಿಲ್ಲ ಆರೋಗ್ಯಲ ಸಂತೋಷಲ ಜನ ಸಾಧ್ಯನೇ ಇಚ್ಚಿ ಅಲ್ಲ ಆರೋಗ್ಯ ನಮ್ಮ ಹಿಂದೂ ಧರ್ಮದ ಪ್ರಕಾರ ಆರೋಗ್ಯ ನಮ್ಮ ಕೊರ್ಪಣ ದೇವರ ದಂಡ ಸುಬ್ರಹ್ಮಣ್ಯ ಬಹುಶಃ ಈ 10-12 ವರ್ಷಕ್ಕೂ ತುಂಬು ಈ ಬ್ರಹ್ಮಕಲಶಾಹಿ ಬುಕ್ಕ ಈ ಪರಿಸರದ ಈ ನಲುಯಿಲು ಪಾಲ್ತಾಡು ಕೊಳತ್ತಿಗೆ ಅಂಚನೆ ಸುಳ್ಯ ತಾಲೂಕದ ಪುತ್ತೂರು ತಾಲೂಕದ ಹೆಚ್ಚಿನ ಜನಕ್ಕಳನ್ನ ಒಂಜಿ ಮನಸ್ಸದ ಇಚ್ಛಾಶಕ್ತಿನ ಪೂರೈಸಿದರೆ ನನ್ಪುಣ ಧೈರ್ಯ ನಮ್ಮ ಮಾತೆರೆಗಳುಂಡು ಅಂಚನೆ ಈ ಸರ್ತಿ ಈ ಬ್ರಹ್ಮಕಲಶಾತ್ ಅವ್ರನ್ನ ಸಂತೋಷ್ ರೈಕಲ್ನೊಟ್ಟಿಗೂ ಕೈ ಜೋಡಿಸನಂಚನ ಮಾತ ಸೇವಕ ನಿರತೇರು ನಂಡ ಬಹುಶಃ ಅಗಲ ಪುದರ್ ಪಣ್ಯರು ಸಾಧ್ಯಜ್ಜಿ ಬಹುಶಃ ಒಂದು 100-150 ಜನ ರಾತ್ರಿ ಪ್ರತಿದಿನಲ್ಲ ಸೇರೊಂದು ಅಗಲ್ನ ಕಾರ್ಯಕ್ರಮ ಈ ತಾಲೂಕುದ ಸುಳ್ಯ ತಾಲೂಕು ಪುತ್ತೂರು ತಾಲೂಕು ಅಂಚನೆ ದಕ್ಷಿಣ ಜಿಲ್ಲೆ ಎಡು ಈ ಪ್ರಚಾರ ಆತುಂಡು ಇಂದು ದುಂಬುದ ದಿನೊಟ್ಟು ಈ ನಲಿಲು ಕ್ಷೇತ್ರ ಒಂಜಿ ನಮ್ಮ ರಾಜ್ಯೋಡು ಗುರುತಿಸಪ್ಪನಂಚನ ನಮ್ಮ ಸುಬ್ರಹ್ಮಣ್ಯ
ದೇವಸ್ಥಾನ ವಾ ರೀತಿಡು ರಾಷ್ಟ್ರ ಮಟ್ಟೋಡು ಗುರುತಿಸುವಂತುಂಡು ಅವೇ ರೀತಿಡು ವಜ್ರಂಬನೆಡು ಈ ಕಾರ್ಯಕ್ರಮ ಮೂಲ ನಡತೊಂದಿಪ್ಪು ನನ್ಪುಣ ನಂಬಿಕೆಡು ಆ ಅನುಗ್ರಹ ಸುಬ್ರಹ್ಮಣ್ಯ ದೇವರು ಮಾತೆರೆಗಳ ಕೊರಡು ಅಂಚನೆ ನೆಟ್ಟು ಪಾಲು ಪಡೆಯವನ್ನಂಚನ ಮಾತೆರೆಗಳ ಆ ಸುಬ್ರಹ್ಮಣ್ಯ ದೇವರನ್ನ ಆಶೀರ್ವಾದ ತಿಕ್ಕಡು ಆ ಬೇಡೊಂದು ನಮ್ಮ ಈ ಪಾತೆರೆ ಈ ಸಭಾ ಕಾರ್ಯಕ್ರಮಡು ಎಂಕ್ ಅವಕಾಶ ಕೊರನೆಗೆ ವಂದಿಸುವಂತು ಎನ್ನರಡು ಪಾತ್ರೆ ತಪ್ಪೆ ನಮಸ್ಕಾರ. ಬಹಳ ಅರ್ಥಪೂರ್ಣ ಮಾತುಗಳಿಂದ ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಶ್ರೀಯುತ ವಿಶ್ವನಾಥ ರೈ ಕಳೆಂಜ ಹಿರಿಯ ಸಹಕಾರಿ ಧುರೀಣರು ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ವೆಂಕಟರಮಣ KS ಅಧ್ಯಕ್ಷರು ಕೊಳ್ತಿಗೆ CA ಬ್ಯಾಂಕ್ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ. ನಳಿಲು ಸುಬ್ರಹ್ಮಣ್ಯ ದೇವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಬ್ರಹ್ಮಕಲಶ ನಡೆದು ಈಗ ನಡೀತಿರುವಂಥ ಧಾರ್ಮಿಕ ಸಭೆಯ ಅಧ್ಯಕ್ಷರು ಆಗಿರುವಂಥ ಕಡಮಜಲು ಸುಭಾಸ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಧಾರ್ಮಿಕ ಶೈಕ್ಷಣಿಕ ನಾಯಕರಾದಂಥ ಶ್ರೀಯುತ ಹೇಮಂತ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ಈ ನಳಿಲು ಪರಿಸರದಲ್ಲಿ ಈ ಒಂದು ಬ್ರಹ್ಮ ಕಲಶದ ಮೂಲಕ ಈ ಒಂದು ಪರಿಸರ ಪರಿಶುದ್ಧವಾಗಿ ಆ ದೇವರಿಗೆ ಸಮರ್ಪಣೆಗೊಂಡು ಈ ಭಾಗದ ಎಲ್ಲ ಮನೆಗಳಲ್ಲಿ ಸುಖ ಸಂತೋಷ ಆಗಿದೆ. ಆ ಮೂಲಕ ಪ್ರತಿ ಮನೆಗಳಲ್ಲಿಯೂ ಪರಿವರ್ತನೆ ಆಗಿ ನಾವು ಕನಿಷ್ಠ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಾಗೆ ನಮ್ಮ ಮನೆಗಳಲ್ಲಿ ಹಿರಿಯರನ್ನು ಗೌರವಿಸುವಂಥದ್ದು, ಆ ಮೂಲಕ ಇಂಥ ಒಂದು ಬ್ರಹ್ಮಕಲಶದಲ್ಲಿ ನಮ್ಮ ಊರಿನಲ್ಲಿ ಸಹ ಪರಿವರ್ತನೆ ಆಗಬೇಕು ಅಂತ ಹೇಳುವ ಮಾತನ್ನು ಹೇಳಿ, ಹಾಗೆ ಇವತ್ತು ನಾವು ಈ ವೇದಿಕೆಯಲ್ಲಿ ಶ್ರೀಯುತ ಸಂತೋಷ್ ಕುಮಾರ್ ಅವರು ಅವರ ಬಗ್ಗೆ ಎರಡು ಮಾತು ಹೇಳಬೇಕಾಗ್ತದೆ. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಒಂದು ಮಾತು ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳಿದಾಗೆ ಶ್ರೀಯುತ ಸಂತೋಷ್ ಕುಮಾರ್ ಅವರು ಒಂದು ಉದ್ಯಮಿಯಾಗಿ ಬಹಳಷ್ಟು ಸಂಪತ್ತು ಹೊಂದಿದ್ರು ಕೂಡ ಅವರ ಮಾತಿನಲ್ಲಿ ಅತ್ಯಂತ ಸರಳವಾಗಿ ಎಲ್ಲರನ್ನ ಒಂದು ಪ್ರೀತಿಸುವಂತ ಗುಣ ನೋಡಿದ್ರೆ ಬಹುಶಃ ಅವರು ಒಂದು ಅನುಕರಣೀಯರು. ಯಾಕಂದ್ರೆ ಇವತ್ತು ವೇದಿಕೆಯಲ್ಲಿ ನಾವು ಕಂಡಿದ್ದೇವೆ ಅವರು ಸನ್ಮಾನಿಸಿದಂಥ ಕಾರ್ಯಕ್ರಮ, ಇವತ್ತು ಅವರ ತಾಯಿಯನ್ನ ಸನ್ಮಾನಿಸಿದಿರುವಂಥದ್ದು ಇಡೀ ಸಮಾಜಕ್ಕೆ ಅದು ಒಂದು ಒಳ್ಳೆಯ ಒಂದು ನೀತಿ. ಪ್ರತಿಯೊಬ್ಬರು ಅದನ್ನು ಅನುಸರಿಸಬಹುದು. ಯಾಕಂದ್ರೆ ನಮ್ಮ ಮನೆಯವರನ್ನ ನಮ್ಮ ತಂದೆ ತಾಯಿಯನ್ನ ಪ್ರೀತಿಸದಿದ್ರೆ ಬೇರೆ ಅವನು ಯಾವ ಒಂದು ಪುಣ್ಯದ ಕೆಲಸ ಮಾಡಿಯೋ ಪ್ರಯೋಜನ ಇಲ್ಲ. ಯಾಕಂದ್ರೆ ಪ್ರಥಮವಾಗಿ ತಾಯಿಯೇ ದೇವರು ಅಂತ ಹೇಳುವ ಒಂದು ವಾಕ್ಯವನ್ನು ಅವರು ಪರಿಪಾಲನೆ ಮಾಡಿದ್ದಾರೆ. ಈ ಭಾಗದಲ್ಲಿ ಬಹುಶಃ ನಾವು ನಮ್ಮ ಕೊಳ್ತಿ ಗ್ರಾಮದ ಈ ಒಂದು ಭಾಗದಿಂದ ಬಹಳಷ್ಟು ವ್ಯಕ್ತಿಗಳು ಗ್ರಾಮಕ್ಕೆ ಕೊಡುಗೆ ಕೊಟ್ಟವರಂತಿದ್ದಾರೆ. ಯಾಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಪಟೇಲ್ ನಾರಾಯಣ ರೈ ಅವರು ಇಡೀ ಗ್ರಾಮಕ್ಕೆ ಅವರು ಅಷ್ಟು ಅನುಕೂಲಸ್ಥರಾಗಿದ್ದು ಕೂಡ ಗ್ರಾಮದ ಎಲ್ಲ ರೈತರು ಒಂದು ಸುಖ ಸಮೃದ್ಧಿಯಲ್ಲಿ ಇರಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು 60-70 ವರ್ಷಗಳ ಹಿಂದೆ ಅವರು ಗ್ರಾಮದಲ್ಲಿ ಸಹಕಾರಿ ಸಂಘವನ್ನು ರಚನೆ ಮಾಡಿ ಇಡೀ ಗ್ರಾಮಕ್ಕೆ ಜನರಿಗೆ ಅವರು ಒಂದು ಸಹಾಯವನ್ನು ಮಾಡಿದಂಥ ಇವತ್ತು ಸಹಕಾರಿ ಅವರು ಇವತ್ತು ಕೂಡ ನಮ್ಮ ಸಂಘಕ್ಕೆ ಬರುವಾಗ ಪ್ರಥಮವಾಗಿ ಅವರಿಗೆ ನಾವು ಗೌರವವನ್ನು ಕೊಡುವಂಥದ್ದು, ಅವರ ಬಗ್ಗೆ ಆಗಾಗ ಮಾತಾಡುವಂಥದ್ದು. ಹಾಗೆ ಈ ಭಾಗದ ಬಹಳಷ್ಟು ವ್ಯಕ್ತಿಗಳು ಉತ್ತಮವಾದಂಥ ಒಂದು ಸಮಾಜಕ್ಕೆ ಧುರೀಣರು ಈ ಭಾಗದಲ್ಲಿದ್ದಾರೆ. ಹಾಗೆ ನಮ್ಮ ಕೊಳ್ತಿಗೆ ಸೇವಾ ಸಹಕಾರಿ ಬ್ಯಾಂಕಿನ ಒಂದು ಸಂಘದ ಕಚೇರಿ ಕೂಡ ನಮ್ಮ ಈ ಭಾಗದಲ್ಲಿದೆ. ಎಲ್ಲ ಈ ದೇವರ ಒಂದು ಆಶೀರ್ವಾದ ನಮ್ಮ ಸಹಕಾರಿ ಸಂಘಕ್ಕೆ ಸಿಕ್ಕಲಿ, ಆ ಮೂಲಕ ಎಲ್ಲ ಸದಸ್ಯರಿಗೂ ಒಂದು ಒಳ್ಳೆಯ ಒಂದು ಉತ್ತಮವಾದಂಥ ಆಶೀರ್ವಾದ ಸಿಕ್ಕಲಿ ಅಂತ ಹೇಳುವ ಮಾತನ್ನು ಹಾರೈಸಿ ಈ ಒಂದು ಬ್ರಹ್ಮಕಲಶದ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ತೆ. ಬಹಳ ಪ್ರೀತಿಯಿಂದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರುವಂತಹ ಶ್ರೀಯುತ ವೆಂಕಟರಮಣ KS ಅಧ್ಯಕ್ಷರು ಕೊಳ್ತಿಗೆ CA ಬ್ಯಾಂಕ್ ತಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ಪ್ರಮೋದ್ KS ಉಪಾಧ್ಯಕ್ಷರು ಕೊಳ್ತಿಗೆ ಗ್ರಾಮ ಪಂಚಾಯತ್ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ. ಆತ್ಮೀಯರೇ, ನಳಿಲು ಸುಬ್ರಹ್ಮಣ್ಯ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಹಿರಿಯರು ಆದಂಥ ಕಡಮಜಲು ಸುಭಾಸ್ ರೈಗಳೇ, ನನ್ನ ರಾಜಕೀಯ ಗುರುಗಳು ಆದಂಥ ಹೇಮಂತ್ ಶೆಟ್ರೆ, ಈ ಕ್ಷೇತ್ರದ ಈ ಎಲ್ಲ ಕಾರ್ಯಕ್ರಮಗಳನ್ನು
ಮಾಡಿಕೊಂಡು ಬಂದಂಥ ಸಂತೋಷ್ ಕುಮಾರ್ ರೈ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರೇ, ಇವತ್ತು ಈ ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕಾಗಿದ್ರೆ ಸಂತೋಷ್ ಕುಮಾರ್ ರೈ ಅವರ ಜೊತೆಯಲ್ಲಿ ಈ ಭಾಗದ ಎಲ್ಲ ಜನ ಸೇರಿರುವಂಥದ್ದು ಬಹಳ ಸಂತೋಷದ ವಿಚಾರ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಬಹುಶಃ ಎಲ್ಲರೂ ಅವರ ಜೊತೆ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಕರ್ತರಾದ್ರಲ್ಲ, ಅದು ಈ ದೇವರಿಗೆ ನಾವು ಕೊಡ್ತಕ್ಕಂಥ ಆ ಭಕ್ತಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ನಮ್ಮಲ್ಲಿ ಭಕ್ತಿ ಎಷ್ಟು ಇದೆಯೋ ಅಂತ ಹೇಳುವಂಥದ್ದಲ್ಲ, ನಾವು ಪ್ರತಿಯೊಬ್ಬ ಬಡವನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಇವತ್ತು ಈ ಸಮಾಜದಲ್ಲಿ ನೊಂದವರ ಬಾಳಿಗೆ ಬೆಳಕಾದ್ರೆ ಬಹುಶಃ ಅದು ನಾವು ಒಬ್ಬ ಆ ದೇವರಿಗೆ ಸಲ್ಲಿಸುವಂತ ಗೌರವ. ನಾವು ಭಕ್ತಿಯಿಂದ ಯಾವುದನ್ನು ಮಾಡ್ತೇವೆಯೋ ಅದು ನಮಗೆ ಪ್ರತಿಫಲವನ್ನ ಕೊಡ್ತದೆ. ಇವತ್ತು ಸಂತೋಷ್ ಕುಮಾರ್ ರೈ ಅವರ ಆ ಸೇವೆ ಬಹಳಷ್ಟು ಆಗಿದ್ದ ಕಾರಣಕ್ಕೆ ಇವತ್ತು ಈ ಕ್ಷೇತ್ರ ಇಷ್ಟೊಂದು ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಬಹಳಷ್ಟು ಸಂದರ್ಭದಲ್ಲಿ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ದಾನ ಧರ್ಮವನ್ನು ಮಾಡಿರುವಂಥದ್ದು. ಬಹುಶಃ ಅವರಿಗೆ ಅದು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಂದ ಇಲ್ಲಿ ಹರಿದು ಬರುವಂತ ದುಡ್ಡು ಇರಬಹುದು, ಬೇರೆ ಬೇರೆ ವಸ್ತುಗಳು ಇಲ್ಲಿಗೆ ಬರುವಂಥದ್ದು ಇರಬಹುದು. ಇದನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ. ಭಗವಂತ ನಮಗೆ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನಮಗೆ ಆಶೀರ್ವಾದನೂ ಮಾಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ ಅಂತೆ. ಒಂದು ಅವಕಾಶ ಕೊಡ್ತಾನೆ. ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಬೇಕು ಅಂತ ಹೇಳುವಂಥದ್ದು. ನಮಗೆ ಅವಕಾಶವನ್ನ ಉಪಯೋಗಿಸಿಕೊಂಡಾಗ ಮಾತ್ರ ಒಂದು ಕ್ಷೇತ್ರ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ, ಜೊತೆಯಲ್ಲಿ ನಾವು ಕೂಡ ಬೆಳಿಬಹುದು. ಅವಕಾಶವನ್ನ ಬಹುಶಃ ಸಂತೋಷ್ ಕುಮಾರ್ ರೈಗಳು ಉಪಯೋಗಿಸಿಕೊಂಡಿದ್ದಾರೆ. ನಾವೆಲ್ಲರೂ ಅವರನ್ನು ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವತ್ತೇ ಇದ್ರೂ ನಾವು ಬೇರೆ ಬೇರೆ ವಿಚಾರಗಳನ್ನು ಕಲಿಬೇಕಾಗ್ತದೆ. ಮನುಷ್ಯ ಯಾವತ್ತೂ ಕಲ್ತಾಯಿತು ಅಂತ ಇಲ್ಲ. ದೇವಸ್ಥಾನದ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನದ ಎಲ್ಲ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥದ್ದು. ಮಣಿಕಾಲದಲ್ಲಿ ಆ ಶಾಲೆಗಳು ಬಿದ್ದಾಗ ಯಾರೂ ಮುಂದೆ ಬರದಿರುವಾಗ ಸಂತೋಷ್ ಕುಮಾರ್ ರೈಗಳು ಆ ಶಾಲೆಯನ್ನ ಕಟ್ಟಿಕೊಟ್ಟಂಥದ್ದು. ಇದಕ್ಕಿಂತ ದೊಡ್ಡ ಒಂದು ಸೇವೆ ಬೇರೆ ಏನು ಬೇಕು? ಬಹುಶಃ ಅಂತ ಒಂದು ಪುಣ್ಯಾತ್ಮರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ದೊಡ್ಡ ಸೇವೆ ಬೇರೆ ಇಲ್ಲ. ಆ ಭಗವಂತ ಅದನ್ನೇ ಹೇಳಿರುವಂಥದ್ದು. ನೀವು ನನಗೆ ಸೇವೆ ಮಾಡುವುದಕ್ಕಿಂತಲೂ ಜನರ ಏನು ಏಳಿಗೆಗೆ ಕೆಲಸ ಮಾಡ್ತೀರೋ ಅದೇ ಸಂತೃಪ್ತಿ ದೇವರಿಗೆ. ನಾವು ಬಹಳಷ್ಟು ಜನ ಈಗ ದೇವರ ಆ ಕೆಲಸ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅದು ಅವರು ಮಾಡ್ತಾರೆ, ಅದು ಅವರು ಮಾಡಿಕೊಳ್ತಾರೆ ಅಂತ ಹೇಳುವಂಥದ್ದು, ಅದು ಇವರು ಮಾಡಿದ್ರೆ ಮಾತ್ರ ನಾವು ಹೋಗುವಂಥದ್ದು ಅದಲ್ಲ. ಸೇವೆಯನ್ನ ಮಾಡುವಂಥದ್ದು ಯಾರೇ ಮಾಡಲಿ, ನಾವು ನಮ್ಮಲ್ಲಿ ಕಲ್ಮಶ ಇಲ್ಲದೆ ಆ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಆ ಕಲ್ಮಶ ಇಲ್ಲದೆ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಅದರ ಪ್ರತಿಫಲವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅವರ ತಾಯಿಗೆ ಸನ್ಮಾನವನ್ನ ಮಾಡಿದ್ರು. ನಮ್ಮ ಶಾಸಕರು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಿದ್ರು, ತಂದೆ ತಾಯಿಯನ್ನು ಯಾರು ಪ್ರೀತಿಯಿಂದ ಕಾಣುವುದಿಲ್ವೋ ಅವರನ್ನ ಯಾರು ದೇವರು ಕೂಡ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾ ಇದ್ರು. ನಾನಿವತ್ತು ಬೆಳಿಗ್ಗೆ ಶಾಸಕರ ಮನೆಗೆ ಹೋಗಿದ್ದೆ. ಶಾಸಕರ ಮನೆಯಲ್ಲಿ ಅವರ ತಾಯಿಯನ್ನ ಅವರು ನಡೆಸ್ಕೊಂಡ ರೀತಿಯನ್ನ ನೋಡಿದ್ರೆ ಬಹಳಷ್ಟು ಒಂದು ಖುಷಿ ಆಗ್ತದೆ. ತಾಯಿಯನ್ನ ಅವರು ತುಂಬ ಹೊತ್ತು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಕೈ ಹಿಡ್ಕೊಂಡು ಇವರೊಂದು 10 ಸುತ್ತು ಅವರ ಜೊತೆಲೇ ಬಂದ್ರು. ಪ್ರತಿ ಸಭೆಯಲ್ಲಿ ಅವರು ಹೇಳ್ತಾ ಇದ್ರು ತಂದೆ ತಾಯಿಯನ್ನು ಚಂದ ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಬಹುಶಃ ಅದೇ ರೀತಿ ಸಂತೋಷ್ ಕುಮಾರ್ ರೈ ಅವರು ಕೂಡ ಅವರ ತಾಯಿಯನ್ನ ಅವರು ನೋಡುವಂತ ರೀತಿ. ಅದೇ ರೀತಿ ನಮ್ಮಲ್ಲಿ KS ವೆಂಕಟರಮಣಗೌಡರು ಅವರು ಅವರ ತಂದೆ ತಾಯಿಯನ್ನು ನಾವು ಯಾವುದೇ ಕೆಲಸ ಹೇಳಿದ್ರು ಕೂಡ ತಕ್ಷಣ ಅವರು ಆ ತಂದೆ ತಾಯಿ ಮನೆಯಲ್ಲಿರುವಂತ ಸಂದರ್ಭದಲ್ಲಿ ಎಲ್ಲ ಕೆಲಸವನ್ನ ಬಿಟ್ಟು ಅವರು ಅವರ ಮನೆಗೆ ಹೋಗುವಂಥದ್ದು. ನಂಗೆ ತಾಯಿಯ ಕೆಲಸ ಉಂಟು, ನಂಗೆ ತಂದೆಯ ಕೆಲಸ ಉಂಟು ಅಂತ ಹೇಳುವಂಥದ್ದು. ಇದು ಬಹಳಷ್ಟು ಜನರಿಗೆ ಸಾಧ್ಯವೇ ಇಲ್ಲ. ತಂದೆ ತಾಯಿಯನ್ನ ನೋಡದೆ ಬಹಳಷ್ಟು ದೊಡ್ಡ ದೊಡ್ಡ ಕಾರಲ್ಲೋ ಹೋಗಿ ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸ ಮಾಡುವಂತವರ ಮಧ್ಯೆ ಇಂಥದ್ದು ಇರುವಂಥದ್ದು ಬಹಳ ಅನಿವಾರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಅದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಬಹಳಷ್ಟು ಜನ ಇಂಥ ಕಾರ್ಯಗಳಲ್ಲಿ ತೊಡಗಿಕೊಳ್ಬೇಕಾಗ್ತದೆ. ತಂದೆ ತಾಯಿಯ ಆಶೀರ್ವಾದ ಇಲ್ಲದೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು. ಈ ಸಮಾಜದ ಕಟ್ಟ ಕಡೆಯ ಜನರಿಗೆ ಸಾಕಾರ ಆದಾಗ ಮಾತ್ರ ಭಗವಂತನ ಕೃಪೆ ಸಿಗ್ತದೆ ಅಂತ ಹೇಳ್ತಾ, ನಳಿಲು ದೇವಸ್ಥಾನದಲ್ಲಿ ಕೆಲಸ ಮಾಡಿದಂತ ಎಲ್ರಿಗೂ ಆ ಶಕ್ತಿ ಬರಲಿ. ಆ ಭಗವಂತ ನಮ್ಮ ಕೊಳತಿಗೆ ಗ್ರಾಮದ 3 ದೇವಸ್ಥಾನಗಳು, ನಮ್ಮಲ್ಲಿ ಬಯಂಬಾಡಿ ದೇವಸ್ಥಾನ ಇರ್ಬೋದು, ನಳಿಲು ದೇವಸ್ಥಾನ ಇರ್ಬೋದು, ಇನ್ನೊಂದು ವಿಷ್ಣುಮೂರ್ತಿ ದೇವಸ್ಥಾನಗಳಿರ್ಬೋದು. ಬಹುಶಃ ನಮ್ಮ ಶಾಸಕರು ಈ ಭಾಗಕ್ಕೆ ಒಂದು 20 ಲಕ್ಷ ರೂಪಾಯಿಯ ಅನುದಾನವನ್ನ ಕೊಟ್ಟು ಕಾಂಕ್ರೀಟೀಕರಣ ಮಾಡುವಂಥದ್ದು. ನಾನೊಂದು ಹೇಳುವಂಥದ್ದು, ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಾಗ ಏನೂ ಅಡೆತಡೆಗಳಿಲ್ಲದೆ ಆಗಿದೆ ಅಂತ ಹೇಳುವಂತಕ್ಕೆ ಒಂದು ಕಾರಣ ಹೇಳುವಂಥದ್ದು, ಫಾರೆಸ್ಟ್ ಲ್ಯಾಂಡ್ ಇರುವಂಥದ್ದು. ಬಹಳಷ್ಟು ಸಂದರ್ಭದಲ್ಲಿ ಫಾರೆಸ್ಟ್ ಲ್ಯಾಂಡ್ ಅನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಸಂತೋಷ್ ಕುಮಾರ್ ರೈ ಅವರು JCP ಯನ್ನು ತಂದು ಅಲ್ಲಿ ಎಲ್ಲೆಲ್ಲ ಅಗಲ ಬೇಕು ಅಲ್ಲೆಲ್ಲ ಮಾಡಿಕೊಂಡು ಸೀದಾ ಹೋದ್ದಿ. ಬಹುಶಃ ಅದನ್ನು ಯಾರು ಮಾತಾಡ್ಲಿಲ್ಲ. ಯಾಕಂದ್ರೆ ಆ ಸುಬ್ರಹ್ಮಣ್ಯ ದೇವರು ಅದಕ್ಕೆ ಸಹಕಾರಿಯಾಗಿದ್ರು. ತಕ್ಷಣ ಅಲ್ಲಿ ಒಂದು ಎದುರಿಗೆ ಒಂದು ದ್ವಾರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಒಬ್ಬರು ದಾನಿಗಳು ಸಿಕ್ಕಿದ್ದು. ಅದೇ ಸಂದರ್ಭದಲ್ಲಿ ಶಾಸಕರು 20 ಲಕ್ಷ ರೂಪಾಯಿ, ನಾವು ಪಂಚಾಯತಿನಲ್ಲಿ ಮಾತಾಡ್ತಾ ಇದ್ದು, ಶುಭಲತಾ ಮತ್ತೆ ಸುಂದರ್ ಅವರು ಆಗಾಗ ಹೇಳ್ತಿದ್ರು ನಮ್ಮೆಲ್ಲ ಅನುದಾನಗಳನ್ನ ಅಲ್ಲಿಗೆ ಇಡಬೇಕು ಅಂತ. ಶಾಸಕರ ಹತ್ರ ಮಾತಾಡಬೇಕಿದ್ರೆ ಅವರು ಕೇಳಿದ್ದಾರೆ ದುಡ್ಡು ಅಂತ ಹೇಳುವಂಥದ್ದು. ತಕ್ಷಣ 20 ಲಕ್ಷ ರೂಪಾಯಿಯ ಕೆಲಸ ಕಾರ್ಯಗಳನ್ನ ಮಾಡುವಂತ ಕೆಲಸ ಆಯಿತು. ಆ ದೇವರಿಗೆ ಏನು ಬೇಕಾಗಿದೆಯೋ ಅದನ್ನೆಲ್ಲವೂ ಆ ದೇವರು ಮಾಡಿಸಿಕೊಂಡಿದ್ದಾನೆ ಅಂತ ಹೇಳುವಂಥದ್ದು. ಶಾಸಕರು ಮಾಡಿದಾರೋ, ಸಂತೋಷ ರೈಗಳು ಮಾಡಿದವರು, ಆ ದೇವರು ಅದನ್ನು ಮಾಡಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದನ್ನ ನಾವೆಲ್ಲರೂ ಅರಿತುಕೊಳ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲೂ ಕೂಡ ಈ ದೇವರ ಸೇವೆಯನ್ನ ನಾವೆಲ್ಲರೂ ಮಾಡೋಣ. ಕೊಳತಿಗೆ ಗ್ರಾಮದ ಎಲ್ಲ ಅಭಿವೃದ್ಧಿಗೆ ಅದು ಸಹಕಾರಿಯಾಗಲಿ. ನಾವೆಲ್ಲರೂ ಜನರನ್ನ ಪ್ರೀತಿಸುವ, ನಾವು ಧರ್ಮಗಳ ಮಧ್ಯೆ ಒಜ್ಜಾಟಗಳನ್ನು ಬಿಟ್ಟು ನಾವು ನಮ್ಮ ಧರ್ಮವನ್ನು ನಾವು ಪೂಜಿಸಬೇಕಾಗ್ತದೆ, ಇತರ ಧರ್ಮವನ್ನು ಗೌರವಿಸಬೇಕಾಗ್ತದೆ. ಆಗ ಮಾತ್ರ ಆ ದೇವರಿಗೆ ಸಂತೃಪ್ತಿ ಆಗುವಂಥದ್ದು. ನಾವು ನಮ್ಮ ಧರ್ಮವನ್ನ ಪೂಜಿಸಿ ಇನ್ನೊಂದು ಧರ್ಮವನ್ನ ತೆರಳುವಾಗ ಅದು ಯಾರಿಗೂ ಸಂತೋಷ ಆಗುವುದಿಲ್ಲ. ನಾವೆಲ್ಲರನ್ನ ಪ್ರೀತಿಸಬೇಕಾಗ್ತದೆ. ಆ ಪ್ರೀತಿಯಿಂದ ಮಾತ್ರ ಇವತ್ತು ಸಮಾಜ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಜಾತ್ಯತೀತ ಮನೋಭಾವದ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ನಡ್ಕೊಂಡಾಗ ಮಾತ್ರ ಈ ಸಮಾಜ ಉತ್ತಮವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅವಕಾಶವನ್ನ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿಕೊಳ್ತಾ ನನ್ನ 2 ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕ್ಷೇತ್ರದ ಬಗ್ಗೆ ಮತ್ತು ಇಲ್ಲಿ ನಡೆದ ಕೆಲಸ ಕಾರ್ಯಗಳ ಬಗ್ಗೆ ಅಭಿಮಾನದ ಮಾತುಗಳನ್ನು ಹಂಚಿಕೊಂಡಂತ ಶ್ರೀಯುತ ಪ್ರಮೋದ್ KS ಅವರಿಗೆ ವಂದನೆಗಳು. ಮುಂದೆ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀಯುತ ಸುರೇಶ್ ರೈ ವಿಟ್ಲ, ನಿವೃತ್ತ ASI ಹಾಗೂ ಕಾರ್ಯಾಲಯ ಸಮಿತಿಯ ಸಂಚಾಲಕರು, ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುರೊಟ್ಟು ನಳಿಲು ಸುಬ್ರಹ್ಮಣ್ಯ ದೇವರನ್ನ ಪಾದಗು ಅಡ್ಡ ಬೂರೊಂದು ಅಂಚನೆ ಸ್ಥಳೀಯವಾದ ಮುಲ್ಪ ಆಚರಣೆ ಮಲ್ಪುನಂಚಿನ ಸಮಸ್ತ ದೈವ ದೇವರನ್ನೆಲ್ಲ ನಮಸ್ಕರಿಸುವ ಒಂದು ವೇದಿಕೆಡಿತ್ತನ ಹಿರಿಯರಾಯನ ಅಧ್ಯಕ್ಷ ಸ್ಥಾನ ವಹಿಸೊನ್ನಂಚಿನ ಎಂಕಲ್ನ ಗೌರವಾನ್ವಿತರು ಆತ್ಮೀಯರಾಯನ ಕಡ್ಮಂಜಲ್ ಸುಭಾಷ್ ರೇಖ್ಲೆ ಅಂಚನೆ ಮಾತಾ ಗಣ್ಯಾತಿ ಗಣ್ಯರೇ ವೇದಿಕೆಡ ಎದುರುಪ್ಪಿನಂಚಿನ ಮಾತಾ ಭಗವದ್ಭಕ್ತರೇ ಪತ್ರಕರ್ತ ಬಂಧುಲೆ ಇಟ್ಟೆ ನಮ್ಮದ ಎದುರುಡು ನಂಗೆ ಆಶೀರ್ವಚನ ಕೋರದು ಬೋಯನಂಚಿನ ಪೂಜ್ಯ ಸ್ವಾಮೀಜಿಲು ಕೆಲ ವಿಚಾರ ಪಂಡರು ನಾ ಎಂಕ ಮೂಲುಂತದ್ದು ಆ ಧಾರ್ಮಿಕವಾದದಾಲ ಪಾತ್ರರೇ ಆ ಸ್ಥಾನಮಾನ ನಮ್ಮಡ ಇಜ್ಜಿ ಆಡ ಆರ್ ಪನ್ನೆಂಚಿನ ಒಂಜಿ ಪಾತ್ರ ಎಂಚಿನ ಪಂಡ ಕೆಲವು ಸಂದರ್ಭಡು ಓವು ಆ ಮಂದುಂಡು ಅವು ನಮ್ಮ ಕೈ ಟಾಪುಂಡು ಓವು ಆಪುಂಡು ಇಪ್ಪುಂಡು ಅವು ಕೆಲವು ಸಂದರ್ಭಡು ನಮ್ಮಡ ಆಪುಜಿ ಅವೇ ಸುರತ ವಿಚಾರ ಓವು ಆ ಮಂದುಂಡು ಅವು ಉಲ ಆತುಂಡು ದಯಪಂಡ ಯಾನ್ ಪಾತ್ರಂಡ ಓ ಸಂತೋಷ ರೈಕ್ಲೇನು ಯಾನ್ ಪುಗಾರುವೆ ಎಂದಾಪುಂಡು ಅಂಚತ್ತು ಸಂತೋಷ ರೈಕ್ಲು ಈ ದೇವಸ್ಥಾನವು ಏತ್ ಕಷ್ಟ ಬತ್ತಿರಂದು ಯಾನ್ ಕರಿನ 30 ವರ್ಷ ಒಂದುಲ್ಲೆ ಯಾನ್ 30 ವರ್ಷಗೂ ದುಂಬು ಈ ದೇವಸ್ಥಾನವು ಐದು ಬುಕ್ಕಲ ಬರುಂದುಲ್ಲೆ ಬನ್ನಗ ಒಂಜಿ ಪ್ರಕೃತಿದ
ಮಟ್ಟೆಲ್ಲಿಡು ಒಂಜಿ ಎಲ್ಯ ಉಡಿ ಮೂಲ ಇತ್ತಂಡು ಐದು ಬೊಕ್ಕ ದಾನ್ನೋ ಆರೆಗೆ ಮನಸ್ಸು ಆಂಡು ದೈವೆಚ್ಚಲ ಇತ್ತಂಡು ಹಂತ ಹಂತವಾದ ಮೂಲ ಅಭಿವೃದ್ಧಿ ಆಂಡು ಮಾತಾ ಬೋಡಾಯನಂಚಿನ ವ್ಯವಸ್ಥೆಲಾಂಡು ದೇವರನ ಮಹತ್ವ ಜನರಿಗೆ ತೆರೆದು ಬರ್ತಂಡು ದೇವರನ ಭಕ್ತಾದಿಲಿನ ಸಂಖ್ಯೆ ಜಾಸ್ತಿ ಆವೊಂದು ಬರ್ತನು ಬೊಕ್ಕ ನನಂಜಿ ವಿಚಾರ ಮೂಲ ಈ ವೇದಿಕೆಡ್ಲ ಸುಮಾರು ಜನ ಒಂಜಿ ದೈವ ದೇವಸ್ಥಾನದ ಬಗ್ಗೆ ಒಂಜಿ ಆಸಕ್ತಿ ಇತ್ತು ನಕ್ಲು ಆ ರಂಗೋಡು ಕೆಲಸ ಮಲ್ತು ನಕ್ಲು ಉಲ್ಲೆರು ಎಂಚ ಒಂಜಿ ದೇವಸ್ಥಾನನು ಅಲ್ಪ ಸಾನ್ನಿಧ್ಯನು ವೃದ್ಧಿ ಮಲ್ಪೊಲಿ ಜನಕ್ಕುಲೆನು ಆಡೆಗೆ ಆಕರ್ಷಣೆ ಮಲ್ಪೊಲಿ ಜನಕ್ಕುಲೆನ ಮಿತ್ತು ದೇವೇರನ ಎಡ್ಡೆ ದೃಷ್ಟಿ ಎಂಚ ಬುರ್ಪಾವಲಿ ಪನ್ಪನ ವಿಚಾರ ನಮ್ಮ ಒಂಜಿ ಪಾತೆರಡಾಪುಂಡು ದೇವಸ್ಥಾನ ಆವಡು ದೈವಸ್ಥಾನ ಆವಡು ಅಯ್ನ ನಡಪಾವನಾಯೆ ಆಯ ಎಂಚ ಒಪ್ಪೊಡು ಆಯಗ ಸ್ವಾರ್ಥ ಇಜ್ಜಂದೆ ತನ್ನಡ ಇಟ್ಟನೇನು ಕೂರದು ಎಂಕ ಅಲ್ಪಡ್ದು ದಾಲ ಬೋಡ್ಚಿ ದೇವೇರನ ಒಂಜಿ ಅಭಯ ಎಂಕಲ ಎನ್ನ ಮಿತ್ತಿತ್ತಡ ಯಾವು ಪಂಡದು ಕಾಯ ವಾಚ ಮನಸ ತ್ರಿಕರಣ ಪೂರಕವಾದ ತನ್ನನ್ನು ಯಾನು ತೊಡಗಿಸಾವೊಂದು ಇತ್ತಂದಾಂಡ ದೇವಸ್ಥಾನ ದೈವಸ್ಥಾನ ಅಭಿವೃದ್ಧಿ ಆಪುಣೊಂದು ಪನ್ಪಣಕ್ಕೆ ನಮ್ಮ ನಳಿಲು ಸುಬ್ರಹ್ಮಣ್ಯ ದೇವರನ್ನ ಈ ದೇವಸ್ಥಾನ ಸಾಕ್ಷಿ ಮಸ್ತ್ ಸರ್ತಿ ಸುಮಾರು ವರ್ಷೋಡು ಹೆಂಗ್ ಬರೋದಿಲ್ಲ ಈ ಅಭಿವೃದ್ಧಿದ ಕೆಲಸ ಆನಾಗ ಎಂಕ್ಲ ಒಂಜಿ ಚಂದು ಆವಂದು ಪೂರೈಸಂದು ಪಂಡಂಡ ಆ ವಿಚಾರಡು ಒಂಜಿ ಎಂಕ್ಲಡ ಚರ್ಚಲಾಯನುಂಡು ಅಂಡ ಲಡಯಾತ್ಜಿ ಮೂಲ ಮಾತ ಪಂಡೇರು ಹೇಮನಾಥ್ ಶೆಟ್ರಲ್ಲ ಪಂಡೇರು ಬಾರಿ ಸೌಮ್ಯ ಸ್ವಭಾವ ಅರ್ನಾಂದ್ ಅಂಚಾನೇಟ ಲಡೈಯಿಂದ ಆತಜಿ ಜಂಡ ಲಡೈಲ್ಲ ಮಸ್ತ್ ಸರ್ತಿ ಚರ್ಚೆ ಅದು ಉಂತುದನು ಅಂಚ ನನೊಂಜಿ ಸ್ವಾಮಿಲ್ ಪಂಡೇರು ಎಂಚ ಪಂಡ ಧರ್ಮ ಧರ್ಮನು ನಮ ರಕ್ಷಣೆ ಮಲ್ತಂಡ ಅವು ನಮನ ರಕ್ಷಣೆ ಮಲ್ಪುಂಡು ಧರ್ಮೋ ರಕ್ಷತಿ ರಕ್ಷಿತ ಅವು ಸತ್ಯ ಮೂಲು ದೇವರನ ಈ ಆರಾಧನೆದ ಮುಖಾಂತರವಾದ ಧರ್ಮ ನಡತೊಂದು ಬತ್ತಂಡು ಧರ್ಮ ಒರಿತೊಂದು ಬತ್ತಂಡು ಅವೇ ಧರ್ಮ ಸಂತೋಷ ರೇಖಲೆನ್ ಮಾತ್ರ ಅತ್ತು ಈ ಊರುನು ಆರನ ಬಳಗನು ಎಂಕ್ಲೆಲ್ಲ ಪೂರ ನಮ್ಮನ್ನು ರಕ್ಷಣೆ ಮಲ್ತೊಂದು ಪನ್ಪುಣೆಕ್ ರಡ್ಡು ಪಾತೆರಜ್ಜಿ ನನ್ನೊಂಜಿ ವಿಚಾರ ಆರ್ನ ಅಮ್ಮನ ಮೂಲು ಗೌರವಿಸಾಯಿನ ಎಂಕ್ ಬಾರಿ ಖುಷಿ ದಾಯನ್ ಪಂಡ ಹೇಮನಾಥ್ ಶೆಟ್ರ್ ಐತ ಬಗ್ಗೆ ಮಸ್ತ್ ಪಾತೆರಿಯರು ಒಂಜಿ ಕೆಲವು ಮುತ್ತುದ ಮಾಲೆನೆ ನೆಯ್ಲೆಕ್ಕ ಪಾತೆರಿಯರು ಯಾನ್ಲ ಕೊಂಚ ಮುತ್ತು ಸೇರ್ಸ ಒಂದುಲ್ಲೆ ತೆಂಚಿನ ಪಂಡ ಮಸ್ತ್ ವರ್ಷ ದುಂಬು ಯಾರ್ ಮೂಲ ಬರಂದುಲ್ಲೆ ಒಂಜಿ ಸರ್ತಿ ಒಂಜಿ ಸಾಧಾರಣ ಒಂಜಿ 16 ವರ್ಷ 15 ವರ್ಷ ದುಂಬಾದುಪು ಎರಡ ಆರ್ನ ಅಮ್ಮ ಎಂಕ್ಲು ಪಾತೆರಂದು ಪುನಗ ಏರೋ ಒಂಜಿ ಬತ್ತೇರು ಇಂದು ಏರು ಇಂದ್ಕೇನಿಯರು ಎನ್ನ ಪರಿಚಯ ಇದ್ದನ್ನಾಕ್ಲು ಅವೇನ ನಾನೊಂಜಿ ಮಗೆ ಏನು ಬಂಡೇರು ಅಂಚ ಇನಿ ಸನ್ಮಾನ ಅನಗ ಆ ವಿಚಾರ ಎಂಕ್ ನೆನಪು ಬತ್ತನು ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಬನ್ಪೇರು ಅಂಚನ ಅಪ್ಪೆಡ್ದು ಮಲ್ಲ ಸ್ವರ್ಗನೇ ಅಪ್ಪೆ ಪಂಡ ಸ್ವರ್ಗ ಪ್ರಾಪ್ತಿಯ ಲೆಕ್ಕ ಒಂಜಿ ಅಪ್ಪೆನ ಆಶೀರ್ವಾದ ಅನ್ ಪಂಡ ಐದು ಮಲ್ಲ ಬೇತೆ ಸುಖೈಜಿ ಬೇತೆ ಸ್ವರ್ಗೈಜಿ ಅನ್ಪಣೇನು ಮೂಲ ಮಾತೆರೆಗಳ ತೆರಿಪಾದ ಕೂರ್ತೇರು ಅಂಚನೆ ಮುಲ್ತ ಇತ್ತೆ ಸುಮಾರು ದಿನೊಟ್ಟು ಎಂಕ್ಲು ಮೂಲ ಬರಂದುಲ್ಲ ಈ ಅಭಿವೃದ್ಧಿ ಕೆಲಸಲೇನು ಒಟ್ಟಿಗೆ ಸೇರಂದುಲ್ಲ ಎಂಕ್ಲ ಒಂಜಿಯಲ್ಲ ಜವಾಬ್ದಾರಿ ಕೊಡ್ತೇರು ನಾವು ಬಾರಿ ಮಲ್ಲ ಜವಾಬ್ದಾರಿ ಪಂಡದು ಎನ್ನ ತರೆಟ್ಟು ತುಂಬೊಂದು ಯಾಲ್ನ ಒಟ್ಟಿಗೆ ಎನ್ನ ಕೈಲಾ ಏತ ಆಪುಂಡು ಆತ ಮಲ್ಲ ಆತ ರೀತಿದ ಸೇವೆಯನ್ನು ಮೂಲು ಸಲ್ಲಿಸಾವೊಂದುಲ್ಲೆ ಮಾ ಎನ್ನ ವಿಚಾರತ್ ದಾಯ ಪಂಡ ಎಂಕಲ್ ಮೂಲು ಸುಮಾರು ದಿನ ಒಟ್ಟು ಬತ್ತದ ಪೋನಗ ಒಂಜಿ ರಾತ್ರಿ 1:30 ಗಂಟೆ 2 ಗಂಟೆ ಆಯ್ನಲುಂಡು ಪೋನಗ ಮಸ್ತ್ ಜನ ಮೂಲು ಉದ್ದೋಡು ಪೋನಗ ಸಾದಿಡು ಬಂಟಿಂಗ್ ಕಟ್ಟೊಂದು ತೋರಣ ಕಟ್ಟೊಂದು
ಆ ನಿಸ್ವಾರ್ಥವಾದ ಒಂದು ಕೆಲಸ ಮಾಡ್ತಂದು ತೂನಗ ಉಡಲ್ದಿಂಜಿದ ಬರ್ಪುಂಡು ಖಂಡಿತವಾದ ಅಕ್ಕಲೆಗೆ ಆ ಸುಬ್ರಹ್ಮಣ್ಯ ದೇವರನ್ನ ಕೃಪೆ ಉಂಡು ನನ್ಪಣಕ್ಕೆ ಅವೇ ಸಾಕ್ಷಿ. ನನ್ನ ಇತ್ತೆ ಅಭಿವೃದ್ಧಿದ ಬಗ್ಗೆ ಎಲ್ಲ ಮಸ್ತ್ ನಮ್ಮ ಪುತ್ತೂರು ಶಾಸಕರೆಲ್ಲ ಒಂಜಾತಿ 20 ಲಕ್ಷ ರೂಪಾಯಿದ ಫಂಡ್ ರಿಲೀಸ್ ಮಾಡ್ತಿದ್ದು ರಸ್ತೆ ಆಗ್ತದೆ. ಅಂಚನೆ ಸುಳ್ಯದ ಶಾಸಕರೆಲ್ಲ 10 ಲಕ್ಷ ರೂಪಾಯಿ ಇಡೆಗೆ ಮಂಜೂರು ಆಗ್ತದೆ. ನನ್ನ ಬ್ರಹ್ಮ ಕಲಶದ ಬುಕ್ಕ ಬಾಕಿ ಒರಿನಂಚಿನ ಒಂತ ಜಾಗದ ರಸ್ತೆ ಅಭಿವೃದ್ಧಿಲ ಆಪುಂಡು ಪನ್ಪಣವು ಮೂಲು ನಿಘಂಟ ಆಗ್ತದೆ. ಮಾತೆರ್ಲ ಸೇರ್ದು ಆ ವಿಚಾರಣೆ ತೆರಿಪಾಗಂದಿತ್ತಂಡೆ ಮಾತೆರ್ಲ ಸೇರ್ದು ಊರ್ದ ಪರವೂರ್ದ ಮಾತಾ ಜನಕುಲ್ಲ ಸೇರ್ದು ಈ ಕ್ಷೇತ್ರನ ಒಂಜಿ ಅಭಿವೃದ್ಧಿ ಪಡಿಸವನಂಚಿ ಒಂಜಿ ಟೊಂಕ ಗಟ್ಟದು ಉಂತದೇರಿ ಅಂಚನೆ ಆಯ್ತು ಮಾತಾ ವಿವಿಧ ರೀತಿದು ಅವು ಮಲ್ಲಾಯಪ್ಪು ಪಾಪದಾಯಪ್ಪು ಮಾತಾ ಒಟ್ಟಿಗೆ ಸೇರುಂದು ಇನ್ನಿತ ಈ ಅಭಿವೃದ್ಧಿ ಅಂಚನೆ ಬ್ರಹ್ಮ ಕಲಶಲ ಹೊರ್ಲುಡೆ ಈ ಕಾರ್ಯಕ್ರಮ ನಡ್ತೊಂದುಂಡು ನನ್ನಲ ಒಂಜಿ 4 ದಿನದ ಕಾರ್ಯಕ್ರಮ ಉಂಡು ಮಾತೆರನಲ ಈ ಕಾರ್ಯಕ್ರಮಲ ಎಡ್ಡೆಡ್ ನಡಪಾಡು ಮಾತೆರ್ಲ ಸಹಕಾರನು ಯಾನಲ ಒಂಜಿ ಎಲ್ಲ ಜವಾಬ್ದಾರಿದ ಸಾನಡು ಉಂತದು ನಿಕ್ಲ ನಟ್ಟೊಂದು ದೇವರ ಮಾತೆರಗಳ ಅನುಗ್ರಹಿಸೋಡು ಪ್ರಾರ್ಥನೆ ಮಲ್ತೊಂದು ಎನ್ನ ಈ ರಡ್ಡ ಪಾತೆರಗೂ ಮುಗಿತನದ ಚುಕ್ಕೆ ದೀಪೆ ಮಾತೆರಗಳ ವಂದನೆಗಳು. ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಲ್ ಅವರ ಬಲಗೈಯಾಗಿ ನೆರಳಾಗಿ ಈ ಒಂದು ಬ್ರಹ್ಮಕಲಶ ಕಾರ್ಯದಲ್ಲಿ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವಂತಹ ಶ್ರೀಯುತ ಸುರೇಶ್ ರೈ ವಿಟ್ಲ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಯುತ ಕಡಮಜಲು ಸುಭಾಷ್ ರೈ, ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಪುರಸ್ಕೃತರು, ಚಿನ್ನದ ಪದಕ ವಿಜೇತ ಕೃಷಿಕರು, ಸ್ವಾತಂತ್ರ್ಯ ಹೋರಾಟಗಾರ, ದೇಶಭಕ್ತ NS ಕಿಲ್ಲೆ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕಡಮಜಲು ಸುಭಾಷ್ ರೈ ಅವರು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಸ್ವಾಮಿ ದೇವರೆ ನಿನ್ನ ಪಾದೊಗು ನೇಮನಿಚ್ಚೊಡು ವಂದನೆ. ಸ್ವಾಮಿ ದೇವರೆ ನಿನ್ನ ಪಾದೊಗು ನೇಮನಿಚ್ಚೊಡು ವಂದನೆ. ಕ್ಷೇಮ ಕರುಣೆನ ಕೊರುದು ಕಾಪುಲೆ ಭೂಮಿಡೆಂಕುಲೆ ವಂದನೆ. ಕ್ಷೇಮ ಕರುಣೆನ ಕೊರುದು ಕಾಪುಲೆ ಭೂಮಿಡೆಂಕುಲೆ ವಂದನೆ. ಸ್ವಾಮಿ ದೇವರೆ ನಿನ್ನ ಪಾದೊಗು ನೇಮನಿಚ್ಚೊಡು ವಂದನೆ. ಬೂಡು ಬಾಲೆಲ್ ಗೋವು ಗೊಬ್ಬರ ಕೂಡುಕಿದೆ ಪುಳ ಬೊಳೆವಡು. ಬೂಡು ಬಾಲೆಲ್ ಗೋವು ಗೊಬ್ಬರ ಕೂಡುಕಿದೆ ಪುಳೆ ಬುಳೆವಡು. ತೋಡು ಪರಪಡು ಪಲ್ಲದಿಂಜಡು. ತೋಡು ಪರಪಡು ಪಲ್ಲದಿಂಜಡು. ನಾಡು ತಲ ತಲೆ ದೆರ್ಪಡು. ನಾಡು ತಲ ತಲೆ ದೆರ್ಪಡು. ಸ್ವಾಮಿ ದೇವರೆ ನಿನ್ನ ಪಾದೊಗು ನೇಮನಿಚ್ಚೊಡು ವಂದನೆ. ಅನನ್ಯವಾಯಿನಂಚಿನ ಭಕ್ತಿ ಭಾವಡು ನಮ್ಮ ದೇವರ ಪಾದೊಗು ವಂದನೆ ಮಲ್ಪಡು. ಆ ವಂದನೆ ಮಲ್ತಂದ ಧಾನ್ಯಾಪಣ ಉಂಡಾಗ ತೋಡು ಪರಪ್ಪೊಡು. ತೋಡು ಪರಪೊಂಡ ಭರಸ ಬರಡು. ಪಲ್ಲ ದಿಂಜೋಡು. ಪಲ್ಲ ಅಂಡು ದುಮ್ಮು ಮತ್ತು ಪಲ್ಲ ಇತ್ತಂಡ ಅಲ್ಪ ಅಲ್ಪ ಪಲ್ಲ ದಿಂಜೋಡು. ಕೂಡು ಕಿದೆ ಪುಳೆ ಬುಳೆವಾಡು. ಕೂಡು ಅಂಡ ಕೋರಿದ ಕೂಡು ಐಟ್ಲ ಕೋರಿ ಬೋಡು. ಕಿದೆಟ್ಟು ಗೋವು ಗೊಬ್ಬರ ಬುಳೆದು ಬರಡು. ಅಂಚಾಂಡ ಮಾತ್ರ ನಾಡು ತಲ ತಲೆ ದೆರ್ತದೆ. ನಂಗೆ ಈ ಬದುಕಿನ ಬಂಗಾರ ಮಲ್ಪೋಲಿ ಪಂಡ ಭಾವಾರ್ಥ ಆ ಭಾವಗೀತೆಡುಂಡು. ವಿಶೇಷವಾದಿನಿ ಎನ್ನ ಯೋಗನ ಭಾಗ್ಯನ ಅಥವಾ ಸಂತೋಷ ರೈಕಲ್ನ ಸಂತೋಷನ ಪ್ರೀತಿದ ಆ ದ್ಯೋತಕನ ಶಾಸಕರು ಇನಿ ಸಭಾಧ್ಯಕ್ಷನೇ ವಹಿಸೋಡಿತಂಡು. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಅಧ್ಯಕ್ಷ ಪದ ಪೀಠತ್ತು ಜವಾಬ್ದಾರಿನ ವಹಿಸೋಣಚನ ಎನ್ನ ಭಾಗ್ಯ ಬತ್ತನೈಕೆ ವಿಶೇಷವಾದ ಮಲ್ಪದ ಆರಾಧ್ಯ ಮೂರ್ತಿಗೆನ ನಮನನ್ನು ಸಲ್ಲಿಸೋದಿಲ್ಲ. ನಳಿಲು ನಳಿಲು ಕ್ಷೇತ್ರ ಇನ್ನು ನಮ್ಮ ಮನಸ್ಸು ನಳಿತೊಂದುಂಡು. ಇನ್ನು ನಮ್ಮ ಮನಸ್ಸು
ಸಂತೋಷಭರಿತವಾದ ನಳಿತೊಂದುಂಡು ನೆಕ್ ಕಾರಣ ಪುರುಷೇರು ಪಂಪಣೆ ಮಾತೆರ್ಲ ಬಂಡೇರು ಸಂತೋಷ ನನ್ನ ವಿಚಾರ ಬಂಡೇರು ಯಾನ್ಲೈಕ್ ಸಹಮತ ಅಂಡ ಒಂಜಿ ಪಾತ್ಯಾರ ಪಂಪೇನೆ ಸುಳ್ಯ ತಾಲೂಕೊಡು ಸುಬ್ರಹ್ಮಣ್ಯ ದೇವರು ಪುಂಚದ ರೂಪಡು ನಾಗಾರಾಧನೆಯನ್ನು ಸ್ವೀಕರಿಸೊಂದುಳ್ಳೇರು ಮಾಧ್ಯಮಡು ಬತ್ತಂಡು ಅವ ರೀತಿ ಪುತ್ತೂರು ತಾಲೂಕೊಡು ನಲಿಲುದ ಈ ಕ್ಷೇತ್ರಡು ಪುಂಚೋಡು ದೇವರು ಉದ್ಭವ ಆದ ಆರಾಧನೆಯನ್ನು ಸ್ವೀಕಾರ ಮಾಡ್ತಂದಲ್ಲಿ ಈ ಕ್ಷೇತ್ರ ನನ್ನ ತುಂಬುಗು ಪುತ್ತೂರು ತಾಲೂಕಡತ್ತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡು ನಮ್ಮ ತುಳುನಾಡು ಆರಾಧ್ಯ ಕ್ಷೇತ್ರವಾದ ಮೂಡುದು ಬರ್ಪನೆಗೆ ಖಂಡಿತವಾದಲ್ಲ ಸಂಶಯ ಐತಿ ಐಕೆ ಈತ ಜನಕ್ಕಳ ಸಹಕಾರನೇ ಕಾರಣ ಶ್ರದ್ಧಾ ಭಕ್ತಿ ಕಾರಣ ಪಂಪುಣ ಪಾತ್ಯರನ್ನು ಪಂಡೊಂದು ಹೆಚ್ಚು ಪಾತ್ಯರು ನಂಚಿನ ಸಮಯತ್ ನನ್ನ ಪುದರ್ ದೀತಂಡ ಅಥವಾ ದಿಯಾರ ಉಂಡ ಇಲ್ಲಿಗೆ ಪುದರ ದೀತಂಡು ನಲಿಲು ಕ್ಷೇತ್ರ ಅಂದು ಪುದರ ದೀತಂಡು ನಲಿತೊಂದುಂಡು ನಮ್ಮ ಮನಸ್ಸು ನೆಕ್ಕ ಕಾರಣ ಪುರುಷೇ ಒಂಜೇ ಒಂಜಿ ಪಾತ್ಯಾರ ಪಣಪಣ ಈ ನಲಿಲಡು ಈ ಪುಣ್ಯ ಮಣ್ಣಡು ಮಣ್ಣಂಗೆ ಶಕ್ತಿ ಉಂಡಿಗೆ ಒರಿ ಭಾರಿ ಬೇಜಾರಾದ ಪಣ್ಪೆಗೆ ನಿಕ್ಕ ಮಣ್ಣು ತುಚ್ಚು ಒಂದು ಪಣ್ಪೆ ಅಪ್ಪ ಮಣ್ಣಿಗೆ ಶಕ್ತಿ ಇದ್ದ ಈ ಮಣ್ಣೆ ನಾಗೆ ಆದ ಈ ಮಣ್ಣು ಉದ್ಭವ ಅಂಡ ಮುಲ್ಪ ಅವೇ ರೀತಿ ಮುಲ್ಪ ಯುಗ ಪುರುಷ ಉದ್ಭವ ಈ ನಲಿಲಿಂದ ಮಣ್ಣಡು ಅವೇ ಸಂತೋಷ ಕೃತ ತ್ರೇತ ದ್ವಾಪಾರ ಯುಗಟ್ಟು ದೇವರು ಪೂರ್ಣಾವತಾರೋಡು ಬತ್ತಿದೇರಿಗೆ 10 ಅವತಾರೋಡು ಬತ್ತಿದೇರು ನಂಗೆ ಮಾತಾರೆಲ್ಲ ಗೊತ್ತುಂಡು ಅಂಡ ಕಲಿಯುಗೋಡು ದೇವರಿಗೆ ಪೂರ್ಣಾವತಾರೋಡು ಬರ್ಪ ಶಕ್ತಿ ಇದ್ದಿ ಬರ್ಪುಳ್ಳ ಇದ್ದೀರು ದೇವರ ಅಂಶಾವತಾರೋಡು ಬರ್ಪೇರಿಗೆ ನಮ್ಮ ಮಾತ ಒಂಜಿ ದೇವರ ಅಂಶ ಅಂತ ಬಂದ್ಬಿಟ್ಟು ನಮ್ಮ ನೆನವರಿಕೆ ಮಲ್ತವ್ ನೋಡು ಆತ್ಮ ಶಕ್ತಿ ಅನಿಚಿನ ಪರಮಾತ್ಮೆ ನಮ್ಮ ಆತ್ಮಡು ನೆಲೆ ಆತೇರು ಮುಂದು ನಮ್ಮ ಆತ್ಮ ಮುಲ್ಪ ಪರಮಾತ್ಮಲೆ ರವೇ ರೀತಿ ಆ ದೇವಾಲಯಡು ದೇವರ ನೆಲೆ ಆತೇರು ಅಂಚನ ಯುಗ ಪುರುಷೆ ಈ ಮಣ್ಣಡು ಪುಟ್ಟದ ಬತ್ತದ ಸಂತೋಷ ರೇಖಲೆ ಪುಟ್ಟದ ಬತ್ತದ ಮುಲ್ಪದ ಧಾರ್ಮಿಕ ಕೆಲಸವನ್ನು ಅನನ್ಯ ಭಕ್ತಿ ಭಾವಡು ಮಲ್ತೊಂದುಲ್ಲೇರು ನೆಕ್ ನನ್ನ ದುಂಬುಗಳ ಈ ಕ್ಷೇತ್ರ ಬುಳೆದು ಬರೆಯ ದೇವರ ಅನುಗ್ರಹ ಇಪ್ಪಡು ಬಂದು ನಾನು ಪ್ರಾರ್ಥನೆ ನಾನು ವಿಶೇಷವಾದ ಒಂಜಿ ಆಜಿ ಸಂಖ್ಯೆದ ಬಗ್ಗೆ ಒಂಜಿ 2 ಪಾತ್ರ ಹೊಡಪುಂಡು ಆಜಿ ಜನ್ಮ ಸಂಪತ್ತು ಕ್ಷೇಮ ವಿಪತ್ತು ಜನ್ಮ ನೆಟ್ಟು ಬರ್ಪುಂಡು ಜನ್ಮ ಸಂಪತ್ತು ವಿಪತ್ತು ಕ್ಷೇಮ ಪ್ರತ್ಯರ ಸಾಧಕ ಅಂಡ ಆಜನೆ ಸಂಖ್ಯೆ ಅವು ಸಾಧಕ ಸಂಪತ್ತು ಸಾಧನೆ ಮಲ್ಪುಣಂಚಿನ ಸಂಖ್ಯೆ ಆಜನೆ ಸಂಖ್ಯೆ 1956 ಅಲ್ಪೊಂಜಿ ಆಜಿ ಸಂಖ್ಯೆ ಬರ್ಪುಂಡು ಸಂತೋಷ ಅನ್ಬಂಡು 1956 ಅನ್ನ ಹಿರಿಯಕ್ಲು ಮುಲ್ಪೊಂಜಿ ನೆನವರಿಕೆ ಮಲ್ತೊಂಡೇರು ನಾಗಾರಾಧನೆ ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಮಲ್ಪುಣ 2000 ಧರ್ಮಕಲಶ ಅಂಡ ಯಾನ್ಲ ಬರ್ತದೆ ವೇದಿಕೆಡು ಧಾರ್ಮಿಕ ಉಪನ್ಯಾಸಕ್ಕೆ ಏನ್ ಮಲ್ತದೆ 2004 ಅವಳ ಆಜನೆ ಸಂಖ್ಯೆ 2014 ಸಂಖ್ಯೆ ಆಜಿ ಸಂಖ್ಯೆ ಸಾಧಕ ಸಂಖ್ಯೆ ಈತ 2024 ಆಜನೆ ಸಂಖ್ಯೆ ಒಂದು ಪೂರ ಸಾಧಕ ತಾರೆ ಎನ್ನಂದಾಜಿ ಸಂತೋಷನೇ ಪುಟದ ಬಣ್ಣಗನೆ ಸಾಧನೆ ಮಲ್ಪೇರನೆ ಪುಟದ ಬತ್ತದಿರಂದು ಎನ್ನೊಂದು ಒಂದುಲ್ಲೆ ಆಜನೆ ಸಂಖ್ಯೆಡೇ ಬೇರಿತ್ತಲ್ಲ ಒಂದುಲ್ಲೆ ನನೊಂಜಿ ವಿಚಾರ ಆಜನ ಸಂಖ್ಯೆ ನಿಮಗೆ ಲೆಕ್ಕಾಚಾರ ಮಲ್ಪಲೆ ಸುಬ್ರಹ್ಮಣ್ಯ ದೇವರಿಗೆ ಆಜಿ ತಾರೆ ಈಗಲೇ ಅನ್ಕ ಮಾತ್ರ ಗೊತ್ತು ನಮ್ಮ ಪುರಾಣನು ಓದನಾಗ್ಲ ಆಜಿ ತಾರೆ ದಾಯ ಆಜಿ ತಾರೆ ಬತ್ತನರಿಗೆ ಅರ್ನ ಜನ್ಮ ಆನಾಗ ಬಾಲೇನು ಶಿವ ಪಾರ್ವತಿನ ಮಗೆಯಾದ ಪುಟ್ಟದ ಬಣ್ಣ ಅರೇನು ಒಂದು ಕಾಡು ದಕ್ಕದು ಪೋಯಿರು ಆಜಿ ಜನತ ಮಿರಪ್ಪೇರು ಬರ್ನಾರು ಸುಬ್ರಹ್ಮಣ್ಯ ದೇವರು ಅಲ್ಪನ ಆಜಿ ಸಂಖ್ಯೆ 5 ಷಟ್ ಶಬ್ದ ಷಟ್ ಮಂಡ ಆಜಿ ಷಷ್ಠಿ ಇದು ಸುಬ್ರಹ್ಮಣ್ಯ ಷಷ್ಠಿ ಆಪಣೆ ಷಷ್ಠಿದ ಮಣದಾನಿ ಆನಿ ಷಷ್ಠಿ ಉತ್ಸವ ಆಪಣೆ ಆ ಷಟ್ ನಂಟ ಸುಬ್ರಹ್ಮಣ್ಯ ದೇವರು ಆಜನೇ ದಿನೊಟ್ಟೆ ತಾರಕಾಸುರನ್ನು ವಧೆ ಮಲ್ಪೋಡು ಅಂಚನಂಜು ವರ ಇತ್ತಂದು ತಾರಕಾಸುರೇ ಭಾರಿ ಮಲ್ಲ ರಾಕ್ಷಸಿ ಆ ರಾಕ್ಷಸನ್ನು ವಧೆ ಮಲ್ಪೇರ ಬಡದನೆ ಕುಮಾರ ಅದು ಸುಬ್ರಹ್ಮಣ್ಯ ದೇವರು ಶಿವಪಾರ್ವತಿನ ಉದರಡು ಪುಟ್ಟದು ಬತ್ತೇರಿ ಈ ಬಾಲೆ ಆಗೊಂಜಿ ಬ್ರಹ್ಮನ ಪ್ರಾರ್ಥನೆ ಮಲ್ತದ ಆ ರಾಕ್ಷಸೆ ವರಕೆಂಡಿ ಈ ಕತೆ ಮದ್ದನ್ನು ಗೊತ್ತಿಪ್ಪೋಡು ದೇವರನ ಬಗ್ಗೆ ಆಯನ ವರ ದಾನೆ ಬಂಡ ಎಂಕ್ ಮರಣನೇ ಬರಿಯಾರ ಬಲ್ಲಿಂದಂತ ದೇವರ ಪ್ರಾರ್ಥನೆ ಮಲ್ಪನಾಗ ದೇವರ ಪಂಡೇರು ಬ್ರಹ್ಮೆ ಪಂಡೆ ಮರಣ ಇಜ್ಜಂದೆ ಅಪ್ಪಜಿ ನೀಕೆ ಬೇತೆ ಐಕಿ ಪರಿಪೂರ್ಣವಾಯಿನಂಚಿನ ಸಾಧ್ಯ ಬದುಕುನಂಚಿನ ಕೆಲಸಕ್ಕೂ ಒಂಜಿ ವರ ಕೇಳಿನದು ಅಪ್ಪಂಬೆ ಕೇಂಡಿ ಎಂಗೆ ಶಿವಪಾರ್ವತಿನ ಮಗೆಯಾದ ಪುಟ್ಟನೈ ಅಪ್ಪಗ ಶಿವಾಗ ಈಶ್ವರಗ ಆರ್ನ ಬುಡೇದಿ ನೀಕೆ ದಕ್ಷಾದ್ವರ ಕತೆ ಇಟ್ಟು ಬರ್ಪುಣ ಇಟ್ಟು ದ್ರಾಕ್ಷಾಯಿನಿ ತೂಗು ಬುರ್ದು ಸೈತದ ಪೇರು ಅಪ್ಪಗ ಶಿವಾಗ ಬುಡೇದಿದ್ದಂಡ ಜೋಕ್ಲಾಪುಜಿಂದ ಮೇನ್ ತೀರ್ಮಾನ ಅಂಡ ಪಾರ್ವತಿ ಆದ ಬರ್ತದೆ ಪರ್ವತರಾಜನ ಮಗಳಾದ ಬರ್ತದೆ ಪಾರ್ವತಿಗಳ ಶಿವಾಗ ಸ್ವಯಂವರ ಆಪಡು ಸ್ವಯಂವರ ಅನಗ ಬಾಲೆ
ಸುಬ್ರಹ್ಮಣ್ಯ ದೇವರು ಪುಟ್ಟದ ಬರ್ಪೇರು ಅಪ್ಪ ಒಂಜಿ ವರ ಇತ್ತಂಡು ಆಜನೇ ದಿನತ್ತ ಬಾಲೆ ನನ್ನ ಮಾತ್ರ ಕೇರೋಡು ಬೇತೇರ್ಲ ಕೇರಿಯರ ಬಳ್ಳಿಂದು ಈ ಆಜನೇ ದಿನೊಟ್ಟು ಷಷ್ಠಿ ದಾನಿ ಸುಬ್ರಹ್ಮಣ್ಯ ದೇವರು ತಾರಕಾಸುರನ ವಧೆ ಮಲ್ಪೇರು ಇಂಚಿನ ಪುರ ಆಜನೇ ಸಂಖ್ಯೆಡಿ ಸುಬ್ರಹ್ಮಣ್ಯ ದೇವ್ರನ್ನ ಕೆಲಸ ನಡಪುಂಡು ಅಂಚ ಷಷ್ಠಿದ ಶುಭ ದಿನೊಟ್ಟು ಸುಬ್ರಹ್ಮಣ್ಯ ದೇವಸ್ಥಾನೋಡು ದೇವರನ್ನ ಕೆಲಸ ಮಾತ್ರ ನಡತೊಂದು ನನ್ನೊಂಜಿ ದಾನ್ಯ ಪಣ್ಣೊಲಿ ಅಂದಾಗ ಈ ಆಜಿ ತರ ಇತ್ತನಂಚಿನ ಆಜನೇ ದಿನೊಟ್ಟಿ ಪುಟ್ಟನಂಚಿನ ಬಾಲ ಈತ ಕಾರ್ಭಾರ ಮಲ್ತದಂಡು ಈ ಬಾಲ್ಯ ದಾಯ ಪುಟ್ಟದ್ದು ಬತ್ತು ಧರ್ಮ ಸಂಸ್ಥಾಪನೆ ಮಲ್ಪೆರಬಾಡದು ಸ್ವಾಮೀಜಿಲ್ಲ ಧರ್ಮದ ಬಗ್ಗೆ ಪಾತೇರಿಯರು ಮಾತಿರ್ಲ ವೇದಿಕೆ ಇತ್ತನಾಗ್ಲಿ ಮುಲ್ಪ ನಡಪುಣಂಚಿನ ಒಂಜಿ ಪವಾಡದ ಬಗ್ಗೆ ಪಾತೇರಿಯರು ಆಜಿ ಸಂಖ್ಯೆ ಆಜನೇ ದಿನೊಟ್ಟಿ ಆ ಬಾಲೆ ತಾರಕಾಸುರನ ಕೇರ್ನಂಚಿನ ಸಂಖ್ಯೆ ಆಜಿನ ಸಂಖ್ಯೆ ಅವ ರೀತಿ ಆಜನೇ ದಿನತ್ತ ಬಾಲೆ ಧರ್ಮ ಸಂಸ್ಥಾನ ಬಡದು ಇತ್ತನಂಚನ ದುಷ್ಟ ಶಕ್ತಿನ ನಿಗ್ರಹ ಮಲ್ಪೇರ ಬಡದು ಕೆಲಸ ಮಲ್ತಾನೆ ಅಂಚನೆ ನಮಲ ಧಾನ್ಯ ಮಲ್ಪಡ ನಮಡಲ ಒಂಜಿ ಆಜಿ ದುಷ್ಟ ಶಕ್ತಿಲ್ಲ ಆಕೆ ಷಟ್ ವೈರಿಲಿಂದ ಒಂದು ಪೇರು ನಿನ್ನ ನಮ್ಮ ನಿಗ್ರಹ ಮಲ್ಪಡು ನಮ್ಮ ನಿಗ್ರಹ ಮಲ್ಪಡು ದೇವರ ಬತ್ತದು ನಮ್ಮನ ಇತ್ತನಂಚಿನ ವೈರತ್ವವನ್ನು ನಿಗ್ರಹ ಮಲ್ಪನ ಬಡದು ನಮ್ಮನೆ ದೇವರನ್ನ ಎದುರು ಉಂತದ್ದು ದೇವರೇ ನಡ ಇತ್ತನಂಚಿನ ಆಜಿ ಷಡ್ ವೈರಿಗ್ಲೇನೆ ಷಡ್ ಅಂಡ ಆಜಿ ಅಯ್ನ ನೀರು ನಿಗ್ರಹ ಮಲ್ಪಲೆಂದು ಪ್ರಾರ್ಥನೆ ಮಲ್ಪೊಳ್ಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ನನ್ಪುಣ ಆಜಿ ಷಡ್ವೈರಿಗಳು ನಮ್ಮಡ ಉಂಡು ನಿನ್ನ ನಮ್ಮ ನಿಗ್ರಹ ಮಲ್ಪಡ್ತಿದ್ರ ದೇವರನ್ನ ಆರಾಧನೆ ಮಲ್ಪಡು ಶ್ರದ್ಧಾ ಭಕ್ತಿದ ಆರಾಧನೆ ಮಲ್ತಂಡ ನಮ್ಮಡ ಇತ್ತನಂಚಿನ ಈ ಆಜಿ ಷಡ್ವೈರಿಲಿ ನಮ್ಮ ವಿಸರ್ಜನೆ ಮಲ್ಪಳಿ ಕಾಮ ಬಂಡ ಆಸೆ ಅತಿ ಆಸೆ ಪೆರಬಳ್ಳಿ ನಮ್ಮಡ ಆಸೆ ಬೋಡು ನಮ್ಮಡ ಬದುಕ್ಯಾರ ఆయన ರಕ್ತಗತವಾದ ಉಂಡು ಅಂಡ ಕಂಡಬಟ್ಟೆ ಕೋಪನಂಕ ಬಣ್ಣಕ್ಕೂ ಅಂತ ಏಳು ಪಂಚ ಪಿರಾಬೋದು ಆ ಕೋಪವನ್ನು ನಿಗ್ರಹ ಮಲ್ಬೇರಿ ಕಾಮ ಕ್ರೋಧ ಲೋಭ ಅಂಡ ಮೋಸ ಮಲ್ಪುಣೆ ನಂಗೆ ಒರಿಯಾಡ ಮೋಸ ಮಲ್ತದ ನಾವು ಖಂಡಿತವಾದಲ್ಲ ಬದುಕ್ಯಾರವಲ್ಲಿ ನಮ್ಮ ಬದುಕದ ಮಿತ್ತ ನಂಗೆ ಪ್ರೀತಿ ಬೋಡು ವಿಶ್ವಾಸ ಬೋಡು ನಮಗೆ ಇನ್ನು ಕೃಷಿಟ ಆಡು ಕೃಷಿ ನನ್ನ ಶಬ್ದದ ಅರ್ಥ ಎಲ್ಲ ಸಾಧನೆ ಆ ಕೃಷಿಟ್ಲ ಕೂಡ ನಮ್ಮ ಪೊರ್ಲುದ ರೀತಿದ ಬದುಕನ್ನು ಬದುಕೋಲಿ ಕಾಮ ಕ್ರೋಧ ಲೋಭ ಮೋಹ ಬಂಡ ಮೋಹಾಂಡ ಬುಕ್ಕೊಂಜಿ ವಸ್ತುದ ಮಿತ್ತ ನಂಗೆ ಮೋಹ ಬರ್ಪಡೆ ನಮ್ಮ ವಸ್ತುದ ಮಿತ್ತ ನಂಗೆ ಮೋಹ ಬೋಡು ಐನು ಒರಿತೋಡು ನಮ್ಮ ಬುಕ್ಕೋರಿಯನ್ನ ವಸ್ತುದ ಮಿತ್ತ ನಮ್ಮ ಮೋಹದಿದೆ ಮೋಹ ಮದ ನಂಡ ನಂಗೆ ಮದ ಉಂಡು ಧನ ಮದ ಜನಮರ ಮದ ರಾಜಕೀಯ ಮದ ಇಂಚಿನ ಕೆಲವು ಮದ ಬರ್ಪಣೆಂದು ಉಂಡು ನಂಗೆ ಐನು ನಮ್ಮ ಕಡಿಮೆ ಮಾಡ್ತೋಡಿ ಅಕೇರಿದ ಆಜನೆ ಒಂಜಿ ವೈರತ್ವ ಅಂದಂಡ ನಮ್ಮ ಇತ್ತನ ಷಡ್ ವೈರಿಲಿಡ್ ಆಜನೆ ಅಂದಂಡ ಮದ ಮತ್ಸರ ದಾನ್ಯ ಮಂಡ ಬುಕ್ಕೋರಿಯನ್ನ ಮಿತ್ತ ನಂಗೆ ನಂಜಿ ಆಪುಣೆ ಮತ್ಸರವು ನಂಜಿಂದ ನನ್ನ ಪೇರು ஒரு எட்ட ಕೆಲಸವನ್ನು ಮಲ್ತಂಡ ಬುಕ್ಕೋರಿಯಾಗ ನಂಜಿ ಆಪಣೆ ಆಯ ಮಲ್ತೊಂದು ಪೋಪೆತ್ತ ಮಾರ ಎಂಬ ನಂಜಿ ಆಪಣೆ ನಂಜಿ ಎಂಚ ಮಂಡ ಡೆಂಜಿದ ಮುಳ್ಳು ಡೆಂಜಿಗೆ ನಂಜಿ ತಾಗುಣೆಗೆ ಡೆಂಜಿದ ಮುಳ್ಳು ಡೆಂಜಿದ ಮರಣವು ಕಾರಣ ಆಪುಂಡು ಅವ ರೀತಿ ಒಂದು ಮರತ್ತ ಪುರಿ ಅವು ಮರತ್ತ ಮರಣವು ಕಾರಣ ಆಪುಂಡು ಆ ರೀತಿ ನಮ್ಮ ಶರೀರ ಹೊಡಿತೇನ ಈ ಷಡ್ ವೈರಿಲೇಡು ಆ ನಂಜಿಲ್ಲ ನಮ್ಮ ದೂರ ಮಲ್ತದೆ ಪೊರ್ಲುದ ನಿಷ್ಕರ್ಷವಾಯಿನಿಂಚಿನ ಬದುಕನ್ನು ನಮ್ಮ ಬದುಕಂಡ ಅವೇ ದೇವರಿಗೆ ನಮ್ಮ ಮಲ್ಪನ ಮಲ್ಲ ಕರ್ಮಾಂಡ ಸೇವೆ ಬಣ್ಪೊಣ್ಣೆ ನೆನೆತೊಂದು ನಮ್ಮ ಬದುಕು ಸಾರ್ಥಕ ಅವಡ್ದಿತ್ತನ ಪುಣ್ಯದ ಕೆಲಸ ಬಣ್ಪೋಡು ಪರಿತ್ರಾಣಾಯ ಸಾಧುನಾಂ ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭಾವಾಮಿ ಯುಗಯೋಗಿ ದೇವರು ಬಣ್ತೇರು ಅಂಚನೆ ಈ ಕಲಿಯುಗೋಡು ಸಂತೋಷರ್ನ ನಂಚಿನ ಎಡ್ಡೆ ಯುಗ ಪುರುಷರು ಪುಟ್ಟದ ಬತ್ತದು ಇಂಚಿನ ಧಾರ್ಮಿಕ ಕ್ಷೇತ್ರ ಬೆಳಗದ್ ಬತ್ತಂಡ ಖಂಡಿತವಾದಲ್ಲ ಸ್ವಾಮೀಜಿಲ್ ಪಳ್ಳೆಕೊನೆ ಒಂಜಿ ಮರತ ಕೊಂಬೆ ರೆಂಬೆಗೆ ನಮ್ಮ ನೀರು ಮೈಪುಣೆತ್ತು ನಮ್ಮ ಇಡೀ ಗ್ರಾಮದ ಇಡೀ ವೃಕ್ಷದ ಒಂಜಿ ಬುಡ ಮುದೆಲು ಮುಳ್ಕೊಂಡು ನಿನ್ನ ಅಭಿವೃದ್ಧಿ ಮಾಡ್ತಾನೆ ನಮ್ಮ ಗ್ರಾಮ ಆಡು ನಮ್ಮ ಸುತ್ತಮುತ್ತದ ಜನಸಾಮಾನ್ಯರ ಮತ ಅಭಿವೃದ್ಧಿ ಆಪ ಅನ್ನೋ ದೃಷ್ಟಿನ ಪಾತ್ರರೊಂದು ಭಾರಿ ಸಂತೋಷದ ದಿನ ನಮ್ಮ ಇನಿ ಪುದರ್ಲ ಸಂತೋಷನ್ನೇ ನಮ್ಮಲ್ಲಿ ಸಂತೋಷಡುಲ್ಲ ನಮ್ಮ ಮನಸ್ಸು ನಲಿತೊಂದುಂಡು ಇಂಚಿನ ಶುಭ ದಿನ ನಮ್ಮ ಪಾಲ್ಗೆ 2004 ಆಯ್ನಂಚಿನ ಬ್ರಹ್ಮಕಲಶ ಅವರಿಸಿತ 2024 ಆಪುನ ಬ್ರಹ್ಮಕಲಶ ದೇವರ ಪರಿಪೂರ್ಣವಾದ ಮುಲ್ಪ ನೆಲೆ ಆದ ನಮ್ಮನ್ನು ಮಾತೆಲ್ಲ ರಕ್ಷಣೆ ಮಲ್ಪುನ ಪುಣ್ಯಕೀರ್ತಿ ಆ ದೇವರನ್ನ ಪಾತೋಗಿ ಇಪ್ಪಡ ಪಣ್ಣೊಂದು ಸರ್ವೇ ಜನ ಸುಖಿನೋ ಭವಂತು. ಬ್ರಹ್ಮಕಲಶದ ಈ ಒಂದು ಸಂತೋಷ ಸಂದರ್ಭದಲ್ಲಿ ಇಲ್ಲಿ ನಡೆದಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಾಗೆ ದೇವರ ಆರಾಧನೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡು ಈ ಕ್ಷೇತ್ರದ ಉತ್ತರೋತ್ತರ ಪ್ರಗತಿಗೆ ಶುಭ ಹಾರೈಸಿದಂತಹ ಅಧ್ಯಕ್ಷ ನುಡಿಗಳನ್ನು ಆಡಿದ ಶ್ರೀಯುತ ಕಡಮಂಜಲು ಸುಭಾಷ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಸಂತೋಷ್ ಕುಮಾರ ಇನಳಿಲು ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡಬೇಕಾಗಿ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ತಮ್ಮೆಲ್ಲ ಕೆಲಸ ಕಾರ್ಯಗಳ ಮಧ್ಯೆಯೂ ಕೂಡ ಅತ್ಯಂತ ಪ್ರೀತಿ ಇಟ್ಟು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭಾ ಕಾರ್ಯಕ್ರಮ ಅತ್ಯಂತ ಚಂದ ಕಾಣಿಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೆ ದೇವರ ಭಾವಚಿತ್ರ ಮತ್ತು ಪ್ರಸಾದವನ್ನು ನೀಡುವುದರ ಮೂಲಕ ಗೌರವಿಸಬೇಕಂತ ಸಂತೋಷ್ ಕುಮಾರ್ ರೈ ನಳಿಲವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ತೆರಿಕೆದ ಬಳ್ಳಿ ಡಾಕ್ಟರ್ ದೇವಿದಾಸ್ ಕಾಪಿಕಾಡ್ ಇವರು ರಚಿಸಿ ನಿರ್ದೇಶಿಸಿರುವ ನಾಯಿದ ಬೀಲ ಎನ್ನುವಂತಹ ನಾಟಕ ನಡೀಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಊರ ಪರವೂರ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾವುದೇ ಧಾರ್ಮಿಕ ಕಾರ್ಯ ನಡೆಯುವಾಗ ಧಾರ್ಮಿಕ ಕಾರ್ಯದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದರೆ ಮಾತ್ರ ಆ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಬರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಅತ್ಯುತ್ತಮವಾದ ಗುಣಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿದೆ. ಇಂದಿನ ನಾಟಕದ ಪ್ರಾಯೋಜಕರು ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಮಂಗಳೂರು, ಅವರಿಗೆ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯದಾಗಿ